ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಬಹಳ ಹೆಮ್ಮೆಯಿಂದ ನಾನು ಪ್ರಾರಂಭ ಮಾಡ್ತೀನಿ. ಕಾರಣ ನಮ್ಮ ಕರಾವಳಿ ಭಾಗ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ ಅನ್ನುವಂತಹ ಮಾತೇನಿದೆ ನೋಡಿ, ಅದು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ. ಕಾರಣ ಪ್ರತಿ ಬಾರಿಯೂ ಕೂಡ ವಿದ್ಯಾವಂತರ ಜಿಲ್ಲೆ ಅನ್ನುವಂತಹ ಈ ಒಂದು ಕಿರೀಟಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡ್ತಾ ಇರುವಂತಹ ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಹೆಮ್ಮೆಯ ಶಿಕ್ಷಣ ಸಂಸ್ಥೆ, ಆ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಈ ಬಾರಿಯೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರತಿಷ್ಠಿತವಾಗಿರುವಂತಹ ನೀಟ್ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಈ ನೀಟ್ ಪರೀಕ್ಷೆಯ ಫಲಿತಾಂಶ ಇಡೀ ರಾಜ್ಯ ಕರಾವಳಿ ಭಾಗದತ್ತ, ದಕ್ಷಿಣ ಕನ್ನಡ ಜಿಲ್ಲೆಯತ್ತ, ಅದರಲ್ಲೂ ಕೂಡ ಮಂಗಳೂರಿನತ್ತ ನೋಡುವಂತೆ ಮಾಡಿದಂತಹ ಹೆಮ್ಮೆಯ ವಿದ್ಯಾರ್ಥಿಗಳು, ಜೊತೆಗೆ ಹೆಮ್ಮೆಯ ಶಿಕ್ಷಣ ಸಂಸ್ಥೆ, ಇವೆಲ್ಲದರ ಜೊತೆಗೆ ದೇಶದಲ್ಲೂ ಕೂಡ ಅತ್ಯುತ್ತಮವಾಗಿರುವಂತಹ ಸ್ಥಾನವನ್ನು ಈ ಒಂದು ಪರೀಕ್ಷೆಯಲ್ಲಿ ಪಡೆದುಕೊಂಡಿರುವಂತಹ ಹೆಮ್ಮೆಯ ವಿದ್ಯಾರ್ಥಿಗಳು ನಮ್ಮ ಜೊತೆ, ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ. ಸೊ ಹಾಗಿದ್ದಾಗ ಈ ಸಾಧಕ ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನು ನಡೆಸಬೇಕು. ಯಾಕಂದರೆ ಇಂತಹ ಸಾಧಕ ವಿದ್ಯಾರ್ಥಿಗಳು ಅದೆಷ್ಟೋ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ, ಯುವ ಸಮೂಹಕ್ಕೆ ಸ್ಫೂರ್ತಿ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ನಡೆಯುವಂತಹ ಅತಿ ದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆ ಇದು. ಈ ಪರೀಕ್ಷೆಯಲ್ಲಿ ಇಂತಹ ಮಾರ್ಕ್ಗಳನ್ನು, ಅತ್ಯುತ್ತಮ ಮಾರ್ಕ್ಗಳನ್ನು ಪಡೆದುಕೊಳ್ತಾರೆ ಅಂತ ಬಂದಾಗ ಅವರ ಸ್ಟಡಿ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಅವರು ಕಲಿತಾರೆ, ಜೊತೆಗೆ ಯಾವ ರೀತಿ ಈ ಸಾಧನೆಯನ್ನು ಮಾಡ್ತಾರೆ, ಅವರ ಸೆಟ್ ಆಫ್ ಪಾಯಿಂಟ್ ಯಾವ ರೀತಿ ಇರುತ್ತೆ, ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರ. ಸೊ ಹಾಗಿದ್ದಾಗ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಆ ಸಾಧಕ ವಿದ್ಯಾರ್ಥಿಗಳ ಜೊತೆಗೆ ಈ ಸಂದರ್ಭ ಬಹಳಷ್ಟು ಖುಷಿ ಪಡುವವರು ಒಂದು ಕಡೆ ಅವರ ಶಿಕ್ಷಣ ಸಂಸ್ಥೆ, ಅವರ ಮಾರ್ಗದರ್ಶಕರು, ಶಿಕ್ಷಕರು, ಇವೆಲ್ಲದರ ಜೊತೆಗೆ ಮತ್ತಷ್ಟು ಖುಷಿ ಪಡುವವರು ಅವರ ಹೆತ್ತವರು, ಪೋಷಕರು, ಪ್ಯಾರೆಂಟ್ಗಳು ಈ ಸಂದರ್ಭ. ಯಾಕಂದರೆ ನಮ್ಮ ಮಕ್ಕಳು ಕಲಿತು ಹೆಸರನ್ನು ಮಾಡಬೇಕು, ಅದರಲ್ಲೂ ಕೂಡ ಇಡೀ ದೇಶ ನೋಡುವಂಥ ಸಾಧನೆಯನ್ನು ಮಾಡ್ತಾರೆ ಅಂತ ಬಂದಾಗ ಹೆಮ್ಮೆ ಅಲ್ವಾ? ಸೊ ಹಾಗಿದ್ದಾಗ ಆ ಹೆಮ್ಮೆಯ ಪೋಷಕರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಯಾವ ಕಾಲೇಜ್ ಜೊತೆಗೆ ಯಾವ ವಿದ್ಯಾರ್ಥಿಗಳು ಅಂತ ಬಂದಾಗ ಇಂಟ್ರೊಡಕ್ಷನ್ ಬಹುಶಃ ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಯಾಕಂತ ಬಂದಾಗ ಈ ರ್ಯಾಂಕ್ಗಳು ಅಂತ ಬಂದಾಗ, ನೀಟ್ ಅನ್ನುವಂತಹ ಪ್ರತಿಷ್ಠಿತ ಪರೀಕ್ಷೆ ಅಂತ ಬಂದಾಗ, ಇದರಲ್ಲಿ ಟ್ರೇಡ್ ಮಾರ್ಕ್ ಅನ್ನುವಂಥದ್ದು, ಇದಕ್ಕೆ ಕಾಪಿರೈಟ್ ಪಡೆದುಕೊಂಡಿರುವಂಥ ಸಂಸ್ಥೆ ಅಂತ ಬಂದಾಗ ಅದು ಮಂಗಳೂರಿನ ಹೆಮ್ಮೆಯ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ. ಹೆಮ್ಮೆಯ ಶಿಕ್ಷಣ ಸಂಸ್ಥೆಯ ಎಕ್ಸ್ಪರ್ಟ್ ವಿದ್ಯಾರ್ಥಿಗಳು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ನೀಟ್ ಎಕ್ಸ್ಪರ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿತಿನ್ ಸಾಲಿಯಾ. ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗ್ತಾರೆ. ಅದಕ್ಕೆ ಪ್ರಮುಖವಾಗಿರುವಂತಹ ಉದಾಹರಣೆ ಅಂತ ಬಂದಾಗ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಇಬ್ಬರು ಸಾಧಕ ವಿದ್ಯಾರ್ಥಿಗಳಿದ್ದಾರೆ. ಒಂದು ಕಡೆ ನಿಖಿಲ್ ಸೊನ್ನದವರು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜೊತೆಗೆ ದಕ್ಷಿಣ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಹೆಮ್ಮೆಯ ಸಾಧಕ ವಿದ್ಯಾರ್ಥಿ. ಇನ್ನೊಂದು ಕಡೆ ಮತ್ತೊಬ್ಬಳು ವಿದ್ಯಾರ್ಥಿನಿ ಇದ್ದಾರೆ. ಇವರು ನಮ್ಮ ರಾಜ್ಯದಲ್ಲಿ 7ನೇ ಸ್ಥಾನವನ್ನು, ಜೊತೆಗೆ ದೇಶದಲ್ಲಿ 84ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಹೆಮ್ಮೆಯ ವಿದ್ಯಾರ್ಥಿನಿ ನಿಧಿ KG ಅವರು. ಒಂದು ಕಡೆ ನಿಖಿಲ್ ಅವರು, ಇನ್ನೊಂದು ಕಡೆ ನಿಧಿ ಅವರು, ಜೊತೆಗೆ ಅವರ ಪ್ಯಾರೆಂಟ್ಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವೆಲ್ಲದರ ಜೊತೆಗೆ ಬರೋಬ್ಬರಿ 99% ವಿದ್ಯಾರ್ಥಿಗಳು ಮೆಡಿಕಲ್ ಪ್ರವೇಶಕ್ಕೆ ಅರ್ಹವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಶೈಕ್ಷಣಿಕವಾಗಿರುವಂತಹ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಲ್ಲಿ, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯಲ್ಲಿ. ಹಾಗಿದ್ದಾಗ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಾನು ಹೆಮ್ಮೆಯ ಸಾಧಕ ವಿದ್ಯಾರ್ಥಿಗಳನ್ನು, ಅವರ ಪೇರೆಂಟ್ಗಳನ್ನು ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿ ನಿಖಿಲ್ ಸೊನ್ನದವರು. ಆತ್ಮೀಯವಾಗಿರುವಂಥ ಸ್ವಾಗತ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಸೊನ್ನದವರಿಗೆ. ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ತಮಗೆ. ಥ್ಯಾಂಕ್ ಯು. ಓಕೆ, ಯಾಕಂದರೆ ಇಡೀ ನಮ್ಮ ರಾಜ್ಯ ಹೆಮ್ಮೆ ಪಡುವಂತಹ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಅದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಪ್ರಥಮ ಈ ನಿಖಿಲ್ ಅವರು, ಜೊತೆಗೆ ದಕ್ಷಿಣ ಭಾರತದಲ್ಲೂ ಕೂಡ, ಸೌತ್ ಇಂಡಿಯಾದಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ನೀಟಲ್ಲಿ ಪಡೆದುಕೊಂಡಿರುವಂತಹ ಹೆಮ್ಮೆಯ ಹುಡುಗ, ಜೊತೆಗೆ ದೇಶದಲ್ಲೂ ಕೂಡ ಸ್ಥಾನಮಾನವನ್ನು 7ನೇ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ಹೆಮ್ಮೆಯ ಹುಡುಗ, 17ನೇ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ಹೆಮ್ಮೆಯ ಹುಡುಗ. ಇವೆಲ್ಲದರ ಜೊತೆಗೆ ಅವರ ತಂದೆ ಅವರನ್ನು ಕೂಡ ಹೆಮ್ಮೆಯಿಂದ ಸ್ವಾಗತವನ್ನು ಮಾಡ್ಬೇಕು ಸರ್, ಅಲ್ವಾ? ಯಾಕಂದ್ರೆ ಪ್ರೌಡ್ ಫೀಲ್. ನಾನು ಆಗ್ಲೇ ಹೇಳಿದಾಗೆ ಮಕ್ಕಳು ಸಾಧನೆಯನ್ನು ಮಾಡ್ತಾರೆ ಅಂತ ಬಂದಾಗ ಬಹಳಷ್ಟು ಖುಷಿ ಪಡುತ್ತದ್ರು ಕೂಡ. ನನ್ನ ಮಗಳು ಸಾಧನೆ ಮಾಡಿದ್ರೆ ಅಂತ ಬಂದಾಗ ತಂದೆ ತಾಯಿಗಾಗುವಂತಹ ಖುಷಿ ಬೇರೊಂದಿಲ್ಲ. ಸೊ ಹಾಗಿದ್ದಾಗ ನಮ್ಮ ಜೊತೆ ಡಾಕ್ಟರ್ ವೃತ್ತಿಯಲ್ಲಿ ವೈದ್ಯರು ಇವರು ಡಾಕ್ಟರ್ ಸಿದ್ದು ಸೊನ್ನದವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗ್ಲೇ ನಾನು ಹೇಳಿದಾಗೆ ಮತ್ತೊಬ್ಬಳು ವಿದ್ಯಾರ್ಥಿನಿ ನಿಧಿ ಅನ್ನುವಂತಹ ವಿದ್ಯಾರ್ಥಿನಿ ಸಾಧನೆಯನ್ನ ಮಾಡಿದ್ದಾರೆ ನೀಟ್ ಪರೀಕ್ಷೆಯಲ್ಲಿ. ಸೊ ಹಾಗಿದ್ದಾಗ ನಿಧಿ KG ಅವರು, ಅವರ ಹೆಮ್ಮೆಯ ತಂದೆ ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ನಿಧಿ KG ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಆತ್ಮೀಯವಾದ ಸ್ವಾಗತ. ದೇಶದಲ್ಲಿ 84ನೇ ಸ್ಥಾನವನ್ನ ನೀಟ್ ಪರೀಕ್ಷೆಯಲ್ಲಿ, ಜೊತೆಗೆ ರಾಜ್ಯದಲ್ಲಿ 7ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ನಿಧಿ ಅವರಿಗೆ. ಓಕೆ, ಇದು ನಿಧಿ ಅವರು, ನಿಧಿ KG ಅವರ ತಂದೆಯು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಶ್ರೀಯುತ ಗಣಪತಿ ಸರ್, ಆತ್ಮೀಯವಾದ ಸ್ವಾಗತ ಸರ್. ಗಣಪತಿ ಅವರಿಗೆ ನಮಸ್ತೆ ಸರ್.
ಸರ್ ಅಂಡ್ ತಮಗೂ ಕೂಡ ಕಂಗ್ರಾಚುಲೇಷನ್ ಸರ್. ಪ್ರೌಡ್ ಫೀಲ್ ಮಗಳು ಈ ಸಾಧನೆಯನ್ನು ಮಾಡ್ತಾರೆ ಅಂತ ಬಂದಾಗ ಅಲ್ವಾ? ನಿಜ, ಹೆಮ್ಮೆಯ ತಂದೆ, ಇವೆಲ್ಲದರ ಜೊತೆಗೆ ಮಕ್ಕಳು ಒಂದೇ ವೇದಿಕೆಯಲ್ಲಿ ನಮ್ಮ ಕುಳ್ಳಬಾಯಿನ ಸ್ಟುಡಿಯೋದಲ್ಲಿದ್ದಾರೆ. ಇವೆಲ್ಲದರ ಜೊತೆಗೆ ಶಿಕ್ಷಣ ಸಂಸ್ಥೆ, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ, ಇವತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಈ ಸಾಧಕ ವಿದ್ಯಾರ್ಥಿಗಳಿಗೆ ಜೊತೆಗೆ ಉಳಿದ ಮತ್ತಷ್ಟು ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಲಾಗಿತ್ತು. ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರು ಹೋಗ್ತಾ ಇದ್ದಾರೆ, ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಬಂದಾಗ ಅವರನ್ನ ಗುರುತಿಸಿ ಮತ್ತಷ್ಟು ಅವರಿಗೆ ಸ್ಫೂರ್ತಿದಾಯಕವಾಗಿರುವಂತಹ ಲೈಫ್ ನಲ್ಲಿ ಜರ್ನಿಯನ್ನ ಮಾಡೋದಕ್ಕೆ ಇಂತಹ ಒಂದು ರೆಕಗ್ನಿಷನ್ ಅಂತ ವೆರಿ ಇಂಪಾರ್ಟೆಂಟ್ ಬಹುಶಃ. ಸೊ ಅದು ಅರ್ಥಪೂರ್ಣವಾಗಿ ಇವತ್ತು ಎಕ್ಸ್ಪರ್ಟ್ ಕಾಲೇಜ್ ನಲ್ಲಿ ಆಗಿದೆ. ಇವೆಲ್ಲರ ಜೊತೆಗೆ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹರ್ಷವನ್ನ, ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದಕ್ಕೆ ಕಾರಣ ನಮ್ಮ ಶ್ರಮಯೇವ ಜಯತೆ ಅನ್ನುವಂತಹ ಧ್ಯೇಯ ವಾಕ್ಯ. ಅದೇ ರೀತಿ ಆ ಶ್ರಮದಲ್ಲಿ ಕಲಿತು ಇದೀಗ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳು, ಇವೆಲ್ಲದರ ಜೊತೆಗೆ ಶಿಕ್ಷಕರು, ಪೋಷಕರು ಎಲ್ಲರ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಅಂತ ಬಂದಾಗ ಈ ವಿಚಾರವನ್ನ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಸರ್, ಅದೇ ರೀತಿ ಉಷಪ್ರಭ ಎನ್ ನಾಯ್ಕ್ ಮೇಡಮ್ ಅವರು ಇವತ್ತು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು. This is a better result because every year we used to lead and this time we lead much ahead, and I am very proud to announce that we have totally 10 students from our institution expert in the national level general merit ranking within top 500. And this time NEET, everybody if you ask they will say it was very tough, and when the competitive exam is tough, it can distinguish between the best and the better, better and the good, good and the okay. And expert has proved that who is best, who is better, and who is good and who is okay. And these are all the proof. We started with expert coaching classes 40 years back. We are entering into 40th year, and children, you all gave us the gift, okay, for working for all these years, you know. This is the best gift what you can give for expert. ಎಸ್, ಇದು ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಸರ್, ಅದೇ ರೀತಿ ಡಾಕ್ಟರ್ ಉಷಪ್ರಭ ಎನ್ ನಾಯ್ಕ್ ಅವರು, ಅವರ ಮಾತುಗಳು ಅಂದರೆ ಒಂದು ಕಡೆ ಹರ್ಷ, ಹೆಮ್ಮೆ, ಪ್ರೌಡ್ ಫೀಲ್. ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ ಕಲಿತುಕೊಂಡಿರುವಂತಹ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾರೆ ಅಂತ ಬಂದಾಗ ಆ ಶೈಕ್ಷಣಿಕ ಸಂಸ್ಥೆಯ, ಶಿಕ್ಷಣ ಸಂಸ್ಥೆಯ ಪ್ರಮುಖರಿಗೆ ಬಹಳಷ್ಟು ಖುಷಿಯಾಗುತ್ತೆ. ಅದೇ ರೀತಿ ಅವರ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮ್ಮ ಜೊತೆ ಸ್ವತಃ ಈ ವಿದ್ಯಾರ್ಥಿಗಳಿದ್ದಾರೆ, ಅವರ ತಂದೆ, ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಈ ಒಂದು ವಿಚಾರವನ್ನು ನಾವು ಹಂಚಿಕೊಳ್ಬೇಕು. ಜೊತೆಗೆ ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಯಾಕಂದರೆ ಕಲಿಯುವಂತಹ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಅಥವಾ ಈ ಮಕ್ಕಳು ಮಾಡಿರುವಂಥ ಸಾಧನೆ ಇಡೀ ನಮ್ಮ ತುಳುನಾಡಿಗೂ, ಕರಾವಳಿ ಭಾಗಕ್ಕೂ, ಮಂಗಳೂರಿಗೂ, ವಿಜಯಪುರಕ್ಕೂ ಕೂಡ, ಮಡಿಕೇರಿಗೂ ಕೂಡ ಬಹಳಷ್ಟು ಹೆಮ್ಮೆ ತರುವಂತಹ ವಿಚಾರ. ಸೊ ಹಾಗಿದ್ದಾಗ ನಮ್ಮ ಹೆಮ್ಮೆಯ ಮಕ್ಕಳು ಮಾಡಿರುವಂತಹ ಸಾಧನೆಯ ಬಗ್ಗೆ ತಮ್ಮಗಳಿಗೆ ಬೆಸ್ಟ್ ವಿಶಸ್ ಕೊಡಬೇಕಿದ್ರೆ ಎಸ್, ವೆಲ್ಕಮ್. ಆ್ಯಂಡ್ ಮೊದಲದಾಗಿ ನಾನು ಒನ್ಸ್ ಅಗೇನ್ ವೆಲ್ಕಮ್ ಫೋರ್ ಆಫ್ ಯು ಸರ್ ಆ್ಯಂಡ್ ಮೇಡಮ್ ಆ್ಯಂಡ್ ಸರ್. ಓಕೆ, ಆ್ಯಂಡ್ ನಾನು ನೇರವಾಗಿ ನಿಖಿಲ್ ಸೊನ್ನದವರು ಏನು ಹೇಳ್ತೀರಾ ಸರ್? ಯಾಕಂದರೆ ಬಹಳಷ್ಟು ಹೆಮ್ಮೆ, ನಿಮಗೆ ಎಷ್ಟು ಖುಷಿ ಆಗುತ್ತಾ ಅಷ್ಟೇ ಹೆಮ್ಮೆ ನಮಗೂ ಆಗುತ್ತೆ. ಯಾಕಂದರೆ ತಮ್ಮಿಂದ ಒಂದು ಶಿಕ್ಷಣ ಸಂಸ್ಥೆಗೆ ಹೆಮ್ಮೆ ಬರುತ್ತೆ, ಜೊತೆಗೆ ಮಂಗಳೂರಿಗೆ ಹೆಮ್ಮೆ ಬರುತ್ತೆ, ತಾವು ಇರುವಂತಹ ವಿಜಯಪುರಕ್ಕೂ ಕೂಡ ಹೆಮ್ಮೆ ಬರುತ್ತೆ ಅಂತ ಬಂದಾಗ ನಿಜವಾಗ್ಲೂ ಪ್ರೌಡ್ ಫೀಲ್. ಆ್ಯಂಡ್ ಇದು ನಮಗೆ ಹೆಮ್ಮೆ ಇದೆ, ಆ್ಯಂಡ್ ತಾವು ಕಾರಣಕರ್ತರು. ಸೊ ಹಾಗಿದ್ದಾಗ ತಮಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ, ಏನು ಹೇಳ್ತೀರಿ? ನೀವೆಲ್ಲ ನಾವು ತುಂಬ ಹೆಮ್ಮೆ ಆಗುತ್ತೆ. ಅದನ್ನ ಇಮೋಷನ್ಸ್ ಯಾವಾಗ ಭಾಳ ಓವರ್ಫ್ಲೋ ಆಗ್ತಿರ್ತೈತೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ನೀವೇ ಕಂಟಿನ್ಯೂ ಮಾಡ್ಬೇಕು. ಓಕೆ. ಅಲ್ಲ, ನಿಮಗೆ ರಿಸಲ್ಟ್ ಬಂದಾಗ ಅನ್ಕೊಂಡಿದ್ರ ಈ ರೀತಿ ನಾನು ಮಾರ್ಕ್ಸ್ ಬರ್ತೀನಿ, ಈ ರೀತಿ ನಾನು ಟಾಪಲ್ಲಿ ಬರ್ತೀನಿ ಅನ್ನುವಂಥದ್ದು? ಅಂದರೆ ಎಕ್ಸಾಮ್ ಅಂದರೆ ಮಾಕ್ ಟೆಸ್ಟ್ ಬರೆಯುವಾಗ ಅನಿಸಿತ್ತು ರ್ಯಾಂಕ್ ಬರ್ಬೋದಂತ. ಆದರೆ ನೀಟ್ ಎಕ್ಸಾಮ್ ಬರೆಯುವಾಗ ಅಂದರೆ ವೆನ್ ಇಟ್ ವಾಸ್ ಲೈವ್, ಆ ಟೈಮಲ್ಲಿ ಒಂಥರ ಕಷ್ಟ ಇದೆ ಪೇಪರು.
ಕಮ್ಮಿ ಆಗುತ್ತೆ ಮಾರ್ಕ್ಸ್, ನಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಿಂತ ಕಮ್ಮಿ ಬರ್ಬೋದು ಅಂತ ಅನಿಸಿತ್ತು. ಓಕೆ. ಆದರೆ ಟಫ್ ಆಗಿತ್ತಂದರೆ ಇಡೀ ಇಂಡಿಯಾಗೂ ಟಫ್ ಆಗೇ ಆಗುತ್ತೆ. ಸೊ ನೀಟ್ ಎಕ್ಸಾಮ್ ಬರೆದ ತಕ್ಷಣ ಎಕ್ಸ್ಪೆಕ್ಟ್ ಇತ್ತು ರ್ಯಾಂಕ್ ಬರುತ್ತಂತ, ಆದರೆ ಇಷ್ಟು ಒಳ್ಳೆ ರ್ಯಾಂಕ್ ಬರುತ್ತಂತ ಎಕ್ಸ್ಪೆಕ್ಟ್ ಇರಲಿಲ್ಲ ಅಲ್ವಾ? ಓಕೆ, ಬಟ್ ಸ್ಟಿಲ್ ರ್ಯಾಂಕ್ ಬಂದಿದೆ, ಖುಷಿ ಇದೆ. ಇವೆಲ್ಲ ಜೊತೆ ನಾನು ಯಾಕೆ ಕೇಳ್ದಂತ ಬಂದಾಗ, ಅಂದರೆ ನಮ್ಗಳಿಗೆಲ್ಲ ಖುಷಿ ಇದೆ ಅಂತ ಬಂದಾಗ ತಮಗೆ ಎಷ್ಟು ಖುಷಿ ಇದೆ ಅಂತ ನಮ್ಗಳಿಗೆ ನೋಡ್ಬೇಕಲ್ವಾ? ಸೊ ದಟ್ಸ್ ವೈ ಹಾಗಿದ್ದಾಗ ಆ್ಯಂಡ್ ರ್ಯಾಂಕ್ ಬಂದಿದೆ, ಅದು ಯಾಕೆ ಬಂದಿದೆ ಅಂತ ಅವರ ಪರಿಶ್ರಮಕ್ಕೆ ಬಂದಿರುವಂಥದ್ದು. ನೀಟಲ್ಲಿ ರ್ಯಾಂಕ್ ಬರುವಂಥದ್ದು ಸುಲಭ ಅಲ್ಲ. ಅದರಲ್ಲೂ ಕೂಡ ಈ ಬಾರಿಯ ನೀಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಕ್ವಶನ್ಸ್ಗಳು ಕೂಡ ಡಿಫ್ರೆಂಟ್ ಆಗಿತ್ತು, ಕಾರಣ ತಮ್ಗಳಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ಈ ಬಾರಿ ವೆರಿ ಚಾಲೆಂಜಿಂಗ್ ಆಗಿರುವಂತಹ ಒಂದು ವಿಚಾರ. ಸೊ ಹಾಗಿದ್ದಾಗ ಈ ಒಂದು ರ್ಯಾಂಕನ್ನು ಪಡೆದುಕೊಂಡಿರುವಂತಹ ನಿಖಿಲ್ ಸೋನದವರು ಆ್ಯಂಡ್ ಬಹಳಷ್ಟು ಖುಷಿ ಆಗುವಂಥದ್ದು, ಇಬ್ಬರು ಮಕ್ಕಳಲ್ಲೂ ಕೂಡ ಸಾಧನೆ ಮಾಡಿದರೆ ಆದರೆ ಯಾವುದು ಕೂಡ ಹಮ್ಮು ಬಿಮ್ಮುಗಳಿಲ್ಲ ಇವರಲ್ಲಿ, ವೆರಿ ಹಂಬಲ್. ಸೊ ಅದು ಖುಷಿಯಾಗಿರುವಂತಹ ವಿಚಾರ. ಇವರ ಜೊತೆಗೆ ಸರ್ ತಾವೇನು ಹೇಳ್ತೀರಾ ಸರ್? ವೃತ್ತಿಯಲ್ಲಿ ವೈದ್ಯರಿದ್ದೀರಿ. ಸೊ ಹಾಗಿದ್ದಾಗ ತಮ್ಮ ಮಗನಿಂದ ಮಂಗಳೂರಿಗೆ ಹೆಮ್ಮೆ, ಶಿಕ್ಷಣ ಸಂಸ್ಥೆಗೆ ಹೆಮ್ಮೆ, ಜೊತೆಗೆ ವಿಜಯಪುರಕ್ಕೂ ಕೂಡ ತಾವಿರುವಂತಹ ಕ್ಷೇತ್ರ ಕೂಡ ಹೆಮ್ಮೆ, ಅದರಲ್ಲೂ ಕೂಡ ಡಾಕ್ಟರ್ ಮಗ. ಎಸ್, ರ್ಯಾಂಕ್ ಬಂದಿದೆ ಅಂತ ಬಂದಾಗ ಆ್ಯಕ್ಚುಲಿ ನನ್ನ ಮಗನದು ರ್ಯಾಂಕ್ ಕೇಳಿ ನನಗೆ ತುಂಬ ಅತಿ ಸಂತೋಷ ಆಯಿತು. ಬಟ್ ಒನ್ ಥಿಂಗ್, ಹೀ ಈಸ್ ಫ್ರಮ್ ಬಿಜಾಪುರ್ ಬಟ್ ಸ್ಟಡಿಡ್ ಇನ್ ಮಂಗಳೂರು ಎಕ್ಸ್ಪರ್ಟ್. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ವೆದರ್ ಕ್ರೆಡಿಟ್ ಶುಡ್ ಗೋ ಟು ಬಿಜಾಪುರ್ ಆರ್ ಮಂಗಳೂರು, he belongs to both. So I told both are credit goes to both places, and Bijapur as well as the Mangalore, because both people will celebrate it. ಕರೆಕ್ಟ್, ನಿಜ, ಆ ರೀತಿ ಆಗ್ತಾ ಇದೆ. ಆಗ್ತಾ ಇದೆ. ಎಷ್ಟು ಖುಷಿ ಇದೆ ಸರ್ ಮಗನ ಸಾಧನೆಯ ಬಗ್ಗೆ ನಮಗೆ? ಮಗನ ಸಾಧನೆ ಅಂದರೆ ಇದು ದಿಸ್ ಈಸ್ ಆಸ್ ಎ ಡಾಕ್ಟರ್ ಐ ಹ್ಯಾವ್ ಆಲ್ಸೋ ರಿಟರ್ನ್ ಮೆನಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇನ್ ದಿ MBBS, ಈ ಥರ ಬಿಫೋರ್ MBBS, ಆಫ್ಟರ್ MBBS, PG ಎಂಟ್ರೆನ್ಸು, ಅದಾದಮೇಲೆ MCH ಎಂಟ್ರೆನ್ಸು. ಐ ಹ್ಯಾವ್ written many entrance exams. Okay. And it's I know really what the dream of any candidate who writes. Correct. And any entrance exam. And ನಂದು ಇವತ್ತಿಂದು ರಿಸಲ್ಟ್ ನೋಡಿಬಿಟ್ಟು ಇಟ್ಸ್ ವೆರಿ ಐ ಆಮ್ ಫೀಲಿಂಗ್ ಆ್ಯಸ್ ಇಫ್ ಬೆಟರ್ ದ್ಯಾನ್ ದ್ಯಾಟ್ ವಾಟ್ ಐ ಹ್ಯಾವ್ ಅಚೀವ್ಡ್. ನಾನೇ ಅಷ್ಟು ರ್ಯಾಂಕ್ ಗಳಿಸಿದ್ರೆ ನನಗೆ ಎಷ್ಟೊಂದು ಸಂತೋಷ ಇರ್ತಿತ್ತು, ಅದಕ್ಕಿಂತ ತುಂಬ ಜಾಸ್ತಿ ಸಂತೋಷ ನನಗೆ ಆಗ್ತಾ ಇದೆ ನನ್ನ ಮಗನ ರಿಸಲ್ಟ್ ಕೇಳಿಬಿಟ್ಟು. ಓಕೆ ಓಕೆ. ಫಸ್ಟ್ ಹೇಗೆ ಗೊತ್ತಾಯ್ತು ಸರ್? ಯಾವಾಗ ಗೊತ್ತಾಯ್ತು ತಮಗೆ ತಮ್ಮ ಮಗ ಈ ಸಾಧನೆ ಮಾಡಿರುವಂಥ ಆ ಟೈಮಲ್ಲಿ ಆಗಿರುವಂಥ ಖುಷಿ? ಹೌದು, ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಪೇಷಂಟ್ ನೋಡ್ತಾ ಇದ್ದೆ, ಒ ಪಿ ಡಿ ನೋಡ್ತಾ ಇದ್ದೆ. ಓಕೆ. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ ಬರುತ್ತೆ ಅಂದ್ಕೊಂಡು. ಬಟ್ ಸಡನ್ಲಿ ಆನ್ 14th afternoon that ನನ್ನ ವೈಫ್ ಮೀನಾಕ್ಷಿ ಸೋನಲ್, ಶಿ ಕಾಲ್ಡ್ ಆ್ಯಂಡ್ ಹೇಳಿದ್ಲು ಇಲ್ಲ ನಿಖಿಲ್ನ ರಿಸಲ್ಟ್ ಬಂದಿದೆ ಅಂತ. ಆ್ಯಂಡ್ ಶಿ ಟೋಲ್ಡ್ ಹಿ ಗಾಟ್ 17th ರ್ಯಾಂಕ್. ಆ್ಯಂಡ್ ನನಗೆ ಇಲ್ಲ ಸುಮ್ಮನೆ ಜೋಕ್ ಮಾಡ್ತಿರ್ಬೋದು ಈ ಥರ ಅನ್ಕೊಂಡಿದ್ದೆ. ಬಟ್ ಲೇಟರ್ ಆನ್ ಐ ಕೇಮ್ ಟು ನೋ ದ್ಯಾಟ್ ಇಟ್ಸ್ ಟ್ರೂ ಆ್ಯಂಡ್ ಇಟ್ಸ್ ರಿಯಲಿ ಅನ್ಬಿಲೀವೇಬಲ್. ಯಾಕೆ ನಂಬಿಲ್ಲ? ಯಾಕೆ ಫಸ್ಟ್ ಹೇಳಿದಾಗ ಅಲ್ಲ ಬರುತ್ತೆ ಅನ್ಕೊಂಡಿದ್ವಿ, ಬಿಕಾಸ್ ಅಕಾರ್ಡಿಂಗ್ ಟು ಕ್ಯಾಲ್ಕ್ಯುಲೇಷನ್ ಪ್ರಕಾರ 670 ವಾಸ್ ವೇರ್ ಥಿಂಕಿಂಗ್. And according to the predicted ranks, less than 100 ಅಂತೂ ಬರುತ್ತೆ ಅನ್ಕೊಂಡಿದ್ವಿ. ಬಟ್ ಇಷ್ಟು 17 ಬರುತ್ತೆ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಸೊ ಆ್ಯಂಡ್ ಟಾಪ್ ಟು ದಿ ಸ್ಟೇಟ್ ಅದೂ ಅನ್ಕೊಂಡಿರ್ಲಿಲ್ಲ. ಸೊ ಅಲ್ವಾ, ವಿ ಆರ್ ರಿಯಲಿ ಐ ಆಮ್ ಫೀಲಿಂಗ್ ವೆರಿ ಗ್ರೇಟ್. ನಿಜ. ಎಸ್ ಸರ್, ಥ್ಯಾಂಕ್ ಯು. ಯಾಕಂದರೆ ಇದು ಒಬ್ಬ ತಂದೆಗೆ ಖುಷಿಯ ಸಂಗತಿ, ಜೊತೆಗೆ ತಂದೆ ವೈದ್ಯರಾಗಿದ್ದಾರೆ ಅಂತ ಮಗ ಕೂಡ ಆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾರೆ ಅಂತ ಬಂದಾಗ ಹೆಮ್ಮೆ ಆಗುತ್ತೆ. ಸೊ ಹಾಗಿದ್ದಾಗ ಇವೆಲ್ಲದರ ಜೊತೆಗೆ ಎಸ್ ನಿಧಿ ಮೇಡಮ್ ಅವರು, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಏನು ಹೇಳ್ತೀರಿ ತಮ್ಮ ಒಂದು ಸಾಧನೆ ಬಗ್ಗೆ? ಫಸ್ಟ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಾ ಉಂಟು, ಯಾಕಂದ್ರೆ 2 ವರ್ಷ ಇಷ್ಟು ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಒಂದು ಸಾರ್ಥಕ ಆಯ್ತು. ಇವಾಗ ಬೆಳಿಗ್ಗೆ ರಾತ್ರಿ ಬರೀ ಲೈಕ್ ಕಷ್ಟಪಡೋದೇ ಆಯ್ತು. 2 years ಓದೋದು ನೋ ಅದರ್ ಆಕ್ಟಿವಿಟೀಸ್. ಅಂದ್ರೆ ಅದರ್ ಆಕ್ಟಿವಿಟೀಸ್ ಅಂದ್ರೆ ಎಕ್ಸ್ಪರ್ಟ್ ಅಲ್ಲಿ ಇರ್ತಾ ಇತ್ತು, ನಾನು ಅಷ್ಟು ಇನ್ವಾಲ್ವ್ ಆಗಿರಲಿಲ್ಲ, ಯಾಕಂದ್ರೆ ನಾನು ಹುಚ್ಚಿಯಾಗಿ ಹೋಗಿದ್ದೆ ನೀಟ್ಗೋಸ್ಕರ ಆ ಥರ ಆಗಿ. ಸೊ ಫೈನಲಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೊಂಡ್ರು, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್
ಐ ಆಮ್ ಹ್ಯಾಪಿ ಬಿಕಾಸ್ ಇವನ್ ಮೈ ಪೇರೆಂಟ್ಸ್ ಆರ್ ಮೋರ್ ಹ್ಯಾಪಿಯರ್ ದೆನ್ ಮೀ. ಅಲ್ವಾ? ಹಾ. ಪಪ್ಪಂಗೆ ಅದೊಂದು ಆಸೆ ಇತ್ತು, ಏನಾದ್ರು ಮಾಡಿ ಸಾಧನೆ ಮಾಡಲೇಬೇಕು ನೀನು ಅಂತ. Correct. ಯಾಕಂದ್ರೆ ನೀಟ್ ಅಂದ್ರೆ ಬೋರ್ಡ್ಸ್ ಎಲ್ಲ ಆಯ್ತು, CET ಅದರಿಂದ ಪಪ್ಪ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ. ಓಕೆ. ಸೊ ನನ್ನ ಪಪ್ಪಂಗೆ ಸ್ವಲ್ಪ ಬೇಜಾರಾಯ್ತು, ಅಯ್ಯೋ ನೀ ಎಂತಕ್ಕೆ ಅಂದ್ರೆ ಅಷ್ಟು ಹೋಗಿ ಏನೋ ಸಾಧನೆ ಮಾಡೋಕ್ಕಾಗ್ಲಿಲ್ವಲ್ಲ, ನಾವು ಓದಿದ್ರೆ ತುಂಬಾ ಮಾಡ್ತಾ ಇದ್ದೆ ಅಂತ. ನಾನು ಕಾಯಿ ಪಪ್ಪ ನೀಟ್ ಇರುತ್ತೆ, ನೀಟ್ ಲಾಸ್ಟ್ ಉಂಟು ಅಂತ ಹೇಳಿ. ಓಕೆ. ಅಂಡ್ ಲಾಸ್ಟಿಗೆ ಪಪ್ಪ ಅಂದ್ರೆ ರಿಸಲ್ಟ್ ಬಂತು, ಪಪ್ಪ ಫುಲ್ ಖುಷಿ ಆಯ್ತು, ಫುಲ್ ಪುಣ್ಯಕ್ಕೆ ಶುರು ಮಾಡಿದ್ರು ರೂಮಲ್ಲಿ. ಓಕೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಓ ರಿಯಲಿ ಓಕೆ. ಯಾಕಂತ ಬಂದಾಗ ಎಸ್ ನಮ್ದು ಗಣಪತಿ ಸರ್ ನಾನು ನೋಡ್ತಾ ಇದ್ದೆ, ಅವರ ಎಕ್ಸೈಟ್ಮೆಂಟ್ ಬಹಳಷ್ಟು ಖುಷಿಯಲ್ಲಿದ್ದಾರೆ, ಬಹಳಷ್ಟು ಖುಷಿಯಲ್ಲಿದೆ. ಯಾಕಂದ್ರೆ ಮಗಳು ಸಾಧನೆಯನ್ನ ಮಾಡ್ತಾರೆ ಅಂತ ಬಂದಾಗ ನಮ್ಮ ಕನಸನ್ನ ಅವರು ಸಾಕಾರ ಮಾಡ್ತಾರೆ, ನನಸು ಮಾಡ್ತಾರೆ ಅಂತ ಬಂದಾಗ ಪ್ರತಿಯೊಬ್ಬ ತಂದೆ ಕೂಡ ಖುಷಿ ಇರುತ್ತೆ ಅಲ್ವಾ ಸರ್? ಸೊ ಅದರಲ್ಲಿ ಇದ್ದಾಗ ಒಂದು ಮಾತನ್ನ ಹೇಳಿದ್ರು, ನೀಟ್ ಇದೆ ನೋಡೋಣ ಅದರಲ್ಲಿ ನಾನು ರ್ಯಾಂಕ್ ಬರ್ತೀನಿ ಅಂತ. ಸೊ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ ನಿಮ್ಮ ಮಗಳು, ಏನ್ ಹೇಳ್ತೀರಾ ಸರ್? ಸರ್, ಮೊದಲನೇದಾಗಿ ನನ್ನ ಮಗಳಿಗೆ ವಿದ್ಯೆ ಕಲಿಸಿದಂತ ಹಾ. ಎಕ್ಸ್ಪರ್ಟ್ ಸಂಸ್ಥೆಗೂ ಅಭಿನಂದನೆ. Okay. ಮತ್ತೆ ನಮ್ಮ ನರೇಂದ್ರ ಸರ್, ಹಾ. ವೈಸ್ ಚೇರ್ಮನ್ ಮೇಡಮ್ ಅವರಿಗೆ, ಹಾ. ಶಾಲಾ ಪ್ರಿನ್ಸಿಪಲ್ ಸರ್ ಅವರಿಗೆ, ಹಾ. ಅವರ ಪ್ರಾಧ್ಯಾಪಕರುಗಳಿಗೆ, ಅಲ್ಲಿ ಏನು ಕೆಲಸ ಎಲ್ಲ ಮಾಡ್ತಾರೆ ಸಿಬ್ಬಂದಿ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ತರಿಸ್ತೀನಿ ಸರ್. ಹಾ. ಯಾಕೆಂದ್ರೆ ನನ್ನ ಮಗಳು ಇವತ್ತೇನು ಮಾರ್ಕ್ ತೆಗೆದಿಲ್ಲ ಅಂದ್ರೆ ಸರ್, ಫುಲ್ ಆಲ್ ಸ್ಟಾಫ್ಸ್ ಅವರು ಆಲ್ ಎಲ್ಲ ಕೆಳಗಿಂದ ನಮ್ಮ ಒಂದು ಏನು ಇದ್ದಾರೆ ಮೇಲೆ ತನಕ ಸಹಕಾರ ಮಾಡಿದ್ವಿ. ಒಂದು ಸೆಕ್ಯೂರಿಟಿ ಗಾರ್ಡ್ ಸಹಿತ ನಮ್ಮ ಮಗಳಿಗೆ ಒಂದು ಇದೆ ಏನು ಹೆಲ್ಪ್ ಮಾಡಿ ಹೆಲ್ಪ್ ಆಗಿದೆ. ಅವನಿದ್ದು ಅವ್ರು ಕಾಯೋದಕ್ಕೆ ಊರಲ್ಲಿ ಓಡಾಡ್ತಾ ಇದ್ರು. ಹಾಗಾಗಿ ಹ್ಮ್. ಆ ಸಂಸ್ಥೆಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಇವಳು ಏನು ನನ್ನ ಮಗಳು ನನಗೆ ನಾನು ಅಷ್ಟು ಬರ್ತೇನೆ ನಾನು ಅನ್ಕೊಂಡಿರ್ಲಿಲ್ಲ. ನಾನು ತಿಳಿದಿದ್ದೆ ಒಂದು 1000 ಬರ್ಬೋದು, ಒಂದು 500 ಕರ್ನಾಟಕ ಬರ್ತೀಯಾ ಸಾಕು, ನಿನ್ನ ಟೆನ್ಷನ್ ಮಾಡ್ಕೊಬೇಡ, ನೋಡು ಮುಂದೆ ಓದಕ್ಕಿದೆ, ಚಿಕ್ಕ ವಯಸ್ಸು ಇನ್ನೂ ಓದಕ್ಕಿದೆ ಅಂತ ತಿಳ್ಕೊಂಡಿದ್ದೆ ಸರ್. ಬಟ್ ನಮ್ಮಲ್ಲಿ ಅವತ್ತು ನಾನು ಸರ್ಚ್ ಮಾಡ್ತೇವೆ ಸಿಗ್ತಾನೆ ಇರ್ಲಿಲ್ಲ. ಕಾಲೇಜಿಂದ ಫೋನ್ ಮಾಡಿದ್ರು 48 ಬಂತಲ್ಲ 84 ಬಂದಿದ್ಯಾ ಅಂತ. ಇಲ್ಲಿ ನಾನೇನು ಹೇಳಿಲ್ಲ, ನಮ್ಮ ವೈಸ್ ಪ್ರಿನ್ಸಿಪಲ್ ಸರ್ ಫೋನ್ ಮಾಡಿದ್ರು, ನಾನು ಏನು ಹೇಳಿಲ್ಲ ಸರ್, ಆ ಥರ ಹೇಳಿಲ್ಲ ಅಂದೆ. ಕೊನೆಗೆ ಸರ್ ನೋಡ್ತೀವಿ 84 ಕರ್ನಾಟಕ 7th ರ್ಯಾಂಕ್ ಇತ್ತು. ನನ್ನ ಜೀವನದಲ್ಲಿ ಸರ್ ಅತಿ ಅಮೂಲ್ಯವಾದ ದಿನ ಸರ್ ಅದು. ಯಾಕಂದ್ರೆ ಪ್ರತಿಯೊಬ್ಬರು ಪೇರೆಂಟ್ಸ್ಗೆ ಸರ್ ಮಕ್ಕಳು ಸಾಧನೆ ಮಾಡ್ಬಿಟ್ಟು ಸರ್ ಅದರಂತ ಖುಷಿ, ಅದರಂತ ಆನಂದ 1000 ಕೋಟಿ ಕೊಟ್ಟರು ಸಿಗಲ್ಲ ಸರ್. ಎಲ್ಲ ಪ್ರತಿಯೊಬ್ಬರು ಪೇರೆಂಟ್ಸ್ ಅನ್ನು ಹೇಳ್ತೀನಿ, ಈ ತರ ಒಂದು ಸಾಧನೆ ಮಾಡಿದ್ರೆ ಅದರಂಥದ್ದು ಬೆಲೆ ಕಟ್ಟಕ್ಕಾಗಲ್ಲ ಸರ್. ಇವತ್ತು ಏನು ನನ್ನ ಮಗಳು ಸಾಧನೆ ಮಾಡಿದ್ರು, ನಿಮ್ಮ ಪರಿಚಯ ಆಯಿತು, ನಮ್ಮಲ್ಲಿ ಎಲ್ಲರದ್ದು ಸ್ಟಾಫ್ಸ್ ಪರಿಚಯ ಆಯಿತು. ಇವತ್ತು DC ಸಾಹೇಬರು ಸರ್ ನಮ್ಮನ್ನು ಕರ್ಬಿಟ್ಟು ಒಂದು ಸನ್ಮಾನ ಮಾಡಿದ್ರು. ಬೆಲೆ ಕಟ್ಟಕ್ಕಾಗಲ್ಲ ಸರ್ ಅದಕ್ಕೆ. ಎಷ್ಟು ದುಡ್ಡು ಕೊಟ್ಟರೆ ನೀವು ಏನು ಕೊಟ್ಟರು ಸಿಗಲ್ಲ ಅದು. ಕರೆಕ್ಟ್. ಬಟ್ ನನ್ನ ಮಗಳಿಂದ ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಅವಳು ಚಿಕ್ಕಂದು ಅಷ್ಟೇ ಸರ್, ಓದೋ ವಿಷಯದಲ್ಲಿ ನಮಗೆ ಸಮಸ್ಯೆ ಮಾಡಿಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೀನಿ, ನಮ್ಮದೇ ಡ್ಯೂಟಿ ಯಾವ ಇವತ್ತಿತ್ತು, ನಾನು ಎಲ್ಲೋ ಟೈಮ್ ಬರ್ತಿದ್ದು ಹೋಗ್ತಿದ್ದು. ನನ್ನ ವೈಫ್ ಟೀಚರ್ ಸರ್. ಬಟ್ ನನ್ನ ಮಕ್ಕಳು ಇವತ್ತು ಏನು ಎಜುಕೇಶನ್ ನನ್ನ ಪತ್ನಿ ಅವರು ಮೂಲ ನಮ್ಮ ಇಡೀ ಫ್ಯಾಮಿಲಿಗೆ ಸರ್. ನನ್ನ ಮಕ್ಕಳು ಏನು ಓದಿದ್ದಾಳೆ ನನ್ನ ಪತ್ನಿ ಕಾರಣ ಸರ್. ಯಾಕಂದ್ರೆ ಅವರು ಭಾಳ ಮಕ್ಕಳಿಗೆ ಒಂದು ಧೈರ್ಯ ಹುಮ್ಮಸ್ ತುಂಬಿದ್ರು ಅವರೇ. ನನ್ನ ಮಗಳು ಇಲ್ಲಿ ಮಂಗಳೂರಿಗೆ ಕಳಿಸಿದಾಗ ನಮ್ದು ಒಂದು 200 ಕಿಲೋಮೀಟರ್ ಸರ್, ನನಗೆ ಭಯ ಆಗ್ತಿತ್ತು. ಏನು ಕಳಿಸಿದ್ದೀನಿ, ಕೆಲವು ಟೈಮ್ ಹುಷಾರಿಲ್ಲ, ಕಣ್ಣು ಪ್ರಾಬ್ಲಮ್, ಮಾತು ಜ್ವರ ಬಂತು, ಮೆಡ್ರಾಸ್ ಎಲ್ಲ ಆಗಿದ್ದು. ನಾನು ಆಗ ಇಲ್ಲಿದ್ದಲ್ಲಿ ಬೆಂಗಳೂರು ಟ್ರೈನಿಂಗಲ್ಲಿದ್ದೆ. ಅವಾಗ ಅವಳಿಗೆ ನೋಡಿ ಬೇಜಾರಾಯಿತು. ಮತ್ತು ನನಗೆ ಇವಳಿಗೇನ ನನ್ನ ಟೆನ್ಷನ್ ತಗೋಕ್ಕಾಗಲ್ಲ ಸರ್. ಮಕ್ಕಳಿಗೆ ನಾನು ಭಾಳ ಟೆನ್ಷನ್ ಮಾಡ್ಕೋದೆ. ನನ್ನ ವೈಫ್ ಬೇರೆ ಹೇಳೋರು ಏನಾಗಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಬಟ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ನನ್ನ ಮಗಳಿಗೆ ಹುಷಾರಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸನೂ ಕೊಟ್ಟಿದ್ದಾರೆ ಸರ್. ಆ ಸಂಸ್ಥೆಗೆ ನಾನು ಎಷ್ಟು ಸಲ ಕೃತಜ್ಞತೆ ಹೇಳಿದ್ರು ಸಾಲದು ಸರ್. ಅಲ್ವಾ? ಬ್ಯೂಟಿಫುಲ್ ಸರ್. ಯಾಕಂದ್ರೆ ನಾನು ಆ್ಯಕ್ಚುಲಿ ಮಂಗಳೂರು ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಎಲ್ಲ ಸ್ಕೂಲೊಳಗೆ ಶಿಸ್ತಿದೆ ಸರ್ ಮಂಗಳೂರು. ಬಟ್ ಎಜುಕೇಶನ್ ಉಂಟಲ್ಲ ತುಂಬ ಶಿಸ್ತಾಗಿ ಕಲಿಸ್ತಾರೆ. ಕಲಿಸಿದ್ರು ಸರ್. ನನಗೆ ಮೇನ್ ಏನು ಹೇಳ್ತೀನಿ ಅಂದರೆ, ಯಾವುದೇ ವಿದ್ಯಾರ್ಥಿ ಯಾವುದೇ ಶಾಲೆಗೆ ಹೋಗಲಿ ಸರ್, ಇಂಟ್ರೆಸ್ಟ್ ಬೇಕು. ಪ್ರತಿ ಲೆಕ್ಚರ್ಸು ಅವ್ರ ಕರ್ತವ್ಯ ಮಾಡ್ತಾರೆ. ಪ್ರತಿ ಲೆಕ್ಚರ್ಗಳು ಅವ್ರು ಏನು ಟೀಚ್ ಮಾಡ್ತಾರೆ, ಬೋಧನೆ ಏನು ಮಾಡ್ತಾರೆ ಸರ್ ಅವ್ರು ಮಾಡ್ತಾರೆ. ಬಟ್ ವಿದ್ಯಾರ್ಥಿ ಇಂಟ್ರೆಸ್ಟ್ ಬೇಕು. ನಾನು ಕೊಡಗಿಂದ ಬಂದು ಒಳ್ಳೆ ಎಕ್ಸ್ಪರ್ಟಲ್ಲಿ ಊಟ ಸಿಕ್ತು, ಮಲಗಕ್ಕೆ ಬೆಡ್ ಸಿಕ್ತು, ನಿದ್ದೆ ಮಾಡಿದ್ರೆ ಸರ್ ನೋ ಯೂಸ್, ಏನು ಪ್ರಯೋಜನ ಅಲ್ಲ. ಅದನ್ನು ನಾನು ಉಪಯೋಗಿಸ್ಕೋಬೇಕು ಸರ್. ಈಗ ಒಂದು ಮಕ್ಕಳು 16ರಿಂದ 18 ತನಕ ಒಂದು ಮಿಡ್ಲ್ ಏಜ್ ಸರ್. ಆ ಏಜಲ್ಲಿ ಏನು ನಾವು ವಿದ್ಯಾಭ್ಯಾಸ ಕಲಿತೀವಿ, ಏನು ಫೌಂಡೇಶನ್ SLC ಮೇನು, ನಂತರ PUC ಸರ್. ಅವು 2 ಇಯರಲ್ಲಿ ಏನು ಓದ್ತಾರೆ ಸರ್, ಮುಂದೆ ಫ್ಯೂಚರ್ ಚೆನ್ನಾಗಿರ್ತವೆ. ಆ ಇಯರಲ್ಲಿ ಆ ಮಿಡ್ಲಲ್ಲಿ ಏನಾರ ಸಮಸ್ಯೆ ಮಾಡ್ಕೊಂಡ್ರೆ ಸರ್ ಲೈಫ್ ಹೋಗ್ತದೆ. ಇದು ಸರ್ ನೆಕ್ಸ್ಟ್ 18-19 ಅಷ್ಟು ಆಗಲ್ಲ. ಅದು ಆ ಏಜಲ್ಲಿ ಮಾಡ್ಬೇಕು ಸರ್. ಹಾಗಾಗಿ ನನ್ನ ಮಗಳು ಮಾಡಿದ್ದಾಳೆ ಸರ್. ಅವ್ರು ಹೇಳ್ತಾ ಇದ್ರು, ಪಾಪ ನಾನು ಮಾಡ್ತೀನಿ ಏನಾದ್ರೆ. ನನಗೊಂದು ಆಸೆ ಇತ್ತು ಸರ್, ನನ್ನ ಮಗಳ ಚಿಕ್ಕ ಒಂದು ಡಾಕ್ಟರ್ ಆಗಬೇಕು, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು. ಅದೆಲ್ಲ ತಂದೆ ತಾಯಿರೋ ಒಂದು ಇರ್ತದೆ ಸರ್ ಆಸೆ. ನನಗೆ ಚಿಕ್ಕಂದಲ್ಲೇ ಆಸೆ ಇತ್ತು. ಅವ್ಳು ಹುಟ್ಟಿದ ತಕ್ಷಣ ನಾನು ಮುಖ ನೋಡಿದ ತಕ್ಷಣ ಹೇಳಿದ್ರು, ನೀನು ಡಾಕ್ಟರ್ ಆಗ್ಬೇಕು. ನನ್ನ ಫಸ್ಟ್ ನಾನೇ ಗೆಸ್ ಮಾಡಿದ್ದೇನೆ ಸರ್. ನನ್ನ ಮಗಳು ಹುಟ್ಟಿದ ತಕ್ಷಣ ನರ್ಸ್ ತೋರಿಸ್ಬೇಕಾದ್ರೆ ನಾನು ಫಸ್ಟ್ ನನ್ನ
ಆ ಮಗಳು ನನ್ನ ಮುಖನೇ ನೋಡಿದ್ರು. ಮತ್ತೆ ಇನ್ನೊಂದು ಸರ್ ಹೇಳ್ತೀನಿ ಏನಂದ್ರೆ, ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳುವಾಗ ನನ್ನ ವೈಫು ಡ್ಯೂಟಿ ರಿಪೋರ್ಟ್ ಮಾಡೋದಕ್ಕೂ ದಿನ ಇವಳು ಅವತ್ತೇ ಹುಟ್ಟಿದ್ದು ಸರ್. ಓ ಹೌದಾ? ಓಕೆ. ಹೋಗ್ತಾ ಇದ್ವಿ, ನಾನು ಡ್ಯೂಟಿ, ನಮ್ಮ ವೈಫ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆಗಿತ್ತು. ಅಪಾಯಿಂಟ್ಮೆಂಟ್ ಆಗಿ ನನ್ನ ಇವಳನ್ನ ಕರ್ಕೊಂಡು ಕ್ಯಾರಿಂಗ್, ನಮ್ಮ ವೈಫು ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ಕೊತಿತ್ತು, ಡ್ಯೂಟಿ ಜಾಯ್ನ್ ಆಗಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ವಿರಾಜ್ಪೇಟೆಗೆ ಹೋಗಿ ನಾವು ಡ್ಯೂಟಿ ಸರ್ಟಿಫಿಕೇಟ್ ಮಾಡಿಸಿದ್ವಿ. ಹೋಗಿದ್ವಿ. ಇವಳು ಮಂಗಳವಾರ ದಿನ ಸಾಯಂಕಾಲ 6 ಗಂಟೆಗೆ ಡೆಲಿವರ್ ಸರ್. ಅಲ್ಲಿಂದ ಕಂಟಿನ್ಯೂ ಮಿಸ್ಸಸ್ ರಜೆ. ಓಕೆ. ಹಾಗೆ ಸರ್, ಹಾಗೆ ಇವಳು ಹೇಳುವಲ್ಲ, ಬಹಳಷ್ಟು ಖುಷಿ ಇದೆ. ಯಾಕೆ ಬಹಳಷ್ಟು ಖುಷಿ ಇದೆ ಸರ್, ನೀವು ಮನಸ್ಸು ಬಿಚ್ಚಿ ಮಾತಾಡ್ತಿದ್ದೀರಿ. ಅಂಡ್ ಯಾಕಂತ ಬಂದಾಗ ಮಗಳ ಸಾಧನೆ ನಿಮಗೂ ಕೂಡ ಬಹುಶಃ ಖುಷಿಯಾಗಿರ್ಬೋದು. ತಂದೆಗೆ ನಾನು ಇಷ್ಟು ಖುಷಿ ಕೊಟ್ಟಿದ್ದೇನೆ ಅನ್ನೋದು, ಇದು ಮಗಳಾಗಿ ಅವರಿಗೆ ಕೂಡ ಒಂದು ಸಾರ್ಥಕತೆ ಸರ್. ಯಾಕಂದ್ರೆ ಪ್ರತಿಯೊಬ್ಬಳು ಮಕ್ಕಳು ಮಾಡಬೇಕಾಗಿರುವಂತಹ ಕರ್ತವ್ಯ ನೋಡೋಟ್. ಯಾಕಂದ್ರೆ ನಿಮ್ಗೆ ಆಗ್ತಾ ಇರುವಂತಹ ಖುಷಿ ಉಂಟಲ್ವಾ, ನಿಜವಾಗ್ಲೂ ಕೂಡ ನಿಖಿಲ್ ಅವರು ಸಹ ಒಳ್ಳೆ ಅಷ್ಟು ದೂರದಿಂದ ಒಳ್ಳೆ ಸಾಧನೆ ಮಾಡಿದ್ದಾರೆ ಸರ್. ಬಟ್ ನೀಟು ಸುಲಭ ಅದಲ್ಲ ಸರ್, ತನಗೆ ಗೊತ್ತಿದೆ. ತುಂಬಾ ಖುಷಿ ಆಯ್ತು ಅವ್ರು ನೋಡಿ ನನಗೆ. ಇನ್ನೋಸೆಂಟ್ ಅವರು. ಹೌದಪ್ಪ, ಅದೇ ಮುಗುಳಾಗಿ ಆ ಸ್ಮೈಲ್ ಮಾಡಿದ್ದಾರೆ. ಹೌದಪ್ಪ. ಅವರು ಡಾಕ್ಟ್ರು 500 ಕಿಲೋಮೀಟರ್ ಇಂದ ಕಳಿಸಿದ್ದಾನೆ ಸರ್. ಅವರು ಪಾಪ ಅಲ್ಲಿಂದ ಬಂದು ಅಷ್ಟು ಸಾಧನೆ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕು. ಒಂದ್ ಕಡೆ ಬಿಜಾಪುರ, ಇನ್ನೊಂದ್ ಕಡೆ ಮಡಿಕೇರಿ. ಸೊ ಮಂಗಳೂರಿಗೆ ಎಕ್ಸ್ಪರ್ಟ್ ಗೆ ಬಂದಿದ್ದಾರೆ. ಸೊ ವೈ ಎಕ್ಸ್ಪರ್ಟ್ ಅನ್ನುವಂತಹ ವಿಚಾರ ಬರುತ್ತೆ. ಅಂಡ್ ಎಕ್ಸ್ಪರ್ಟ್ ಕಳೆದ ಬಾರಿಯೂ ಕೂಡ ನಾವು ನೀಟ್ನ ಫಲಿತಾಂಶ ಬಂದಾಗ ಅರ್ಜುನ್ ಅವರು ಬಂದಿದ್ರು, ಅವರು ಕೂಡ ಸಾಧನೆಯನ್ನ ಮಾಡಿದ್ರು. ಸೊ ಹಾಗಿದ್ದಾಗ ಆ ಸಂದರ್ಭ ಕೂಡ ನಾವು ಮಾತಾಡಿದ್ವಿ. ಸೊ ಹಾಗಿದ್ರೆ ವೈ ಎಕ್ಸ್ಪರ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂಡ್ ಎಸ್, ಈಗಾಗಲೇ ಹೇಳಿದ್ರು ನಿಧಿ ಅವರು, ಬಹಳಷ್ಟು ಓದಿದೀವಪ್ಪ, ಬಹಳಷ್ಟು ಕಷ್ಟಪಟ್ಟಿದ್ದೀವಿ, ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಸೊ ಹಾಗಿದ್ದಾಗ ಹೇಗೆ ಓದಿದ್ದಾರೆ ಅದು ದೊಡ್ಡ ಕ್ವಶನ್ ಮಾರ್ಕ್ಸ್, ಅದಕ್ಕೆ ಕೇಳಬೇಕಾಗುತ್ತೆ. ಸೊ ಬಹಳಷ್ಟು ಕರೆಗಳಿದೆ, ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ತಮ್ಮ ಅಭಿಪ್ರಾಯ ಅದು ಕೂಡ ಮುಖ್ಯವಾದ ಅವಕಾಶ ಇದೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಸಾಯಿನಾಥ್ ಬೋಳೂರಿನಿಂದ ನಿಂತಿದ್ದೀನಿ. ನಮಸ್ತೆ. ನಮಸ್ತೆ ಸಾಯಿನಾಥ್ ಅವರೇ, ನಮಸ್ಕಾರ ಸರ್. ಮಾತಾಡಿ ಸರ್. 4 ಜನರಿಗೆ ಸಹ ಖುಷಿ ಆಯ್ತು. ಅದರಲ್ಲಿ ಕಲಿತ ಮಕ್ಕಳಿಗೆ ಇನ್ನೂ ಮುಂದೆ ಕಲಿಬೇಕಂತ ನನ್ನ ಒಂದು ಆಶೀರ್ವಾದ. ಓಕೆ ಓಕೆ. ಎಲ್ಲ ಮಕ್ಕಳಿಗೆ ಅಲ್ವಾ? ಹೌದು, ಮಕ್ಕಳು ಕಲಿಬೇಕು. ಯಾಕೆಂತ ಹೇಳಿದ್ರೆ ಇವರ ಪ್ರತಿಭೆಯನ್ನು ನೋಡಿ ಇನ್ನೊಂದು ಮಕ್ಕಳನ್ನು ಕಲಿಯುವಂತ ಇದು ದಾರಿ ತರಬೇಕು. ಕರೆಕ್ಟ್ ಕರೆಕ್ಟ್. ನನ್ನೊಂದು ಆಸೆ ಅದು. ನನ್ನೊಂದು ಹ್ಯಾಟ್ಸಪ್ ಅಂತ ಹೇಳಿದ್ರೆ ನರೇಂದ್ರ ನಾಯ್ಕ್. ಯಾಕೆಂತ ಹೇಳಿದ್ರೆ ನಾನು ಅವರನ್ನು ತುಂಬಾ ಪರಿಚಯದವನು. ಪರಿಚಯದವನು ಯಾಕೆ ಅಂತ ಹೇಳಿದ್ರೆ, ಅವರ ಮೆಸ್ಸಲ್ಲಿ 65 ಮಂದಿ ಫಸ್ಟಿಗೆ ಮಕ್ಕಳಾಗುವಾಗ ಕುಕ್ಕಿಗೆ ಬಂದ ಹುಡುಗ ನಾನು. ಹುಡುಗ ಅಂದ್ರೆ ಈಗ ವಯಸ್ಸಾಗಿದೆ. ಆದ್ರೆ ಅವರು ಮಾಡಿದ್ದು ಸಾಧನೆ ಉಂಟಲ್ಲ, ಯಾರು ನರೇಂದ್ರ ನಾಯ್ಕ್ ಸಾಧನೆ ಮಾಡಿದ್ದು ಎಜುಕೇಶನ್ ಅಲ್ಲಿ ಈಗ ನಾನು ತಿಳಿದ ಮಟ್ಟಿಗೆ, ಸಾಧಾರಣ ಮಟ್ಟಿಗೆ ಈಗ ಈ ಜನರೇಷನ್ಗೆ ಮಾಡಿದ್ದು, ಅವರು ಮಾಡಿದ್ದು ಸಾಧನೆಯನ್ನು ಯಾರು ಮಾಡ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಬೆಜನ್ ಕಾಲೇಜ್ ಅಲ್ಲಿ ಇರುವಾಗ ಅವರು ಮಕ್ಕಳಿಗೆ ಟ್ಯೂಷನ್ ಕೊಡ್ತಿದ್ರು. ಆ ಟ್ಯೂಷನ್ ಅಲ್ಲಿ ಅವರಿಗೆ ಎಷ್ಟು ಅನುಬೋಧನೆ ಮತ್ತೆ ಬೋಧನೆ ಉಂಟಂತ ಹೇಳಿ ಅದ್ರಲ್ಲಿ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ತಪ್ಪಿತಸ್ಥರಿಗೆ ಆವಾಗಲೇ ಅವರು ಹೀಗೆ ಹೇಳ್ತಾರೆ. ಅವರು ಇವತ್ತು ಒಳಚೀಲಲ್ಲಿ ಅಲ್ಲಲ್ಲ ಸರ್, 1 ಮಿನಿಟ್, ಒಳಚೀಲಲ್ಲಿ ಅವರು ಒಂದು ದೊಡ್ಡ ಇದ್ ಮಾಡಿದ್ದಾರೆ. ಆದ್ರೆ ಮಾಡಿದ್ದು 2 ಮಕ್ಕಳ ವಿಷಯಕ್ಕೆ ಮಾತ್ರ. ಯಾಕೆಂತ ಹೇಳಿದ್ರೆ ಕಾಲೇಜಿನಿಂದ ಮೆಸ್ಸಿಗೆ ಬರುವಾಗ, ನಡ್ಸ್ಕೊಂಡು ಬರುವಾಗ ಅವರೊಂದು ಮಾಡಿದ ಒಂದು ಮಾತು, ಅದು ಅವರು ಹಿಂದೆ ಇದ್ರು, ನಾವು ಮೆಸ್ ಅಲ್ಲಿ ಇದ್ದೇವೆ, ಅಷ್ಟೇ ವಿಷಯ. ಯಾಕೆಂತ ಹೇಳಿದ್ರೆ ನಮ್ಗೆ ಹೋಗ್ಬೇಕು, ತಿನ್ಬೇಕು, ರಿಟರ್ನ್ ಬರ್ಬೇಕು ಅಂತ ಹೇಳಿ. ಆದ್ರೆ ಅವರಿಗೆ ನಾನು ನನ್ನ ಒಂದು ಯಾವಾಗ್ಲೂ ಆಕ್ಸೆಪ್ಟ್ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ನರೇಂದ್ರ ನಾಯ್ಕ್ ಅಷ್ಟು ಒಳ್ಳೆ ವ್ಯಕ್ತಿ. ನಿಜ. ಹೇಳಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಧನ್ಯವಾದಗಳು. ಯಾಕೆ ಗೊತ್ತಾ, ಬಹಳಷ್ಟು ಕರೆಗಳಿವೆ. ಸೊ ಹಾಗೆ ನಾನು 100ಕ್ಕೆ 100 ಸತ್ಯ ಸರ್, ತಾವು ಹೇಳಿರುವಂತಹ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ನರೇಂದ್ರ ನಾಯ್ಕ್ ಸರ್ ಅಂತ ಬಂದಾಗ ಅವರು ಬಹಳಷ್ಟು ಫ್ರಮ್ ದ ಬೇಸ್ ಬಂದಂತಹ ವ್ಯಕ್ತಿ, ಕಷ್ಟಪಟ್ಟು ಬಂದಂತಹ ವ್ಯಕ್ತಿ. ಅವರಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿತ್ತು, ಬಡತನ ಗೊತ್ತಿತ್ತು. ಹಾಗಿದ್ದಾಗ ಅವರು ಮಕ್ಕಳಲ್ಲಿ ಆ ಶ್ರಮಯೇವ ಜಯತೆ ಅನ್ನುವಂತಹ ಧ್ಯೇಯ ವಾಕ್ಯವನ್ನ ಅವರು ಅಳವಡಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಹಾಗಿದ್ದಾಗ ಆ ಒಂದು ಸ್ಟ್ರಗಲ್, ಪರಿಶ್ರಮ ಏನಿದೆ ನೋಡಿ, ಅದನ್ನೇ ಮಕ್ಕಳು ಕೂಡ ಅಳವಡಿಸಿಕೊಳ್ತಾ ಇರುತ್ತೆ. 100ಕ್ಕೆ 100 ಸತ್ಯ ತಾವು ಹೇಳಿರುವಂಥದ್ದು. ಸಾಯಿನಾಥ್ ಅವರೇ, ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಬಹಳಷ್ಟು ಕರೆಗಳಿವೆ. ಸೊ ಹಾಗಿದ್ದಾಗ ನಾನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಕಳಿಸ್ಕೊಡ್ಬೇಕಾಗುತ್ತೆ, ನಾನು ಮಾತಾಡಬೇಕಾಗುತ್ತೆ ಬಹಳಷ್ಟು ಜನರ ಜೊತೆಗೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ. ಕರೆ ಮಾಡಿದಾಗ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ, ಲೈನಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಹಾಗಿದ್ದಾಗ ನಿಖಿಲ್ ಅವರು ತಮ್ಮ ಒಂದು ಸ್ಮೈಲ್ ನಾನು ಮೊದಲಿಂದ ಆಗದಿಂದ ನೋಡ್ತಾ ಇದ್ದೀನಿ, ಹೊರಗೆ ಬಂದಾಗಿದ್ದೀನಿ ನೋಡ್ತಾ ಇದ್ದೀನಿ. ಅಂಡ್ ಪ್ರೆಸ್ ಮೀಟ್ ಅಲ್ಲೂ ಕೂಡ ನೋಡಿದೆ, ಸ್ಮೈಲೇ ಇದೆ ಮುಖದಲ್ಲಿ. ಟೆನ್ಷನ್ ಆಗಲ್ವ ತಮ್ಗೆ? ಟೆನ್ಷನ್ ಮೊದಲು ಕೂಡ ಇದೇ ರೀತಿ ಇದ್ರೆ ಅಥವಾ ರಿಸಲ್ಟ್ ಬಂದ್ಮೇಲೆ ಮಾತ್ರ ಸ್ಮೈಲಾ? ಆ ತರ ಏನಿಲ್ಲ.
ಏನಾದ್ರೂ ಹೇಳುವಾಗ ಮಾತ್ರ ಸ್ಮೈಲ್ ಡ್ರಾಪ್ ಆಗುತ್ತೆ, ಯಾಕಂದ್ರೆ ಅದು ತಲೆ ಓಡುತ್ತಲ್ಲ. ಇಲ್ಲಿಗೆ ನಂದು ಇದೆ. ಓಕೆ, ಸ್ಮೈಲ್. ಓಕೆ, ಏನ್ ಹೇಳ್ತೀರಿ, ಹೇಗೆ ನೀವು ಕಲ್ತ್ರಿ, ಏನು ತಮ್ಮ ಒಂದು ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಕಲಿಯೋದಕ್ಕೆ? ಇದು ಬಹಳಷ್ಟು ಜನರಿಗೆ ಇರುವಂತದ್ದು. ಏನ್ ಹೇಳ್ತೀರಿ, ಯಾವ ರೀತಿ ಕಲಿತಾ ಇದ್ರಿ, ಏನ್ ಕತೆ ತಮ್ದು ರ್ಯಾಂಕ್ ಬರ್ಬೇಕಂತ ಬಂದಾಗ? ಅಂದ್ರೆ ನಾನು ಏನೇ ಕಲಿತ್ರು ಆಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅಂದಿದ್ದೆ ನೀಟು ಅಂತ ನನಗೆ ಗೊತ್ತಿದ್ದಿಲ್ಲ ಎಕ್ಸಾಮ್ ಎಕ್ಸಿಸ್ಟ್ ಆಗತ್ತಂತ. ನೀಟ್ ಎಕ್ಸಾಮ್ ಫಸ್ಟ್ ಪಿ ಬರುತ್ತಾನ. ಫಸ್ಟ್ ಪಿ ಬಂದ್ಮ್ಯಾಗೆ ಗೊತ್ತಾಗಿದ್ದು ನೀಟ್ ಅಂತ ಇರುತ್ತಂತ. ಮೆಡಿಕಲ್ ಎಂಟ್ರಿ ಮಾಡ್ಬೇಕಾದ್ರೆ ನೀಟ್ ಬರಿಬೇಕಂತ. ಫಸ್ಟ್ ಪಿ ಬಂದಾಗ ಅದಕ್ಕಿಂತ ಮೊದಲು ನೀಟ್ ಅನ್ನೋದು ನಾನು ಬರಿತೀನಿ ಆ ಒಂದು ಏಮ್ ಇರ್ಲಿಲ್ಲ, ಗೋಲ್ ಇರ್ಲಿಲ್ಲ. ಸರಿ, ಗೊತ್ತಿತ್ತಲ್ಲ ಸರ್? ಗೊತ್ತಿತ್ತು, ಬಟ್ ನಾವು ಅವನಿಗೆ ಲೆಟ್ ಹಿಮ್ ಡಿಸೈಡ್, ಬಿಕಾಸ್ ಅವ್ನಿಗೆ ಎರಡು ಜೈಗೂ ಆಪ್ಷನ್ ಇತ್ತು, ಮೆಡಿಕಲ್ಗೂ ಆಪ್ಷನ್ ಇತ್ತು. ಬಟ್ ಅವ್ನಿಗೆ ನಾವು ಲೆಟ್ ಹಿಮ್ ಡಿಸೈಡ್ ಅಲ್ಲಿ ಹೋದ ತಕ್ಷಣ ಅನ್ಕೊಂಡು ನಾವು ಬಿಟ್ಟಿದ್ವಿ. ಸೊ ಅದಾದ್ಮೇಲೆ ನೀಟ್ ಬರಿಬೇಕಂತ ಗೊತ್ತಾದ್ಮೇಲೆ ನನಗೆ ನೀಟ್ ಅದು ಗೊತ್ತಾಗಿತ್ತು. ನಂದು ಅಪ್ರೋಚ್ ಟುವರ್ಡ್ಸ್ ಸ್ಟಡಿ ಏನಂದ್ರೆ ಭಾಳ ಏನೇ ಇದ್ರೂ ನಾಲೆಜ್ ಸಂಬಂಧ ಕಲಿಬೇಕಂತ, ಮಾರ್ಕ್ಸ್ಗೋಸ್ಕರ ಅಂತೇನಲ್ಲ. ಯಾಕಂದರೆ ಇದು ನಾಲೆಡ್ಜು ಮುಂದೆ ಹೆಲ್ಪ್ ಆಗುತ್ತೆ. ಅದು ನಮಗೆ ರಿಯಲೈಸ್ ಆಗಲ್ಲ, ಬಟ್ ಹೆಲ್ಪ್ ಆಗೇ ಆಗುತ್ತೆ. ನಾನು ಅದಕ್ಕೆ ಬೇಸಿಕ್ಸನ್ನು ಭಾಳ ಸ್ಟ್ರೆಂಥನ್ ಮಾಡ್ಕೊತಿದ್ದೆ. ಯಾವ ಮಟ್ಟಿಗಂದರೆ ಐ ಕುಡ್ ಥಿಂಕ್ ಆಫ್ ಲೈಕ್ ಇಫ್ ದೇರ್ ಇಸ್ ಆಬ್ಜೆಕ್ಟ್ ಹಿಯರ್, ಐ ಕುಡ್ ಥಿಂಕ್ ಆ್ಯಂಡ್ ಲಿಂಕ್ ಮೈ ಕನ್ಸೆಪ್ಟ್ಸ್ ಟು ದ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಇದು ಗ್ಲಾಸಲ್ಲಿ ನೀರಿದೆ, ನೀರು ಅದರಿಂದ ಆಗೈತಂದ್ರೆ ಮಾಲಿಕ್ಯೂಲ್ಸು. ಯಾವ ಮಾಲಿಕ್ಯೂಲ್ ಅಂತಂದರೆ H2 ಅಂತಂತೀವಿ. H2 ಅಲ್ಲಿ 2 ಹೈಡ್ರೋಜನ್ ಆಟಮ್ ಇವೆ, 1 ಆಕ್ಸಿಜನ್ ಆಟಮ್ ಇವೆ. 1 ಆಕ್ಸಿಜನ್ ಆಟಮ್ ಇಂದ ಇನ್ನೊಂದು ಆಕ್ಸಿಜನ್ ಆಟಮ್ ಕುಡಿದ್ರೆ O2 ಆಗುತ್ತೆ. O2 ನಮ್ಮ ಇದು ಫಾರ್ ಅವರ್ ನೆಸೆಸರಿ, ಅದರಿಂದ ನಾವು ಇರಾಕ್ ಬರಲ್ಲ. ನಾವು ಹೆಂಗೆ ಅದನ್ನ ಬ್ರೀತ್ ಮಾಡ್ತೀವಿ, ಅದು ನಮ್ದು ರೆಸ್ಪಿರೇಷನ್ ಸಿಸ್ಟಮು. ರೆಸ್ಪಿರೇಷನ್ ಸಿಸ್ಟಮ್ ಹೆಂಗೆ ವರ್ಕ್ ಆಗ್ತಿತ್ತು ಅಂದರೆ ಲಂಗ್ಸ್ ಇದು ಆಗೋಟನೆ when diaphragm goes up, we release this, and when it flattens, air comes in. It's a negative pleural mechanism, negative pressure mechanism, a special feature of human beings. ಹಿಂಗೆ ಲಿಂಕ್ ಮಾಡ್ಕೋತ ಹೋಗಿದಾಗ ನಮಗೆ ಮೆಮ್ರಿ ಕೂಡ ಉಳಿಯುತ್ತೆ ಮೆಮ್ರಿಯಲ್ಲಿ. ಸೊ ನಾನು ಈ ಥರ ಸ್ಟಡಿ ಮಾಡ್ತಿದ್ದೆ. ನೀಟ್ ಸ್ಪೆಷಲಿ ಫಾರ್ ನೀಟ್ ಬಂದಾಗ ಲಾಸ್ಟ್ 4 ಮಂತ್ಸಲ್ಲಿ ಭಾಳ ಸೀರಿಯಸ್ ತೊಗೊಂಡಿದ್ದೆ. ಆ್ಯಕ್ಚುಲ್ ಆಗಿ ಮಾಕ್ ಟೆಸ್ಟ್ ಬರೆಯೋದು, ಕ್ವಶನ್ಸನ್ನು ನೀಟ್ ಲೆವೆಲ್ ಸಾಲ್ವ್ ಮಾಡೋದು. ಅದಕ್ಕಿಂತ ಮುಂಚೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ, ಇಲ್ಲಂತಲ್ಲ. ಆದರೆ ಪ್ರಾಬ್ಲಮ್ಸು ಜನರಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಡೀಪರ್ ಕನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದು. ಮತ್ತು ಏನರ ಇಂಟ್ರೆಸ್ಟ್ ಭಾಳ ಇತ್ತಂದರೆ ನನಗೆ ಸ್ಟಡಿಯಲ್ಲಿ ತುಂಬ ಇಂಟ್ರೆಸ್ಟು. ಸೊ ಅದಕ್ಕೆ ಪ್ರಾಬ್ಲಮ್ಸನ್ನು ಭಾಳ ಸಾಲ್ವ್ ಮಾಡ್ತಿದ್ದೆ. ಅದು ಗೊತ್ತಾಗಲ್ಲ, ಅದನ್ನೇ ಸಾಲ್ವ್ ಆಗ್ತಿದ್ದು. ಸೊ ಹಾಗೆ ನಾನು ನೀಟಿಗೆ ಪ್ರಿಪೇರ್. ಓಕೆ, ಅಂದ್ರೆ ನಾವು ಮಾರ್ಕ್ಸ್ ಅನ್ನುವಂಥದ್ದು ನೋಡ್ಕೊಂಡು ಕಲಿಯೋದಕ್ಕಿಂತ ನಾವು ಅದನ್ನ ಫೀಲ್ ಮಾಡ್ಕೊಂಡು ಕಲ್ತ್ರೆ ಬೆಟರ್ ಕೂಡ. ಸೊ ಹಾಗಿದ್ದಾಗ ಇದು ಟೈಮಿಂಗ್ಸ್ ಅನ್ನೋಂಥದ್ದು ಏನಿಲ್ಲ, ಅಂದರೆ ಕನ್ಸಿಸ್ಟೆಂಟ್ಲಿ ಓದುವಾಗ ಟಯರ್ಡ್ ಆಗ್ತೀವಿ. ಸೊ ಅವಾಗೆಲ್ಲ ಮೆಡಿಟೇಷನ್, ಮುಂಜಾನೆ ಆದ್ಮ್ಯಾಗ ಮೆಡಿಟೇಷನ್ ಅದು ಮಾಡ್ತಿದ್ದೆ. ಅದು ರಿಲ್ಯಾಕ್ಸ್ ಆಗಿತ್ತು. ಆದರೆ ಈ ಕನ್ಸಿಸ್ಟೆಂಟ್ ನಡು ಬ್ರೇಕ್ಸಲ್ಲಿ 2 ಮಿನಿಟ್ಸ್ ಬುಕ್ಸ್ ಮುಚ್ಚಿ ಆರಾಮ್ ಶಾಂತಿ ಕೂತು ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡಿ. ಇಲ್ಲಿಕ ಪೋಯಮ್ ಬರೀದು ನನಗೊಂದು ಹವ್ಯಾಸ ಇತ್ತು. ಸೊ ಪೋಯಮ್ ಬರೀತಿದ್ದೆ, ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಹಿಂಗೆ ನೀವು ಓದೋದು ಪರ್ಟಿಕ್ಯುಲರ್ ಟೈಮ್ ಕೇಳಿದ್ರೆ ಏನಾಗ್ತೈತೆ ಅಂದರೆ ಡೈಲಿ ಥಿಂಗ್ಸ್ ಮೈಟ್ ಚೇಂಜ್ ಅಲ್ಲ. ಯಾರು ಕರೆಕ್ಟ್ ಅನ್ನೋದು ಅದೇ ರೀತಿಯಲ್ಲಿ ನಾನು ಓದ್ತೀನಿ ಅದೆಲ್ಲ ಇಲ್ಲ. ಅಂದರೆ ಇಷ್ಟು ಪರ್ಟಿಕ್ಯುಲರ್ ಅವರ್ಸ್ ಓದ್ಬೇಕಂತಿತ್ತು, ಆದರೆ ಯಾವ ಟೈಮಲ್ಲಿ ಓದ್ಬೇಕಂತೇನಿದ್ದಿದ್ದಿಲ್ಲ. ವೆನೆವರ್ ಐ ಯೂಸ್ ಟು ಲೈಕ್ ಕೀಪ್ ಅ ಬಫರ್ ಟೈಮ್ ಅಂತ ಇರ್ತಿದೆ. ಈ ಬಫರ್ ಟೈಮಲ್ಲಿ ನಾ ಜಾಸ್ತಿ ಓದಿದ್ರು ನೋಡಿದ್ದೆ, ಇಲ್ಲಿ ಕೈ ಇಲ್ಲ. ಸೊ ಈ ಬಫರ್ ಟೈಮ್ ಅಂತಂದರೆ ಒಂಥರ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ. ಯಾಕಂದರೆ ನಮಗೆ ಗೊತ್ತಿಲ್ಲಲ್ಲ, ಯಾರೋ ಫ್ರೆಂಡ್ ಬಂತು ಅವ್ರಿಗೆ ಒಮ್ಮೊಮ್ಮೆ ಡಿಪ್ರೆಷನ್ ಆಗಿರ್ತೈತಿ, ಅವ್ರು ನಮ್ಮ ಕಡೆ ಬಂದಿರ್ತಾರೆ, ಒಮ್ಮೆ ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ, ಅವ್ರ ಕಡೆ ಹೋಗಿರ್ತೀವಿ. ಸೊ ಹಿಂಗೆ ನಾವು ಇದು ಮಾಡ್ಕೋತಿದ್ವಿ. ಓಕೆ 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 ಎಸ್, ವೆರಿ ಬ್ಯೂಟಿಫುಲ್. ಎಸ್, ಇದು ನಮ್ಮ ನಿಖಿಲ್ ಅವರು. ಅದೇ ರೀತಿ ನಾನು ನಿಧಿ ಅವ್ರ ಜೊತೆ ಬರ್ತೀನಿ. ತಮ್ಮದು ಯಾವ ರೀತಿ ಇತ್ತು ಸ್ಟಡಿ ಸ್ಟ್ರಾಟಜಿ, ಏನು ಕತೆ? ಬಿಗಿನಿಂಗ್ ಅಲ್ಲಿ ನನಗೆ ತುಂಬ ಕಷ್ಟ ಆಗ್ತಿತ್ತು ಆ್ಯಕ್ಚುಲಿ. ನಂದು ನೀಟ್ ಸ್ಕೋರ್ಸ್ ತುಂಬ ಆ್ಯಕ್ಚುಲಿ ಅಂದರೆ ತುಂಬ ಲೋ ಇರಲಿಲ್ಲ, ಸ್ವಲ್ಪ ಲೋ ಇತ್ತು. ಬಟ್ ನನ್ನ ಮೈಂಡಲ್ಲಿ ಒಂದೇ ಓಡ್ತಿತ್ತು, ಜಸ್ಟ್ ನೀಟ್ ಎಕ್ಸಾಮ್, ಏನೇ ಆಗಲಿ ಎಂತ ಆಗಲಿ ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು ಅಂತ. ಸೊ ಆಮೇಲೆ ಏನಾಯಿತು ಅಂದರೆ
ಅದಕ್ಕೋಸ್ಕರ ನಾನು ನೈಟ್ 1 o'clock ತನಕ ಎದ್ದಿರ್ತಿದ್ದೆ. ಅದೇನಾಯಿತು ಅಂದರೆ ನಂದು ಹೆಲ್ತ್ ಅದರಿಂದ ಎಫೆಕ್ಟ್ ಆಗ್ತಾ ಬಂತು. ಆಮೇಲೆ ನನಗೆ ರಿಯಲೈಸ್ ಆಯಿತು ದಟ್ ಇಷ್ಟು ಅಂದರೆ 1 ಗಂಟೆ ತನಕ ಎದ್ದು ಕೂತು ಏನು ಪ್ರಯೋಜನ ಇಲ್ಲ. ನೆಕ್ಸ್ಟ್ ಅಂದರೆ 1 ಗಂಟೆ ತನಕ ಎದ್ದು ಕೂರ್ತಾ ಇದ್ದೆ, ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಿದ್ದೆ. ಅಲ್ಲಿ ಒಂಥರ ಟೀಚರ್ಸ್ ಪಾಠ ಮಾಡ್ತಿತ್ತು, ಒಂಥರ ನಿದ್ದೆ ಬಂದಾಗ ಆಗ್ತಾಯಿತ್ತು. ಸೊ ಇಲ್ಲಿ 1 o'clock ತನಕ ಎದ್ದು ಕೂತು ನನ್ನ ಹೆಲ್ತ್ ಕೂಡ ಹಾಳು ಮಾಡ್ಕೊತಿದ್ದೀನಿ. ಆ ಕಡೆ ನಾನು ಟೀಚರ್ಸ್ ಕರೆಕ್ಟಾಗಿ ಕೇಳ್ತಾನೂ ಇರಲಿಲ್ಲ. ಸೊ ಏನಾಗ್ತಿತ್ತು ಅಂದರೆ ಆ ಥರ ಮಾಡ್ತಾ ಇದ್ದಾಗ ನನ್ನ ನೀಟ್ ಸ್ಕೋರ್ಸ್ ಇನ್ನೂ ಲೋ ಆಗೋಕ್ಕೆ ಶುರುವಾಯಿತು. ಸೊ ಆಮೇಲೆ ನನಗೆ ರಿಯಲೈಸ್ ಆಯಿತು ಕರೆಕ್ಟಾಗಿ ನಿದ್ದೆ ಮಾಡಬೇಕು ಅಂತ. ಒಳ್ಳೆ ನಿದ್ದೆ ಮಾಡಬೇಕು, ಒಂದು 6 hours 7 hours ಚೆಂದ ನಿದ್ದೆ ಮಾಡಬೇಕು. ಬೆಳಿಗ್ಗೆ ಏಳಬೇಕು, ಮತ್ತು ನಮ್ಮ ಏನೆಲ್ಲ ಕೆಲಸ ಎಲ್ಲ ಮಾಡಾದ್ಮೇಲೆ ಮೆಡಿಟೇಷನ್ ಮಾಡ್ತಾ ಇದ್ದೆ. ಒಂದು 10 ನಿಮಿಷ ಸುಮ್ಮನೆ ಕೂರ್ತಾ ಇದ್ದೆ. ನನಗೆ ಮೈಂಡಲ್ಲಿ ಏನೆಲ್ಲ ಓಡ್ತಾ ಇತ್ತು ಅದು ಆಮೇಲೆ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಸ್ವಲ್ಪ ಸರಿ ಆಗ್ತಾ ಬಂತು. ಆಮೇಲೆ ಪಾಪ ಹೇಳ್ತಿದ್ರು ದೇವ್ರ ಮಂತ್ರ ಹೇಳು ಅಂತಾರ. ಅಂದರೆ ನನ್ನ ಬಿಲೀಫ್ ಅದು ದೇವ್ರ ಬಗ್ಗೆ. ಅಂದರೆ ಯೋಚನೆ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಥರ. ಮತ್ತು ಹನುಮಾನ್ ಚಾಲೀಸ ಹೇಳೋದು ಅದೆಲ್ಲ ನನ್ನ ಅಭ್ಯಾಸ ಆಗಿದೆ. ಡೈಲಿ ಹೇಳ್ತೀನಿ. ಒಂಥರ ಪವರ್ಫುಲ್, ಒಂಥರ ಪವರ್ ಫೀಲ್ ಆಗ್ತಾ ಇತ್ತು ಹೇಳಿದಾಗ. ಆ ಥರ ಮಾಡ್ತಾ ಇದ್ದೆ. ಆಮೇಲೆ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಕ್ಲಾಸ್ನ ಕರೆಕ್ಟಾಗಿ ಕೇಳ್ತಿದ್ದೆ. ಒಂದೇ ಕಡೆ ನೋಡ್ತಾ ಇದ್ದೆ ಟೀಚರ್ಸ್ನ ಏನು ಮಾಡ್ತಿದ್ದಾರೆ, ಹೇಗೆ ಹೇಳ್ತಾರೆ ಅಂತೆಲ್ಲ ಫುಲ್ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಆಮೇಲೆ ಲಾಸ್ಟಿಗೆ ಡೌಟ್ ಬರ್ತಾ ಇತ್ತು. ನಾನೊಂದು ಡೌಟ್ ಬುಕ್ ಅಂತ ಮೇಂಟೈನ್ ಮಾಡಿದ್ದೆ. ಎಲ್ಲ ಡೌಟ್ ಬರಿತಿದ್ದೆ. ನಂಗೆ ಮತ್ತೆ ಅಲ್ಲಿ ಎಂತ ಈ ಗ್ಯಾಜೆಟ್ಸ್ ಅಂದರೆ ಗೂಗಲ್ಗೆಲ್ಲ ಅಷ್ಟು ಆಕ್ಸೆಸ್ ಇರಲಿಲ್ವಲ್ಲ, ಎಲ್ಲ ಕ್ವಶನ್ ಹೋಗಿ ಟೀಚರ್ಸ್ ಕೇಳ್ತಿದ್ದೆ. ಟ್ರಬಲ್ ಮಾಡಿದ್ದೀನಿ ಅವ್ರು ನನಗೆ ಇಟ್ಕೊಂಡು. ಇಲ್ಲ ಅಲ್ಲಿ ಇಲ್ಲ. ಅದಕ್ಕೆ ಬರೀ ಟೀಚರ್ಸ್ ಹೌದು, ಟೀಚರ್ಸೇ ಗೂಗಲ್ ಆಗಿದ್ರು. ನನಗೆ ಎಂಥ ಕ್ವಶನ್ ಬಂದು ಕೇಳ್ತಾ ಇದ್ದೆ ಟೀಚರ್ಸ್ನ. ಟೀಚರ್ಸ್ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಯಾವುದೋ ಕ್ವಶನ್ ಅವ್ರಿಗೆ ಗೊತ್ತಾಗಿರೋದಿದ್ರು ಅವರು ಎಲ್ಲಾದರೂ ರೆಫರ್ ಮಾಡಿ ನಂಗೆ ಹೇಳ್ಕೊಡ್ತಾ ಇದ್ರು. ಮತ್ತು ಕ್ಲಾಸಲ್ಲಿ ಓಪನ್ ಡಿಸ್ಕಷನ್ ಇತ್ತು. ಅಂದರೆ ಒಬ್ಬೊಬ್ರು ಟೀಚರ್ಸ್ದು ಅಂದರೆ ಅವ್ರದ್ದು ಹ್ಯಾಬಿಟ್ ಆಗಿತ್ತು, ಯಾರಾದರೂ ಏನೋ ಒಂದು ಕ್ವಶನ್ ಕೇಳಿದ್ರೆ ಅದನ್ನ ಬಂದು ಕ್ಲಾಸಲ್ಲಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಂದ್ರೆ ತುಂಬ ಜನ ಡೌಟ್ ಇರುತ್ತೆ, ತುಂಬ ಜನ ಹೆಸಿಟೇಟ್ ಮಾಡ್ಕೋತಾರೆ. ಎಲ್ಲರಿಗೂ ಅಂದರೆ ಎಲ್ಲ ಅಂದರೆ ಕೈ ರೇಸ್ ಮಾಡಿ ಹೇಳಲ್ಲ, ಎಂತ ಡೌಟ್ ಕೇಳಲ್ಲ ಅವ್ರು ಎಲ್ಲರ ಮುಂದೆ. ಆಗ ಅವ್ರು ಬಂದು ಹೇಳ್ಕೊಡ್ತಾ ಇದ್ರು. ಮತ್ತು ನಾವು ಅಲ್ಲೇ ಕೈ ಎತ್ತಿ ಸರ್ ಈ ಥರ ಕರೆಕ್ಟ್ ಸರ್ ನಾವು ಅಂದರೆ ಫುಲ್ ಡಿಸ್ಕಷನ್ ಕೂಡ ಆಗ್ತಾ ಇತ್ತು. ಫುಲ್ ಓಪನ್ ಡಿಸ್ಕಷನ್ ಇತ್ತು ಕ್ಲಾಸಲ್ಲಿ. ಅದರಿಂದ ತುಂಬ ಬೆನಿಫಿಟ್ ಆಯಿತು ನನಗೆ. ಆಮೇಲೆ ನೀಟ್ ಏನಂದರೆ ಕ್ಲಾಸ್ನ ಚೆಂದ ಕೇಳ್ಕೊಡ್ತಾ ಇದ್ದೆ. ಮಾಡ್ಯೂಲ್ಸ್ ನಮ್ಮದು ಎಕ್ಸ್ಪರ್ಟ್ ಮಾಡ್ಯೂಲ್ಸ್ ಇದ್ದಾವೆ. ಅಂದರೆ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ಸ್ನ ಸೆಟ್ ಆಫ್ ಚಾಪ್ಟರ್ಸ್ ಡಿವೈಡ್ ಮಾಡ್ತಾರೆ. ಸೊ ಅದನ್ನು ನಾವು ಕಲಿಬೇಕು. ಅದಕ್ಕೆ ಪರ್ಟಿಕ್ಯುಲರ್ ಕ್ಲಾಸಸ್ ಇರ್ತಾರೆ. AC ಲೆಕ್ಚರರ್ಸ್ ಬೇರೆ ಇರ್ತಾರೆ, ಬೋರ್ಡ್ ಟೀಚರ್ಸ್ಗಿಂತ ಬೇರೆ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಆಮೇಲೆ ನಾವು ಕಲಿತಾ ಇದ್ವಿ ಅದನ್ನ. ಆಮೇಲೆ ಬಂದಾದಮೇಲೆ ನೈಟ್ ಇಡೀ ಫುಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಅದು ಅಂದರೆ ಒಂದು ಟೈಮ್ ಲಿಮಿಟ್ ಇರ್ತಾ ಇದೆ. ಯಾವಂದರೆ ಒಂದೊಂದ್ಸತಿ ಇರ್ತಾ ಇತ್ತು, ಒಂದೊಂದ್ಸತಿ ಮರ್ತೋಗ್ತಾ ಇದ್ದೆ. ಆಮೇಲೆ ಸಾಲ್ವ್ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಜೊತೆ ನಾನು ಕೂತಿರುವಾಗ ನನ್ನ ಜೂನಿಯರ್ಸ್ ಕೂಡ ನನ್ನ ಪಕ್ಕನೇ ಕೂರ್ತಾಯಿದ್ರು. ನಾನು ಸೆಕೆಂಡ್ ಇಯರಲ್ಲಿ ಇದ್ದಾಗ ಜೂನಿಯರ್ಸ್ ಫಸ್ಟ್ ಇಯರ್ ಅವ್ರು ಡೌಟ್ ಕೇಳ್ತಾಯಿದ್ರು ಫಸ್ಟ್ ಇಯರ್ದು. ಸೊ ಅದಾಗ ನಾನು ಫಸ್ಟ್ ಇಯರ್ದು ಟಾಪಿಕ್ನ ರಿವೈಸ್ ಮಾಡೋ ಅಂದರೆ ಅವಕಾಶನೇ ಸಿಗಲಿಲ್ಲ. ಯಾಕಂದರೆ ಜೂನಿಯರ್ಸ್ ರಿವೈಸ್ ಮಾಡ್ತಿದ್ರು ನನ್ನ ಟಾಪಿಕ್ನ. ಅಂದರೆ ಅವ್ರು ಅಷ್ಟು ಫ್ರೆಂಡ್ಲಿ ಆಗಿದ್ರು ನನ್ನ ಜೊತೆ. ಮತ್ತು ಅವ್ರಿಗೆ ಏನಾದರೂ ಚೂರು ಕಾನ್ಸೆಪ್ಟ್ ಡೌಟ್ ಬಂದರೆ ಬಂದು ಕೇಳ್ತಾಯಿದ್ರು, ಅಕ್ಕ ಯಾವ ಥರ ಮಾಡೋದು ಹೇಳ್ಕೊಡಿ ಸ್ವಲ್ಪ ಅಂತ. ಹೌದು, ಒಂದೊಂದ್ಸತಿ ತುಂಬ ಬೈತಾ ಇದ್ದೆ, ಬಿಡ್ತಾನೆ ಇರಲಿಲ್ಲ ಅವರು. ತುಂಬ ಜನ ಅಳ್ತಿದ್ರು ಬಂದು, ಅಕ್ಕ ಪ್ಲೀಸ್ ಏನಾದ್ರು ಮಾಡಿ ಹೇಳ್ಕೊಡಿ ಅಂತ. ಆಮೇಲೆ ಹೇಳ್ಕೊಡ್ತಿದ್ದೆ. ಅಂದರೆ ತುಂಬ ಪಾಪ ಅಂತ ಫೀಲ್ ಆಗ್ತಾಯಿತ್ತು. ಆಮೇಲೆಲ್ಲ ಹೇಳ್ಕೊಡ್ತಿದ್ದೆ. ಆಮೇಲೆ ನಂದು ನಾಲೆಡ್ಜ್ ಕೂಡ ಇಂಪ್ರೂವ್ ಆಗೋಕ್ಕೆ ಶುರುವಾಯಿತು ಅದರಿಂದ. ಅಂದರೆ ಒಂಥರ ಟೀಚರ್ ಥರ ಹೇಳ್ಕೊಡೋ ರೀತಿ, ಮಾತಾಡೋ ರೀತಿ ಎಲ್ಲ ಬದಲಾಯಿತು. ಅದಾದಮೇಲೆ ಲಾಸ್ಟಿಗೆ ಮತ್ತೆ ಏನು ಅದೇ ಪ್ರಾಬ್ಲಮ್ ಸಾಲ್ವಿಂಗ್ ನೀಟಿಗೆ ತುಂಬ ಇಂಪಾರ್ಟೆಂಟ್ ಅದು. ಮತ್ತು ನಾನು ಬೇಸಿಕ್ನ ಸ್ಟ್ರಾಂಗ್ ಮಾಡ್ಕೋತಿದ್ದೆ. ವಿತೌಟ್ ಬೇಸಿಕ್ ಏನೂ ಆಗ್ತಾ ಇರಲಿಲ್ಲ. ಅಕಸ್ಮಾತ್ ಬೇಸಿಕ್ ಚೂರು ವೀಕ್ ಇದ್ದರೆ ಸಾಕು, ಫುಲ್ ಆ ಬಿಲ್ಡಿಂಗ್ ಕಟ್ಟಿದ್ದೇನು ಅಲ್ಲಾಡ್ತಾಯಿತ್ತು. ಮತ್ತು ಏನು ಮಾಡ್ತಿದ್ದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಡೈರೆಕ್ಟ್ ಟಫ್ ಕ್ವಶನ್ನ ತೊಗೊಂಡು ಸಾಲ್ವ್ ಮಾಡ್ತಾಯಿದ್ದೆ ಫಿಸಿಕ್ಸ್ ಎಲ್ಲ. ಅದರಿಂದ ಇನ್ನೂ ಹಾಳಾಯಿತು ನನ್ನ ಇಟ್ಕೊಂಡು. ಆಮೇಲೆ ಗೊತ್ತಾಯಿತು ಫಸ್ಟ್ ಈಸಿ ಕ್ವಶನಿಂದ ಹೋಗಿ ಅದು ಫುಲ್ ಥರೋ ಆಗಬೇಕು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಹಾರ್ಡ್ ಲೆವೆಲ್ ಕ್ವಶನ್ ಮಾಡ್ಕೊಂಡು ಹೋದರೆ ಆಯಿತು. ಡೈರೆಕ್ಟ್ಲಿ ಟಫ್ ಕ್ವಶನ್ಗೆ ಹೋಗಬಾರ್ದು. ಮತ್ತು ಯಾವುದ್ಯಾವುದೋ ಬುಕ್ ಕೂಡ ರೆಫರ್ ಮಾಡಬಾರ್ದು. ಟೀಚರ್ಸ್ ಏನು ಹೇಳಿದ್ದಾರೆ ಅದನ್ನ ಕರೆಕ್ಟಾಗಿ ಅಂದರೆ ನೆನ್ಪಿಟ್ಕೊಂಡು ಅವ್ರು ಏನು ಹೇಳಿದ್ದಾರೆ ಅದನ್ನೇ ಓದಿದ್ರೆ ಸಾಕು. ಅದೇ ಟೀಚರ್ಸ್ ನಮ್ಮದು ಟೀಚರ್ ಹೇಳ್ತಿದ್ರು, ಟೀಚರ್ ಇಸ್ ಲೈಕ್ ಅ ಟೈಲರ್ ಅಂತ. ಅವ್ರಿಗೆ ಗೊತ್ತು ಯಾವ ಸಮಯದಲ್ಲಿ ಹೇಗೆ ಕಟ್ ಮಾಡಬೇಕು, ಯಾವ ರೀತಿ ಡ್ರೆಸ್ ಸ್ಟಿಚ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನೀವು ಜಸ್ಟ್ ನಾವು ಹೇಳ್ಕೊಟ್ಟಿದ್ದನ್ನ ಕಲೀರಿ ಸಾಕು, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ಸೊ ಅದೇ ಥರ ಮಾಡಿದೆ. ಆಮೇಲೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದೆ, ಫುಲ್ ರಿವೈಸ್ ಮಾಡ್ತಾಯಿದ್ದೆ. ರಿವೈಸಿಂಗ್ ತುಂಬ ಇಂಪಾರ್ಟೆಂಟ್ ರಿವಿಷನ್. ಯಾಕಂದರೆ ಒಂದ್ಸತಿ ಓದಿದ್ದು 1-2 ತಿಂಗಳಾದ್ಮೇಲೆ ಫುಲ್ ಮರ್ತೋಗಿರುತ್ತೆ. ಸೊ ಅದನ್ನ ರಿವೈಸ್ ಮಾಡ್ತಾನೇ ಇರಬೇಕು ತಲೆಯಲ್ಲಿ. ಹಾಗೆ ರಿವೈಸ್ ಮಾಡಿ ಕೊನೆಗೆ ನೀಟ್ ಎಕ್ಸಾಮ್ ಬಂತು. ಆಮೇಲೆ ಬರ್ದು ಅನ್ಕೊಂಡಿದ್ರಿ ಬರ್ತದೆ, ರ್ಯಾಂಕ್ ಬರುತ್ತೆ. ನಾನು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಐ ವಾಸ್ ಕಾನ್ಫಿಡೆಂಟ್, ನಂಗೆ ಎಂಥರ ಒಂದು ಬಂದೇ ಬರುತ್ತೆ ಅಂತ. ನನ್ನ ಪಪ್ಪ ಕಾನ್ಫಿಡೆಂಟ್ ಇರಲಿಲ್ಲ. ಕೇಳ್ತಿದ್ರು ಏನು ಮಾಡೋದು ಮಕ್ಕಳು, ಏನಾರು ಆಗ್ಬಿಟ್ರೆ ಎಂತ ಮಾಡೋದು, ನೀಟ್ ಸ್ಕೋರ್ ಕಮ್ಮಿ ಬಂದುಬಿಟ್ರೆ ಏನು ಮಾಡೋದು ಅಂತ.
ಬಟ್ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಯಾಕಂದ್ರೆ ನಂಗೆ ಗೊತ್ತುಂಟು ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಯಾವುದೇ ಡಿಸ್ಟ್ರಾಕ್ಷನ್ ಇರಲಿಲ್ಲ, ಫ್ರೆಂಡ್ಸ್ ಜೊತೆ ಕೂಡ ಅಷ್ಟು ಮಾತಾಡ್ತಾನೂ ಇರಲಿಲ್ಲ. ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ಮಾತಾಡ್ತಿಲ್ಲ, ಅವಳು ಬರೀ ಓದೋದೇ ಆಗಿತ್ತು. ಮತ್ತೆ ಈ ಬ್ರೇಕ್ ಇರುತ್ತಲ್ಲ, ಆ ಒಂದು ಬ್ರೇಕಲ್ಲಿ ಹಾಫ್ ಆಫ್ ದ ಟೈಮ್ ಬರೀ ಪ್ರಾಬ್ಲಮ್ ಸಾಲ್ವಿಂಗ್ ಮಾತ್ರ ಮಾಡ್ತಾ ಇದ್ದೆ. ಅಂದ್ರೆ ಅಷ್ಟು ಅಂದ್ರೆ ನಂಗೆ ಗೊತ್ತಿಲ್ಲ ಯಾವ ತರ. 4 ಮಂತ್ ಹತ್ರ ಬಂದಾಗ ಹೇಗೆ ಅವರದು 4 ಮಂತ್ ಬಂದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರಿ ಅಲ್ವಾ? ನಿಮ್ದೇ ನಾನು ಸ್ಟಾರ್ಟಿಂಗ್ ಇಂದ ಖುಷಿಯಾಗಿದ್ದೀನಿ, ಅದೇ ನೀಟಲ್ಲಿ ಇನ್ವಾಲ್ವ್ ಆಗಿದ್ದೆ. ಸೊ ಮತ್ತೆ ಅದೇ ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ, ಬರೀ ಓದು ಅಂತಾನೆ ಇದೆ. ಲಾಸ್ಟಿಗೆ ಏನೋ ಒಂದು ರಿಸಲ್ಟ್ ಬಂತು. ಜೊತೆಗೆ ಇವೆಲ್ಲದ ನಡುವೆ ಯಾವ ರೀತಿ ಒಂದ್ ಕಡೆ ಹಾರ್ಡ್ ವರ್ಕ್ ತಮ್ದೇಗಿತ್ತು, ಹಾರ್ಡ್ ವರ್ಕ್ ಇತ್ತ ಸ್ಮಾರ್ಟ್ ವರ್ಕ್ ಇತ್ತ? ಎರಡು. ಓಕೆ. ಸೊ ಹಾಗಿದ್ದಾಗ ಇಲ್ಲೊಂದು ಬರುವಂತ ವಿಚಾರ, ಒಂದ್ ಕಡೆ ಬಿಜಾಪುರ, ಒಂದ್ ಕಡೆ ಮಡಿಕೇರಿ, ಜೊತೆಗೆ ಮಂಗಳೂರಲ್ಲಿ ವಿದ್ಯಾಭ್ಯಾಸ. ಸೊ ಹಾಗಿದ್ದಾಗ ಎಕ್ಸ್ಪರ್ಟ್ ಅನ್ನುವಂಥ ಶಿಕ್ಷಣ ಸಂಸ್ಥೆ ಬಹಳಷ್ಟು ಬಾರಿ ಕಳೆದ ಬಾರಿ ಕೂಡ ನೀಟ್ನಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದೆ, ಈ ಬಾರಿಯೂ ಕೂಡ. ಸೊ ಹಾಗಿದ್ದಾಗ ನಾನು ಈ ಪ್ರಶ್ನೆಯನ್ನ ಪೋಷಕರಲ್ಲಿ ಕೇಳಬೇಕು. ವೈ ಸರ್ ಎಕ್ಸ್ಪರ್ಟ್ ಅಂದ್ರೆ ಬಿಜಾಪುರದಿಂದ ಮಂಗಳೂರು, ಸೊ ಎಕ್ಸ್ಪರ್ಟ್ ಅಲ್ಲೇ ಕಲಿಬೇಕು ನನ್ನ ಮಗ, ಕಲ್ತ್ರೆ ಒಳ್ಳೆ ಸಾಧನೆಯನ್ನ ಮಾಡ್ತಾನೆ ಅನ್ನೋದು ಥಾಟ್ ಆಸ್ ಅ ಪ್ಯಾರೆಂಟ್ ಆಗಿ ಏನು ಹೇಳ್ತೀವಿ? ವೈ? ಆ್ಯಕ್ಚುಲಿ ಟಿಲ್ he was there in ಸೈನಿಕ್ ಸ್ಕೂಲ್, 6th ಸ್ಟ್ಯಾಂಡರ್ಡ್ ಇಂದ 10ನೇ ಸ್ಟ್ಯಾಂಡರ್ಡ್ ವರೆಗೂ he studied in the ಸೈನಿಕ್ ಸ್ಕೂಲ್ ಬಿಜಾಪುರದಲ್ಲಿ. ನೆಕ್ಸ್ಟ್ ಆಪ್ಷನ್ ವಾಸ್ ಅವನು 11th 12th ಅಲ್ಲೇ ಕಂಟಿನ್ಯೂ ಮಾಡಬೇಕಾ ಇಲ್ಲ ಬೇರೆ ಕಡೆ ಹಾಕಬೇಕಂತ ಒಂದು ಪ್ರಶ್ನೆ ಇತ್ತು. ಸೊ ಎಲ್ಲರೂ ಹೇಳೋ ಪ್ರಕಾರ ಇಲ್ಲ ಸೈನಿಕ್ ಸ್ಕೂಲಲ್ಲಿ ಸ್ವಲ್ಪ ಸ್ಟಡಿಗಿಂತ ಎಕ್ಸಸೈಸು ಅದು ಓಡಿಸೋದು ಇದಕ್ಕೆ ಸ್ವಲ್ಪ ಇದು ಕೊಡೋಕ್ಕಾಗಲ್ಲ ಟೈಮು, ಆ ಥರ ಬಿಡಿಸ್ಬಿಟ್ಟು ಬೇರೆ ಎಲ್ಲೋ ಕೋಚಿಂಗಿಗೆ ಹಾಕಬೇಕು ಅಂತ ಅವಾಗ ಸ್ವಲ್ಪ ಎಲ್ಲರೂ ಹೇಳಿದ ತಕ್ಷಣ ದೆನ್ ಐ ಎನ್ಕ್ವೈರ್ಡ್ ಮೈ ಕಲೀಗ್ಸ್ ಆ್ಯಂಡ್ ಆವಾಗ ಎಲ್ಲರೂ ಹೇಳಿದ್ದು ಇಲ್ಲ ಎಕ್ಸ್ಪರ್ಟ್ ಅವ್ರ ಎಷ್ಟೋ ಜನ ಅವ್ರ ಮಕ್ಕಳನ್ನ ಇಲ್ಲೇ ಹಾಕಿ, ಯಾಕಂದರೆ ಎವ್ರಿ ಇಯರ್ ಈ ಥರ ರಿಸಲ್ಟ್ ಬರ್ತಾ ಇದ್ದಾರೆ. ಸೊ ಅವ್ರ ಮಕ್ಕಳು ಎಲ್ಲಿ ಕಲ್ತಿದ್ದಾರೆ ಎಲ್ಲಿ ಆಗ್ತಾರೆ ನಾನು ವಿಚಾರಿಸಿ ಮಾಡಿದಾಗ ಎಕ್ಸ್ಪರ್ಟ್ ವಾಸ್ ಬೆಟರ್ ಅಂತ ಒಂದು ಒಪಿನಿಯನ್ ಪ್ರಕಾರ. ಸೊ ಅದನ್ನ ತಿಳ್ಕೊಂಡು ನಾನು ನನ್ನ ಮಗನ್ನ ಅಲ್ಲೇ ಹಾಕೋದಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗೆ ವೈ ಎಕ್ಸ್ಪರ್ಟ್ ಅನ್ನೋ ಒಂದು ಸೊ ಆ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಗೊತ್ತಿತ್ತು ಎಕ್ಸ್ಪರ್ಟ್ ಕಲ್ತ್ರೆ ನಮ್ಮ ಮಕ್ಕಳು ಒಳ್ಳೆ ಕಲಿತಾರೆ, ರ್ಯಾಂಕ್ ಕಲಿತಾರೆ, ಆ ಥಾಟ್ ಇತ್ತು. ಒಂದು ವಿಚಾರ ಬರುತ್ತೆ ಅಂದ್ರೆ ಬಿಜಾಪುರದಿಂದ ಮಂಗಳೂರು ಎಕ್ಸ್ಪರ್ಟ್ ಹೇಗೆ ಕಾಣುತ್ತೆ ಅಂಡ್ ವೈ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ಸಾಧನೆ ಮಾಡಿದಂತ ವಿದ್ಯಾರ್ಥಿಗಳ ಪೋಷಕರಲ್ಲಿ ತಪ್ಪಲಿ ಕೇಳಲೇಬೇಕಾಗುತ್ತೆ. ಸೊ ಹಾಗಿದ್ದಾಗ ಅಂಡ್ ಮಗನನ್ನ ದೂರ ಇಟ್ಟಿದ್ದೀರಿ ಬಿಜಾಪುರದಿಂದ ಮಂಗಳೂರಿಗೆ, ಹೇಗೆ ಫೀಲ್ ಆಯ್ತು? ಇಲ್ಲ, ಮಗ ಆಕ್ಚುಲಿ ಸೈನಿಕ್ ಸ್ಕೂಲಲ್ಲಿ ಇರೋದ್ರಿಂದ ರೆಸಿಡೆನ್ಷಿಯಲ್ ಅವನಿಗೂ ರೂಢಿಯಾಗಿತ್ತು, ನನಗೂ ರೂಢಿಯಾಗಿತ್ತು ಇರೋದು. ಸೊ ಅದಕ್ಕೆ ಎಷ್ಟೇ ದೂರ ಇಟ್ ವಾಸ್ ನಾಟ್ ಗೋಯಿಂಗ್ ಟು ಮ್ಯಾಟರ್ ಅಂತ ಇಬ್ಬರಿಗೂ ಅಂದ್ರೆ ಮಗನಿಗೂ ಅನಿಸಿತ್ತು. ಅಲ್ಲದೆ ಅಲ್ಲಿ ಇರ್ತಕ್ಕಂಥ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಸರೌಂಡಿಂಗ್ ಡಿಸ್ಟಿಕ್ಕಲ್ಲಿ ಇವನ್ ಬಾಗಲಕೋಟೆ ಇರ್ಬೋದು, ಗುಲ್ಬರ್ಗ ಇರ್ಬೋದು, ನನ್ನ ಫ್ರೆಂಡ್ಸ್ ಕಲೀಗ್ಸ್ ಡಾಕ್ಟರ್ಸ್ ಇದ್ದಾರೆ. ಸೊ ಅವ್ರ ಮಕ್ಕಳು ಕೂಡ ಎಷ್ಟೊಂದು ಜನ ಇಲ್ಲೇ ಕಲ್ತಿರೋದ್ರಿಂದ ಎಕ್ಸ್ಪರ್ಟಲ್ಲೇ ನಾನು ಸೊ ಹಾಗೆ ಗೊತ್ತಿತ್ತು ಎಕ್ಸ್ಪರ್ಟ್ ಕಾಲೇಜ್ನ ಬಗ್ಗೆ ಅಂಡ್ ಇಲ್ಲಿ ಕಲ್ತ್ರೆ ಒಳ್ಳೆದಾಗ್ತಾರೆ ತಮ್ಮ ಕೊಲೀಗ್ಸ್ ಎಲ್ಲ ಇಲ್ಲಿ ಇದ್ರು ಸರ್. ಸೊ ಹಾಗೆ ಸೊ ಆಗಿದ್ದಾಗ ಮಗನನ್ನ ದೂರ ಕಳಿಸ್ಬೇಕಂತ ಬಂದಾಗ ಅಲ್ಲಿ ಸೈನಿಕ್ ಸ್ಕೂಲ್ ಅಲ್ಲಿ ಇದ್ದಾಗ ಸ್ವಲ್ಪ ಅಭ್ಯಾಸ ಆಗಿತ್ತು. ಸೊ ಹಾಗಿದ್ದಾಗ ಒಟ್ಟಿನಲ್ಲಿ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಲ್ವಾ ಸರ್? ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್. ಕಳೆದ ಬಾರಿ ಕೂಡ ನಾವು ಮಾತಾಡಿದ ವಿಚಾರವನ್ನ ಹೇಳ್ತಾರೆ. ಸ್ವಲ್ಪ ಬೇಸರ ಆಗುತ್ತೆ ತಂದೆ ತಾಯಿಯನ್ನ ಬಿಟ್ಟು ದೂರ ಇರುವಂತದ್ದು, ತಂದೆ ತಾಯಿಗೂ ಕೂಡ ಮಕ್ಕಳನ್ನ ಬಿಟ್ಟು. ಆದ್ರೆ ಫ್ಯೂಚರ್ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ಮಕ್ಕಳದ ಭವಿಷ್ಯ ದೃಷ್ಟಿಯಿಂದ ನೋಡ್ಲೇಬೇಕು, ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗುತ್ತೆ. ಸೊ ಹಾಗೆ ಮಾಡಿದ್ರಿಂದ ಈಗ ತಂದೆ ತಾಯಿ ಒಂದು ಹೆಮ್ಮೆ ಪಡುವಂತಹ ಸಾಧನೆಯನ್ನ ಈ ಮಕ್ಕಳು ಮಾಡಿದ್ದಾರೆ. ಸೊ ಹಾಗಿದ್ದಾಗ ಸರ್ ತಾವಲ್ಲಿ ಕೇಳಬೇಕು, ವೈ ಎಕ್ಸ್ಪರ್ಟ್ ಸರ್? ಸರ್ ನಮ್ಮಗಳು 6th to 10th ನವೋದಯ ಸ್ಟೂಡೆಂಟ್, ಮಡಿಕೇರಿಯಲ್ಲಿ ಮನೆಗೆ ಬಂದು ಹೋಗಿ ಇಲ್ಲ ಸರ್, ಅಲ್ಲೇ ಹಾಸ್ಟೆಲ್ ಅಲ್ಲಿ CBSE ಸ್ಕೂಲ್ ಅದು ನವೋದಯ, ಗಾಳಿಬೀಡು ಮಡಿಕೇರಿ ಅಂತ ಅಲ್ಲಿ ಒಂದು ಬಾರ್ಡರ್ ಇದೆ. SLC ಮುಗಿದಾದ್ಮೇಲೆ ನನಗೆ ಯೋಚನೆ ಆಯ್ತು, ನಾನು ನನ್ನ ವೈಫ್ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಏನ್ ಮಾಡೋದು ನೆಕ್ಸ್ಟು. ಎಕ್ಸೆಲ್ ಫೋನ್ ಮಾಡಿತು, ಎಕ್ಸೆಲ್ ಮಂಗಳೂರು ಬೆಂಗಳೂರು ಎಲ್ಲೆಲ್ಲ ಸುಮಾರು ಫೋನಲ್ಲಿ ಸ್ಟಾರ್ಟ್ ಆಯ್ತು. ನಾನು ಮತ್ತೆ ವೈಫ್ನ ಕೂತು ಮಾತಾಡಿ ಕೇಳಿದ್ವಿ, ನೋಡಪ್ಪ ಎಕ್ಸ್ಪರ್ಟ್ಗೆ ಹೋಗ್ತೀಯಾ? ಆಯ್ತು, ನೀವೆಲ್ಲಿ ಹೋಗ್ತೀರಿ? ಹೋಗ್ತೀನಿ ಸರ್. ಮತ್ತೆ ನವೋದಯ ಪ್ರಿನ್ಸಿಪಲ್ ಹೇಳಿದ್ರು, ಒಂದು ವರ್ಷ ನೀವು ಸ್ಟಾಪ್ ಮಾಡಿ, ಅಂದ್ರೆ ನೆಕ್ಸ್ಟ್ ಬಿಟ್ಟು ಅಲ್ಲಿಗೆ PUC ಕಳಿಸಿ, ನೆಕ್ಸ್ಟ್ ಒಂದು ವರ್ಷ ಡ್ರಾಪ್ ಮಾಡಿ ಹೊರಗಡೆ ಔಟಿಂಗ್ ಕೋಚಿಂಗ್ ಕೊಡ್ತೀನಿ. ಆಗ ನನಗೆ ನನ್ನ ವೈಫ್ ಹೇಳಿದ್ರು, ಬೇಡ, ಒಂದು ವರ್ಷ ವೇಸ್ಟ್ ಆಗುತ್ತೆ, ಒಂದು ವರ್ಷ ಕಳೆದೋಗ್ಬಿಟ್ರೆ ತುಂಬಾ ಕಷ್ಟ ಆಗ್ತಾರೆ,
ಅಂತ ಹೇಳಿ ಸರ್. ಮತ್ತೆ ನನ್ನ ಗುರುಗಳೊಬ್ರು ಧರ್ಮಪ್ಪ ಅಂತ ಮಾಸ್ಟರ್ ಇದ್ರು, ಅವ್ರ ಮಗ ಇಲ್ಲಿ ಓದ್ತಾ ಇದ್ದಾರೆ ಸರ್ ಎಕ್ಸ್ಪೋರ್ಟ್ ಅಲ್ಲಿ. ಓದ್ತಾ ಇರ್ಬೇಕಾದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ಈಗ ಎಕ್ಸ್ಪೋರ್ಟ್ ಹೇಗಿದೆ ಸರ್ ಕಾಲೇಜ್ ಅಂತ. ಆಗ ಅವರಿಂದ ನನಗೆ ಗೈಡೆನ್ಸ್ ಕೊಟ್ಟರು, ಅಂತ ಹೋಗಿ ನೋಡಿ ಬಹಳ ಚೆನ್ನಾಗಿದೆ ಕಾಲೇಜ್ ಅಂತ. ಮತ್ತೆ ನಮ್ಮ ಬ್ಯಾಚ್ಮೆಂಟ್ ಅವರು ಪೊಲೀಸ್ ಅವರು ಮಗಳು ಸಹ ಓದ್ತಾ ಇದ್ರು ಎಕ್ಸ್ಪೋರ್ಟ್ ಅಲ್ಲಿ. ಅವರು ಸಹ ಹೇಳಿದ್ರು. ಅದೇ ಹೇಳಿ ಮತ್ತೆ ಅದೆಲ್ಲ ಯೋಚನೆ ಮಾಡಿ ಸರ್, ಇಲ್ಲಿ ನೀಟು CET JEE ಎಲ್ಲ ಕೋಚಿಂಗ್ ಇದೆ, ಮತ್ತೆ ಫುಡ್ಡು ಚೆನ್ನಾಗಿದೆ, ಎಲ್ಲ ಅಕಾಮಿಡೇಷನ್ ಇದೆ ಅಂತ ಹೇಳಿದ್ಮೇಲೆ ನಾನು ಡಿಸೈಡ್ ಮಾಡಿ ಒಂದು ಅಪ್ಲಿಕೇಶನ್ ತಗೊಂಡು ಬಂದು ಡೈರೆಕ್ಟ್ ಇಲ್ಲಿಗೆ ನಾವೊಂದು ಸೇರಿಸಿದ್ವಿ ಸರ್ ಎಕ್ಸ್ಪರ್ಟ್ ಕಾಲೇಜ್. ಆ ಸೇರಿಸಿದ್ರಿಂದ ಇವತ್ತು ನಮಗೆ ಒಂದು ನಮಗೆ ನಮ್ಮ ದೇಶಕ್ಕೆ ರಾಜ್ಯಕ್ಕೂ ಒಂದು ನನ್ನ ಮಗಳನ್ನು ಗುರುತಿಸಿದಂತ ಒಂದು ನಮಗೆ ಒಂದು ಸ್ಥಾನ ಸಿಕ್ತು ನೋಡಿ. ಇವತ್ತು ಈಗೆಲ್ಲ ಬಂದು ಒಂದು ಗುರುತಿಸೋದು, ಒಂದು ಮೀಡಿಯಾದಲ್ಲಿ ಬಂದ ಕೂತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು ನಮಗೆ. ಬಟ್ ಇಲ್ಲಿ ಸೇರ್ಸಿದ್ರೆ ನಮಗೆ ಕಷ್ಟ ಆಗ್ತದೆ ಸರ್. ಬೇರೆ ನಮ್ಮಲ್ಲಿ ಕೊಡಗಿನಲ್ಲಿ ಅಂತರ ಕಾಲೇಜುಗಳು ಕೋಚಿಂಗ್ ಸೆಂಟರ್ಗಳು ಇಲ್ಲ, ಕಷ್ಟ ಹೋಗ್ತಾರೆ. ನಾವೊಂದು ಮ್ಯಾಂಗ್ಳೂರ್ ಹೋಗ್ಬೇಕು, ಇಲ್ಲ ಮೈಸೂರು ಹೋಗ್ಬೇಕು ಎಜುಕೇಶನ್ ಒಳ್ಳೆ ಮಾಡ್ಬೇಕಾರೆ. ಅದರಿಂದ ಎಕ್ಸ್ಪೋರ್ಟ್ ಸೇರಿಸಿದ್ರಿಂದ ನನ್ನ ಮಗಳು ಇವತ್ತು ನೋಡಿ ಒಂದು 84ನೇ ರ್ಯಾಂಕು, ಕರ್ನಾಟಕಕ್ಕೆ 7ನೇ ರ್ಯಾಂಕ್ ಸಿಕ್ಕಿದೆ ಸರ್. ಸಾರ್ಥಕತೆ ಇದೆ ಎಕ್ಸ್ಪರ್ಟಿಗೆ ಸೇರಿದ್ರಿಂದ. ನಮ್ಗೆ ಯೂಸ್ ಆಗಿದೆ ಸರ್. ನೀಟಲ್ಲಿ ಒಂದು ಸಾಧಾರಣ ಒಂದು ಪ್ರೈವೇಟ್ ಅಲ್ಲಿ ಮಾಡೋದು ಒಂದು ಗೊತ್ತಿದ್ದಾರೆ ಸರ್, ಒಳ್ಳೆ ಡೊನೇಷನ್ ಕೊಡ್ಬೇಕು ನೀವು ಒಂದು ಮೆಡಿಕಲ್ ಮಾಡಬೇಕಾದ್ರೆ. ಬಟ್ ಇವತ್ತು ಏನಾದ್ರು ಅವಳಿಗೆ ಒಂದು ಸೀಟ್ ಸಿಕ್ಕಿದೆ ನೋಡಿ ಗೌರ್ಮೆಂಟ್ ಇಂದ, ಒಂದು ಈಗ ಏಮ್ಸ್ ಎಲ್ಲ ಒಂದು ಸಿಗುತ್ತೆ. ಆಗ ನಮಗೆ ಯೂಸ್ ಆಗಿದೆ ಸರ್. ಅಲ್ವಾ? ಈಗ ಮಕ್ಕಳಲ್ಲಿ ಕೇಳಬೇಕು, ಇದು ನನ್ನ ಪ್ರಶ್ನೆ. ಅಂಡ್ ಎಸ್, ಫಿಲ್ಟರ್ ಇಲ್ಲದ ಪ್ರಶ್ನೆ. ಒಂದು ಪ್ರಶ್ನೆ ಇದೆ, ಏನಂತ ಹೇಳಿದ್ರೆ ಎಕ್ಸ್ಪರ್ಟಿಗೆ ಬಂದ್ರೆ ಕಲಿಬೇಕು ಓದು ಬಿಟ್ರೆ ಬೇರೆ ಏನಿಲ್ಲ ಅನ್ನುವಂಥ ಪ್ರಶ್ನೆ. ಸೊ ಹಾಗಿದ್ದಾಗ ವೆರಿ ಸ್ಟ್ರಿಕ್ಟ್ ಆಗಿರುತ್ತೆ, ಫೋನ್ ಯೂಸ್ ಮಾಡ್ಲಿಕ್ಕಿಲ್ಲ, ಸೊ ಎಂಜಾಯ್ಮೆಂಟ್ ಇಲ್ಲ, ಅಥವಾ ಸೀರಿಯಸ್ ಆಗಿರ್ಬೇಕು, ನಾವು ಓದ್ಲೇಬೇಕು ಅನ್ನುವಂಥ ವಿಚಾರಗಳು ಬರುತ್ತೆ ಅಲ್ವಾ? ಆ ರೀತಿ ಇದ್ದಾಗ ವೆರಿ ಬೋರಿಂಗ್ ಅನ್ನುವಂಥದ್ದು ನಿಮ್ಗೆ ಫೀಲ್ ಆಗಿದ್ಯಾ, ಹೇಗೆ ಅನ್ನುವಂಥ ಕತೆ ಏನು? ಬೋರಿಂಗ್ ಅಂತ ಯಾವಾಗ ಅನ್ಸಿಲ್ಲ, ಯಾಕೆಂದ್ರೆ ನನಗೆ ವೆರಿ ಸ್ಟ್ರಿಕ್ಟ್ ಕಷ್ಟ ಅಂತದ್ದು ಕೇಳಿದಿರಾ? ಅಂದ್ರೆ ಎಕ್ಸ್ಪರ್ಟ್ ಬಗ್ಗೆ ಕೇಳಿದ್ರಿ? ಇದಕ್ಕೆ ಬಗ್ಗೆ ಕೇಳಿದಿಲ್ಲ, ತಂದೆಯವರಿಗೆ ಗೊತ್ತಿತ್ತು, ಕೊಲ್ಲಿಗೆ ಅವರು. ಆದ್ರೆ ಸೈನಿಕ್ ಸ್ಕೂಲ್ ಅಂತ ಡಿಸಿಪ್ಲಿನ್ ಬಂದಾಗ ಎಕ್ಸ್ಪರ್ಟ್ ಸ್ವಲ್ಪ ಲೂಸ್ ಇತ್ತು ಅನ್ಸುತ್ತೆ. ಅಲ್ಲಿನ ಡಿಸಿಪ್ಲಿನ್ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಅನ್ಸಿತ್ತು ನನಗೆ. ಇನ್ಫ್ಯಾಕ್ಟ್ ನನಗೆ ಆಪರ್ಚುನಿಟಿ ಸಿಕ್ತು, ಅಂದ್ರೆ ಅಲ್ಲಿ ಸ್ಟ್ರೆಸ್ ಆಗ್ತಿತ್ತು ಸೈನಿಕ್ ಸ್ಕೂಲಲ್ಲಿ, ಓದೋದ್ರ ಜೊತೆ ಸ್ಪೋರ್ಟ್ಸ್ ಅದು ಪರ್ಫಾರ್ಮ್ ಮಾಡ್ಬೇಕಂತ. ಅದು ಇತ್ತು. ಇಲ್ಲಿ ಸ್ಪೋರ್ಟ್ಸ್ ಅಷ್ಟು ಇದು ಇದ್ದಿದ್ದಿಲ್ಲ. ಸೊ ಅದಕ್ಕೆ ನಾನು ಸ್ಟಡಿಯಲ್ಲೇ ನನಗೆ ಭಾಳ ಇಂಟ್ರೆಸ್ಟ್ ಇತ್ತಲ್ಲ, ಸೊ ಅದಕ್ಕೆ ಸ್ಟಡಿಯಲ್ಲೇ ನಾನು ಎಲ್ಲ ಎಫರ್ಟ್ಸ್ ಹಾಕಿದ್ದು ಅದು. ಸೊ ಐ ವಾಸ್ ಎಂಜಾಯಿಂಗ್ ಸ್ಟಡಿಂಗ್. ನಿಮ್ಗೆ ಹಾಗಿದ್ರೆ ಮ್ಯಾಟರ್ ಆಗಲಿಲ್ಲ, ಮ್ಯಾಟರ್ ಆಗಿಲ್ಲ. ಸೊ ಅದು ಪ್ಲಸ್ ಪಾಯಿಂಟ್ ಆಕ್ಚುಲಿ. ನಿಮ್ಗೆ ನಿಧಿ ಅವರಿಗೆ ಹೇಗೆ ಅನಿಸ್ತು? ಯಾಕಂದ್ರೆ ಎಕ್ಸ್ಪರ್ಟ್ ಕೇಳಿದ್ರಿ ಇದಕ್ಕಿಂತ ಮೊದಲು, ಬರೋದಕ್ಕಿಂತ ಮೊದಲು ಕೇಳಿದ್ದೀನಿ ಎಕ್ಸ್ಪರ್ಟ್ ಬಗ್ಗೆ. ಎಕ್ಸ್ಪರ್ಟ್ ಅಂತ ಬಂದಾಗ ಅಲ್ಲಿ ಶಿಸ್ತು ಆ್ಯಂಡ್ ಟೈಮ್ ಸೆನ್ಸ್ ಜೊತೆಗೆ ಎಲ್ಲದೂ ಕೂಡ ಹಾರ್ಡ್ ವರ್ಕ್, ಅದಕ್ಕೆಲ್ಲ ಮ್ಯಾಟರ್ ಆಗುತ್ತೆ, ಓದಬೇಕು ಅನ್ನೋದು. ಸೊ ಹಾಗಿದ್ದಾಗ ಮಾರ್ಕ್ಸ್ ತೆಗಿಬೇಕು. ಸೊ ಹಾಗಿದ್ದಾಗ ಆ ಸ್ಟ್ರಿಕ್ಟ್ ಅನ್ನೋದು ಮೈಂಡ್ ಸೆಟ್ ಬರುತ್ತಲ್ಲ, ಹೇಗಾಗಿತ್ತು ನಮಗೆ? ಸರ್ ಆ್ಯಕ್ಚುಲಿ ನಾನು ಆಲ್ರೆಡಿ ಇದಕ್ಕೆಲ್ಲ ಪ್ರಿಪೇರ್ ಆಗಿದ್ದೆ. ನವೋದಯ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿತ್ತು. ನಮಗೆ ಅಲ್ಲಿ ಒಂಥರ ಟೈಮ್ ಲಿಮಿಟ್ ಇತ್ತು, ಇಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ಮಾಡಲೇಬೇಕು ಅಂತ. ಲೆಕ್ಚರರ್ಸ್ ಅಲ್ಲಿ ಫುಲ್ ಸ್ಟ್ರಿಕ್ಟ್. ಅಕಸ್ಮಾತ್ ಆ ಟೈಮ್ ಲಿಮಿಟ್ ಆಗಿ ಬರಲಿಲ್ಲ ಅಂದ್ರೆ ದಂಡಂದಷ್ಟು ಕೂಡ ಮಾಡುದು ಆ ಥರ. ಮತ್ತೆ ನಾನು NCC ಕ್ಯಾಡೆಟ್ ಆಗಿದ್ದೆ ಕೂಡ. ಸೊ ಅಲ್ಲಿಂದನೂ ನಂಗೆ ಸ್ವಲ್ಪ ಡಿಸಿಪ್ಲಿನ್, ಬಿಕಾಸ್ NCC ಮೋಟೋನೇ ಅದು, ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ಸೊ ಅಲ್ಲಿಂದ ಒಳ್ಳೆ ಡಿಸಿಪ್ಲಿನ್ ಕೂಡ ಸಿಕ್ತು. ಆಮೇಲೆ ಇಲ್ಲಿ ಎಕ್ಸ್ಪರ್ಟ್ಗೆ ಬಂದು ಆ್ಯಕ್ಚುಲಿ ಓದ್ತಾ ಎಲ್ಲರ ಜೊತೆ ಮಾತಾಡ್ಕೊಂಡು ನಾಲೆಜ್ ಗೇನ್ ಮಾಡ್ತಾ ನನಗೆ ಆ್ಯಕ್ಚುಲಿ ಏನು ಅನಿಸಲಿಲ್ಲ. 2 years ಹೇಗೆ ಪಾಸ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಹೌದು, ಸ್ಟ್ರಿಕ್ಟ್ ಅನ್ನೋದು ಫೀಲ್ ಆಗಿಲ್ಲ ತಮಗೆ? ಸ್ಟ್ರಿಕ್ಟ್ ಅಂತ ಫೀಲ್ ಆಗಲಿಲ್ಲ, ಬಿಕಾಸ್ ನಂಗೆ ಸ್ಟ್ರಿಕ್ಟ್ ಬೇಕಿತ್ತು ಅಲ್ವಾ? ಸೊ ನನಗೆ ಅಂದರೆ ಅಷ್ಟು ಏನು ಫೀಲ್ ಆಗಲಿಲ್ಲ, ಎಲ್ಲ ಏನೋ ನಾರ್ಮಲ್ ಆಗಿ ಹೋಯ್ತದೆ. ಓಕೆ ಪೇರೆಂಟ್ಗಳಲ್ಲಿ ಕೇಳ್ಬೇಕು ಸರ್, ಈ ಸ್ಟ್ರಿಕ್ಟ್ ಅನ್ನುವಂಥದ್ದು ಏನು ಹೇಳ್ತೀರಾ ಸರ್? ಒಂದು ಕೆಲವರು ಹೇಳ್ತಾರೆ ಸ್ಟ್ರಿಕ್ಟ್ ಇದ್ರೆ ಒಳ್ಳೇದು, ಮಕ್ಕಳು ಕರೀತಾರೆ, ಒಂದು ಬೌಂಡ್ರಿಯಲ್ಲಿ ಇರ್ತಾರೆ, ಸಾಧನೆ ಮಾಡ್ತಾರೆ. ಇಲ್ಲಿದ್ರೆ ಕೆಲವರಿಗೆ ಭಯ ಆಗುತ್ತೆ, ಮಕ್ಕಳು ಅಷ್ಟು ಸ್ಟ್ರಿಕ್ಟ್ ಇರುವಂತಹ ಕಾಲೇಜಿಗೆ ಹಾಕ್ಬೇಕಲ್ವಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಸೊ ಎಸ್ ಸರ್, ಆ್ಯಕ್ಚುಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ದ ಡಿಸಿಪ್ಲಿನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬಿಕಾಸ್ our habits are formed by our discipline. Yes. And our habits makes what we are today. Correct, 100%. Our habits, because what I am today is because of my habits. Yes. So my habits are formed by the discipline. Correct. If I am not in a discipline, my habits are different, and I will be a different person. Okay. So to be a very good personality, to develop a good personality, you should develop good habits. So for that, to develop a good habits, you should be disciplined. Then only those habits will be developed. Otherwise,
it's very difficult to become to achieve anything in your life. ಅಲ್ವಾ? That's very very important. ಸೊ ಹಾಗಿದ್ದಾಗ ತಮಗೆ ಡಿಸಿಪ್ಲಿನ್ ಅನ್ನುವಂಥದ್ದು ಬೇಕೇ ಬೇಕು ಅಂತ ಹೌದು ಹೇಳ್ತೀವಿ. ಇಟ್ಸ್ ಮಸ್ಟ್ ಮಸ್ಟ್ ಅನ್ನೋದು ಹಾಗಿದ್ರೆ ಮಾತ್ರ ಸಾಧನೆ ಮಾಡಬಹುದು. ಹೌದೌದು, ಬಿಕಾಸ್ ಯಾಕಂದರೆ ಡಿಸಿಪ್ಲಿನ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಐ ಆಮ್ ಎ ಡಾಕ್ಟರ್, ಐ ಆಮ್ ಎ ನ್ಯೂರೋಸರ್ಜನ್. ಎಸ್. If in my life each of my moments and my action on the patient, they carry different results. Correct. If I am not disciplined, Correct. and my results will be bad. 100%. And in the same way, if you are disciplined in the military, you can protect your nation. If you are not disciplined, somebody will come and destroy you. Yes. So it's not only there, Okay. even in each and every person's life, the discipline is very important. Okay. ಬಹುಶಃ ನಾನು ಹೇಳ್ತೀನಿ ಈ ಮಕ್ಕಳ ಸಾಧನೆ ಹಿಂದೆ ಒಂದ್ ಕಡೆ ಶಿಕ್ಷಣ ಸಂಸ್ಥೆ ಶಿಕ್ಷಕರು ನಿಂತಿದ್ರೆ, ಇನ್ನೊಂದ್ ಕಡೆ ಈ ಪೋಷಕರಿದ್ದಾರೆ. ಯಾಕಂದ್ರೆ ಬಹುಶಃ ತಾವುಗಳು ಆ ರೀತಿಯ ಒಂದು ಮೈಂಡ್ ಸೆಟ್ ಅನ್ನ, ಆ ಒಂದು ತ್ಯಾಗವನ್ನ ದಾರಿ ಎರೆದಿದ್ದಾರೆ ಬಹುಶಃ. ಯಾಕಂದ್ರೆ ಅವರ ಒಂದು ಜೀವನದಿಂದ ಕಲಿತಂತಹ ಪಾಠವನ್ನ ಮಕ್ಕಳಿಗೆ ಹೇಳಿದ್ದಾರೆ. ಸೊ ಹಾಗಿದ್ದಾಗ ಎಲ್ಲೂ ಕೂಡ ಬಹುಶಃ ಮಕ್ಕಳು ದಾರಿ ತಪ್ಪಲ್ಲ, ಅಂಡ್ ಮಕ್ಕಳಿಗೆ ಕೂಡ ಕಷ್ಟ ಗೊತ್ತಿದೆ. ಜೊತೆಗೆ ಯಶಸ್ಸು, ಸಕ್ಸಸ್ ಯಾಕೆ ಬೇಕು, ಸಕ್ಸಸ್ ಬೇಕಾದ್ರೆ ನಾವು ಹೇಗಿರಬೇಕು ಅದೆಲ್ಲವೂ ಕೂಡ ಪೋಷಕರು ಹೇಳಿಕೊಟ್ಟಿದ್ದಾರೆ. ನೋಡೋಣ, ಯಾಕಂದ್ರೆ ಅವರ ಮಾತುಗಳು ಕೇಳಿದಾಗ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಸೊ ದಟ್ಸ್ ವೈ ಆಗಿದ್ದಾಗ ತಮ್ಮ ಮಗನಾಗಿ ಸೊ ಆಗಿದ್ದಾಗ ವೆರಿ ಬ್ಯೂಟಿಫುಲ್. ಅಂದ್ರೆ ಮಾರ್ಗದರ್ಶಕರು ಅಂತ ಬಂದಾಗ, ಮನೇಲಿರುವಂಥ ತಂದೆಯ ಮಾರ್ಗದರ್ಶಕರಾದಾಗ, ವೆರಿ ಇನ್ಸ್ಪೈರ್ ಆದಾಗ ನಿಜವೂ ಕೂಡ ಇಂಥ ಸಾಧನೆಗಳು ಬರುತ್ತೆ ಮಕ್ಕಳಿಂದ. ನೋಡೋಣ. ಹೌದು, ವಿಚಾರತೆಗೆ ಮತ್ತೊಂದು ಕರೆ ಇದೆ. ನಾನು ಕರೆ ತೆಗೆಯುವುದಂತ ಮರೆತು ಬಿಟ್ಟೆ, ಸಾರಿ ಫಾರ್ ದಟ್. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ತಾವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್ ನಾನು ಗಣಪತಿ ಸರ್ ಜೊತೆ ಕೇಳಬೇಕು. ಎಸ್ ಸರ್, ಎಕ್ಸ್ಪರ್ಟ್ ಅಂತ ಬಂದಾಗ ವೆರಿ ಸ್ಟ್ರಿಕ್ಟ್ ಅನ್ನೋ ವಿಚಾರಗಳು ಬರುತ್ತೆ. ಮನುಷ್ಯನಿಗೆ ಸರಿ ಹೇಳಿದಂಗೆ ಶಿಸ್ತು ಮೇನ್ ಸರ್. ಓಕೆ. ನಾವು ಎಷ್ಟೇ ಎಜುಕೇಶನ್ ಮಾಡಿ, ಎಷ್ಟೋ ದೊಡ್ಡ ಹುದ್ದೆಗೆ ಹೋಗಿ, ಮನುಷ್ಯನಿಗೆ ಶಿಸ್ತಿಂದ ಜೀವನ ಅಲ್ಲ ಸರ್, ಶಿಸ್ತು ಬೇಕು. ಓಕೆ. ನಾವೊಂದು ಶಿಸ್ತಾಗಿ ಇವತ್ತು ಅವಳು ಓದೋ ಹೊತ್ತಿಗೆ ಈ ರ್ಯಾಂಕ್ ಬಂದಿದೆ ಸರ್. ತಾವು ಒಂದು ಮೀಡಿಯಾದಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀರಾ ಸರ್. ಹೇಳಿದ್ರೆ ಶಿಸ್ತು ವೆರಿ ಇಂಪಾರ್ಟೆಂಟ್ ಅಲ್ವಾ? ಆದ್ರೆ ಭಯ ಆಗಿಲ್ವಾ ಸರ್? ಎಲ್ಲೋ ಒಂದ್ ಕಡೆ ಒಂದು ಭಯ ಇರುತ್ತೆ ಕೆಲವು ನನಗೆ ಹೇಳಿದ್ರು ಅಲ್ವಾ? ಹಾಕಿದ್ರೆ ಜೈಲಿಗೆ ಆಗ್ತದೆ, ಆ ರೀತಿ ಭಯ ಇರುತ್ತೆ. ಸಾರಿ ಮಾತು ಹೇಳ್ಬಾರ್ದು. ಯಾಕಂದ್ರೆ ಮಕ್ಕಳಿಗೆ ಆ ಪಾಠ ಆ ಟೈಮ್ ಹೇಳಿಲ್ಲ ಸರ್. ಅಲ್ಲಿ 16 to 18 ಏಜ್ ಉಂಟಲ್ಲ ಸರ್, ಮಕ್ಕಳನ್ನ ಆ ಏಜಲ್ಲಿ ಹಾಳು ಮಾಡ್ಬಿಡ್ತೀವಿ ವಯಸ್ಸು. ಆ ವಯಸ್ಸಲ್ಲಿ ನಮಗೆ ಕರೆಕ್ಟವಾದ ಶಿಸ್ತು ಮತ್ತೆ ಶಿಕ್ಷಣ ಅವೆರಡು ಬಂದ್ರೆ ಸರ್ ತಳಪ ಅದು ಬೇಸಿಕಲಿ ಅದು ಬಂದ್ಬಿಟ್ರೆ ಮನುಷ್ಯ ಮುಂದೆ ಏನೋ ಮಾಡ್ತಾನೆ, ಸಾಧನೆ ಮಾಡ್ತಾನೆ ಅಲ್ವಾ. ಕರೆಕ್ಟ್. ಆ ಏಜಲ್ಲಿ ಇವರು ಶಿಸ್ತು ಬೆಳೆದಿದೆ, ನಾವೆಲ್ಲೋ ಓದಿಸಿ ನಮ್ಮ ಜೀವನನ ಹಾಳು ಮಾಡ್ಕೊಬಿಟ್ರೆ, ಯಾವುದಕ್ಕೂ ಮಿಸ್ಯೂಸ್ ಮಾಡ್ಕೊಬಿಟ್ರೆ ಹಾಗದು ಲೈಫ್ ಸೆಟ್ಲ್ ಆಗಲ್ಲ ಸರ್. ಸರ್ ಡಾಕ್ಟರ್ ಸರ್ ಹೇಳಿದ್ರು, ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಮಿಲಿಟರಿ ಮತ್ತು ಪೊಲೀಸಲ್ಲಿ ಡಿಸಿಪ್ಲಿನ್ ಜಾಸ್ತಿ. ಹೌದಪ್ಪ. ಈಗ ನಮ್ಮ ಪೊಲೀಸಲ್ಲಿ ನಮ್ಮ ಹೈಯರ್ ಅಧಿಕಾರಿಗಳು ಹೇಳೋದನ್ನ ಕೇಳಲೇಬೇಕು. ಹೌದು, ಆಯ್ತಾ. ಹಾಗಾಗಿ ಶಿಸ್ತು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಬೆಳ್ಕೊಂಡ್ರೆ ನಾವು ಮುಂದೆ ಒಳ್ಳೆ ವ್ಯಕ್ತಿ ಆಗ್ತೀವಿ. ಎಂತೆಂಥ ಸ್ವತಂತ್ರ ಹೋರಾಟಗಾರರು ಸರ್, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಏನು ಸಾಧನೆ ಮಾಡಿ ಸರ್ ಇವತ್ತು ನೋಡಿ, ಅಷ್ಟು ಓದನೆ ಮಾಡಿ. ಹಾಗೆ ಶಿಸ್ತು ಬೇಕು ಸರ್. ಮತ್ತೆ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಬೇಕು. ಶಿಸ್ತು, ಇಂಟ್ರೆಸ್ಟು, ಗೌರವ ಸರ್. ಅದಕ್ಕಿಂತ ಮೇನವಾಗಿ ನಾವು ಎಷ್ಟೇ ಓದಿದ್ರು, ಎಷ್ಟೇ ದೊಡ್ಡ ಹುದ್ದೆಲಿದ್ರು ಸರ್, ಮನುಷ್ಯನಿಗೆ ರೆಸ್ಪೆಕ್ಟ್, ಗೌರವ ಬೇರೆ ಮೇನ್ ಸರ್. ವಿದ್ಯಾರ್ಥಿಗಳು ನಾನು ಅದನ್ನೇ ಹೇಳ್ತೀನಿ ಓದಲಿ. ನೋಡಪ್ಪ, ನೀವು ಇಷ್ಟೇ ಓದಿ, ಏನೇ ಓದಿರಿ, ರೆಸ್ಪೆಕ್ಟ್ ಕೊಡೋದ ಕಲಿಬೇಕು ಒಂದು ವಯಸ್ಸಾದವ್ರಿಗೆ. ಕರೆಕ್ಟ್. ಮತ್ತೆ ಒಂದು ನಮ್ಗಿಂತ ಹಿರಿಯರು ಬಂದಾಗ ಅದು ನಮ್ಮ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್. ಓದೋ ಜೊತೆಗೆ ಅದು ಬೇಕು ಅಂತೇಳಿ. ಎಸ್, ಬ್ಯೂಟಿಫುಲ್. ಜೊತೆಗೆ ಆಗ್ಲೇ ಹೇಳಿದಾಗೆ ಗೊತ್ತಾಯ್ತದ, ಅವರು ಕೂಡ ಅನ್ಕೊಂಡಿದ್ರು, ಬೇರೆಯವರು ಹೇಳ್ತಾರೆ ಎಕ್ಸ್ಪರ್ಟ್ ಅಂತ ಬಂದಾಗ ಅಲ್ಲಿ ಶಿಸ್ತು, ಡಿಸಿಪ್ಲಿನ್ ಜಾಸ್ತಿ, ಸೊ ಜೈಲ್ ತರ ಅನ್ನೋದು ಇಲ್ಲ. ಆ ರೀತಿ ಇದ್ದಿದ್ರಿಂದ ಮಾತ್ರ. ಅಂದ್ರೆ ಅದು ಯಾವ ರೀತಿ ಜೈಲ್ ಅಂದ್ರೆ ಅಂತ ಬಂದಾಗ, ಯಾರು ಜೈಲ್ ಅಂತ ಅನ್ಕೊಳ್ತಾರೆ ಅವ್ರಿಗೆ ಜೈಲೇ, ಯಾವ್ದು ಜೈಲ್ ಅಲ್ಲ ಅಂತ ಅನ್ಕೊಳ್ತಾರೆ ಜೈಲ್ ಅಲ್ವೇ, ಅದು ಸೆಟ್ ಆಫ್ ಪಾಯಿಂಟ್. ಇಲ್ಲ ಸರ್, ಅದು ಬೇರೆ ಬೇರೆ ಆಯಾಮಗಳು. ಈಗ ಒಳ್ಳೆ ಈಜುಪಟ್ಟು ಯಾವುದೇ ಸಮುದ್ರದಲ್ಲೂ ನದಿಯಲ್ಲೂ ಕೂಡ ಈಜ್ತಾನೆ, ಈಜಬಾರದವ ಈಜಲ್ಲ ಯಾವ್ದ್ರಲ್ಲೂ ಕೂಡ ಆಗಲ್ಲ. ಸೊ ದೂರದಲ್ಲಿ ಹೇಳ್ಕೊಂಡು ಏನೋ ಹೇಳ್ಬೇಕಾಗುತ್ತೆ. ಸೊ ಅದನ್ನ ಈಜಿ ದಡ ಸೇರಿದ ಮೇಲೆ ಆತನಿಗೆ ಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಸಿಗುತ್ತೆ. ಸಕ್ಸಸ್ ಅನ್ನೋದು ಆವಾಗ ಸಿಗುತ್ತೆ. ಸೊ ಶ್ರಮ ಪಡಬೇಕು ಅನ್ನೋಂಥದ್ದು ಆ ಒಂದು ವಿಚಾರ. ಆ ಒಂದು ಸಂಸ್ಥೆಯಲ್ಲಿ ನರೇಂದ್ರ ನಾಯಕ್ ಸರ್ ಹೇಳುವ ಪ್ರಕಾರ ಕೂಡ ಶ್ರಮ ವೆರಿ ಇಂಪಾರ್ಟೆಂಟ್. ಅದೇ ನಮ್ಮ ಪವರ್ಫುಲ್ ವೆಪನ್ ಅನ್ನುವಂಥದ್ದು. ಸೊ ಅದು ಬಹುಶಃ ಶ್ರಮ ಪಟ್ಟಿದ್ದಾರೆ, ಬಹುಶಃ ಪಕ್ಕ ಶ್ರಮ ಪಟ್ಟಿದ್ದಾರೆ. ಸೊ ದಟ್ಸ್ ವೈ ಅವರಿಗೆ ಪ್ರತಿಫಲ ಸಿಕ್ಕಿದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್. ನಮಸ್ತೆ ಸರ್.
ಸರ್ ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮ್ಮ ಹೆಸರು ಮಹಾದೇವ್ ಅಂತ ಹೇಳಿ ಸರ್. ಎಲ್ಲಿಂದ ಸರ್? ಸರ್ ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಹುಬ್ಳಿಯಿಂದ. ನಮಸ್ತೆ ಮಹಾದೇವ್ ಸರ್, ಮಾತಾಡಿ ಸರ್. ಎಸ್ ಸರ್. ಹಲೋ ಸರ್. ಹಲೋ ಮಾತಾಡಿ ಸರ್, ಕೇಳ್ತಾ ಇದೆ. ನಿಖಿಲ್ ಸೋನಾ ಸರ್ ಇದಾರೆ, ಮಾತಾಡಿ ಸರ್. ಸರ್ ನನಗೆ ಅಂದ್ರೆ ಮಗು ಅಂದ್ರೆ ನಿಮ್ಮ ಮಗ ಫಸ್ಟ್ ಸ್ಟೇಟ್ಗೆ ರ್ಯಾಂಕ್ ಬರ್ಲಿಕ್ಕೆ ಮೋಟಿವೇಶನ್ ಯಾವ ತರ ಮೋಟಿವೇಶನ್ ಮಾಡ್ತಿದ್ರಿ ಅಂತ ಹೇಳಿ ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ಅವ್ರೇನ್ ಮುಂಚೆನೆ ನಮ್ಗೆ ರ್ಯಾಂಕ್ ಬರುತ್ತೆ ಅಂತ ಅವರಲ್ಲಿ ಈಗ ಮೆಂಟಲಿ ಪ್ರಿಪೇರ್ ಆಗೇನೆ ಸ್ಟಡಿ ಮಾಡ್ತಿದ್ರ ಅಥವಾ ಯಾವ ತರ ಅವರು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಯಾವ ತರ ಮೋಟಿವೇಟ್ ಆಗ್ತಿದ್ರು ಅಂತ ಹೇಳಿ ತಿಳ್ಕೊಳಕ್ ಇಷ್ಟಪಡ್ತಿದ್ದೀನಿ. ಓಕೆ, ಇದು ತಂದೆಗೆ ಪ್ರಶ್ನೆಯಾ ಸರ್ ಅಥವಾ ಮಗನಿಗೆ ಸರ್? ಸರ್ ಪೇರೆಂಟ್ಸ್ ಎನಿ ಹೌ, ಯಾಕಂದ್ರೆ ಸ್ಟೂಡೆಂಟ್ ಟೀಚರ್ಸ್ ಪೇರೆಂಟ್ಸ್ ಸರ್. ಪೇರೆಂಟ್ಸ್ ಫಸ್ಟ್ ಮೋಟಿವೇಶನ್ ಪೇರೆಂಟ್ಸ್ ಕಾರಣ ಆಗ್ತಾರೆ, ಅದಾದ್ಮೇಲೆ ಮೇಲ್ ಬರ್ಲಿಕ್ಕೆ ಟೀಚರ್ಸ್ ಕೂಡ ಕಾರಣ ಆಗ್ತಾರೆ. ಫಸ್ಟ್ ಪೇರೆಂಟ್ಸ್ ಯಾವ ತರ ಅವನಿಗೆ ಮೋಟಿವೇಟ್ ಮಾಡಿದ್ರು, ಆಮೇಲೆ ಟೀಚರ್ಸ್ ಕಡೆಯಿಂದ ಯಾವ ತರ ಅವ್ರ ಕಡೆ ಸಪೋರ್ಟ್ ಸಿಕ್ತಿತ್ತು. ಯಾಕಂದ್ರೆ ಅವರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಫಸ್ಟ್ ರ್ಯಾಂಕ್ ಅಂದ್ರೆ ಸುಮ್ನೆ ಆರ್ಡಿನರಿ ಸ್ಟಡಿ ಮಾಡೋದ್ರಿಂದ ಬರೋ ಇದನ್ನಲ್ಲ ಇದು. ಅದಕ್ಕೆ ಅವರು ಫಸ್ಟ್ ರ್ಯಾಂಕ್ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್, ನ್ಯಾಷನಲ್ ಲೆವೆಲ್ ಅಲ್ಲಿ 17 ರ್ಯಾಂಕ್ ಅಂತಂದ್ರೆ ನಮ್ಗೆ ಒಂದು ತರ ಬಹಳ ಖುಷಿ ಇದು. ಹೌದಪ್ಪ, ಹೀಗಾಗಿ ಯಾವ ತರ ಅವರು ಸ್ಟಡಿಗೆ ಮೋಟಿವೇಶನ್ ಏನಾಗಿತ್ತು ಅಂತ ತಿಳ್ಕೊಂಡು. ಓಕೆ ಓಕೆ, ಕೇಳೋಣ ಸರ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಹೇಳಿ ಸರ್. ಮೋಟಿವೇಶನ್ ಅಂದರೆ ನಾನು ಆ್ಯಕ್ಚುಲಿ ನನ್ನ ಮಗನಿಗೆ ನಂದೇನು ಪ್ರಿನ್ಸಿಪಲ್ ಇತ್ತು, ದ ವೇ ಐ ಸ್ಟಡಿಡ್, ಐ ಜಸ್ಟ್ ಟ್ರಾನ್ಸ್ಫರ್ಡ್ ಟು ದಿ ಮೈ ಚೈಲ್ಡ್ ಡೈರೆಕ್ಟ್ಲಿ. ಬಿಕಾಸ್ ನಂದು ಏನಿತ್ತಂದರೆ ಐ ನೆವರ್ ಥಾಟ್ ಆಫ್ ಗೆಟಿಂಗ್ ದ ಮಾರ್ಕ್ಸ್. ದ ಮಾರ್ಕ್ಸ್ ವಿಲ್ ಕಮ್, no doubt about it. Whether somebody may get 5 less, 10 less, does not matter. But how much I have understood the matter, the knowledge, and how much I am able to compare and use it. Yes, that's very important. ನಾನು ಸುಮ್ಮನೆ ಮಾರ್ಕ್ಸ್ ಯಾವುದೋ ಒಂದು ಬುಕ್ ಓದಿ ಅಥವಾ ಏನೋ ಮಾರ್ಕ್ಸ್ಗೋಸ್ಕರ ಓದೋದಲ್ಲ. ಮಾರ್ಕ್ಸ್ ನಾನು ಓದಿದ ತಕ್ಷಣ ಮಾರ್ಕ್ಸ್ ಅಂತೂ ಬಂದೇ ಬರ್ತವೆ. ಏನೋ ಒಬ್ಬರಿಗೆ ಫಸ್ಟ್ ರ್ಯಾಂಕ್ ಬರ್ತೈತೆ, ಒಬ್ಬರಿಗೆ 10th ರ್ಯಾಂಕ್ ಬರ್ತೈತೆ. ಇಟ್ ಡಸ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್. ಈಗ ಒಬ್ಬನು ಫಸ್ಟ್ ರ್ಯಾಂಕ್ ಬರ್ಬೋದು, ಇನ್ನೊಬ್ರು 100 ರ್ಯಾಂಕ್ ಬರ್ಬೋದು, ಇಲ್ಲ ಇನ್ನೊಬ್ರು 1000 ರ್ಯಾಂಕ್ ಬರ್ಬೋದು. ವಿ ಕಾಂಟ್ ಕಂಪೇರ್ ಬೈ knowing the ranks in between, but how much he has understood is totally different. Many times who has understood more and he may not write it on the paper. So that the marks ಬರಬೇಕಂದ್ರೆ there is lot of things will be considered. ಸೊ ಅದಕ್ಕಿಂತ ಜಾಸ್ತಿ ನಾನು ಸ್ಟ್ರೆಸ್ ಅವನಿಗೆ ನಾಟ್ ಓನ್ಲಿ ಅಟ್ ದಿಸ್ ಟೈಮ್, ಅವನು ಹೈಸ್ಕೂಲಲ್ಲಿ ಇದ್ದಾಗಲೇ, ಹೈಸ್ಕೂಲ್ ಅಥವಾ 4th ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡು, ಐ ನೆವರ್ ಟಾಟ್ ಹಿಮ್ ಎನಿ ABCD or 1 2 3 ಆರ್ ಎನಿ. ನಾನು ಪಾಠ ಹೇಳಿದ್ದು ನಾನಂತೂ ಎಂದೂ ಅವನು ಕೂಡಿಸಿ ಹೇಳೇ ಇಲ್ಲ. ನೋಡಪ್ಪ, ನಾನು ಇವತ್ತು ಹೇಳಿದರೆ ನಾನು ನಾಳೆ ಹೇಳೋಕ್ಕಾಗಲ್ಲ, ನಾಡ್ದು ಹೇಳೋಕ್ಕಾಗಲ್ಲ. ಸೊ ಇವತ್ತು ಹೇಳಿದ್ರೆ ನಾನು ರೂಢಿ ನಿನ್ಗೆ ಮಾಡಲ್ಲ, ನಾನು ಏನೂ ಹೇಳೋಂಗಿಲ್ಲ. ಬಟ್ ಯಾಕೆ ನೀನು ಕಲಿಬೇಕು ಇದು ತಿಳ್ಕೋಗೋಸ್ಕರ, ದಿಸ್ ಟು ನೋ ವಾಟ್ ಈಸ್ ದೇರ್. ಸೈನ್ಸ್ ಅಂದರೆ ಇದೇನು, ಈ ಸರೌಂಡಿಂಗಲ್ಲಿ ಏನಿದೆ ಅದನ್ನೇ ನಾನು ತಿಳ್ಕೋಬೇಕು. ಏರು, ವಾಟರು, ಲೈಫ್ ಅಂದರೆ ಏನು, ಫಿಸಿಕ್ಸ್ ಅಂದರೆ ಇಟ್ ಸೈನ್ಸ್ ಈಸ್ ನಥಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಯೂನಿವರ್ಸ್ ಇಸ್ ದ ಸೈನ್ಸ್. ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ದ್ಯಾಟ್ ಈಸ್ ದ ಫಸ್ಟ್ ಪ್ರಯಾರಿಟಿ. ದೆನ್ ದ ಮಾರ್ಕ್ಸ್ ಈಸ್ ದೇರ್ ಟು ಹೌ ಮಚ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನಾನು ಓದಿದ್ದು ಅದೇ ಥರನೇ. ಐ ನೆವರ್ ರೆಡ್ ಫಾರ್ ಎನಿ ಮಾರ್ಕ್ಸ್ ಆರ್ ಎನಿಥಿಂಗ್, ಜಸ್ಟ್ ಫಾರ್ ಮೈ ನಾಲೆಜ್. ಆ್ಯಂಡ್ ಸೇಮ್ ಥಿಂಗ್ ಐ ಟೋಲ್ಡ್ ಹಿಮ್, ಆ್ಯಂಡ್ he also did the same thing, and he got it. So the marks and the ranks are the secondary. It's a byproduct of what he has read. Yes, beautiful. And ಯಾಕೆ ಮಾರ್ಕ್ಸ್ ಬಂದ್ರು ಅಂತ ಹೇಳಿದಾಗ ತಂದೆಯವರ ಮಾತುಗಳು ಅದ್ಭುತ. ಆ್ಯಂಡ್ ನಿಜವಾಗ್ಲೂ ಕೂಡ ಸರ್ ಅದ್ಭುತ ತಾವು ಹೇಳಿದ ಮಾತುಗಳು. ಪ್ರತಿಯೊಂದರಲ್ಲೂ ಕೂಡ ಸೈನ್ಸ್ ಹೌದು, ವಿಜ್ಞಾನ. ಆದರೆ ನಾವು ಅದನ್ನ ಆ ಪ್ರೊಸೆಸ್ ಇಂದ ನೋಡೋದಕ್ಕಿಂತ ಬದಲಾಗಿ ನಾವು ಮಾರ್ಕ್ಸ್ ಅನ್ನುವಂತಹ ಮಾನದಂಡದಲ್ಲಿ ನೋಡ್ತೀವಿ. ಸೊ ಎಸ್, ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಓದಬೇಕು, ನೋಡಬೇಕು. ಆ್ಯಂಡ್ ಅದನ್ನೇ ಹೇಳಿರುವಂಥದ್ದು ನಿಖಿಲ್ ಕೂಡ ಫಸ್ಟ್ ಅಲ್ಲಿ. ಆ್ಯಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ದಯಮಾಡಿ
ಸರ್ ದಯಮಾಡಿ ತಮ್ಮ ಟಿವಿ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಸರ್ ದಯಮಾಡಿ ಕ್ಷಮಿಸಿ, ತಾವು ಕರೆ ಮಾಡಿದಾಗ ತಮ್ಮ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಸರ್ ಮಾತಾಡಿದೆ ಕೇಳ್ತಾ ಇದೆ ನಿಮ್ಮ ಮನೆಯ ಟಿವಿಯಿಂದ, ಅದು ಡಿಫರೆನ್ಸ್ ಆಗುತ್ತೆ, ಕಷ್ಟ ಆಗುತ್ತೆ. ಸೊ ದಟ್ಸ್ ವೈ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಧ್ವನಿ ಕೇಳ್ತಾ ಇದೆಯಾ? ಎಸ್, ಇವರು ಕೂಡ ಕರೆ ಮಾಡಿದ್ದಾರೆ. ಟಿವಿ ವಾಲ್ಯೂಮ್ ಆನ್ ಇಟ್ಟು ಮಾತಾಡ್ತಾರೆ. ದಯಮಾಡಿ ಆ ರೀತಿ ಮಾಡಬೇಡಿ, ಯಾಕಂದ್ರೆ ನಮಗೆ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಟಿವಿ ಇರಲಿ, ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ಹಾ ಸರಿ ಸರ್, ಕೇಳ್ತಾ ಇದೆ. ಕೇಳ್ತಾ ಇದೆಯಲ್ಲ ಸರ್? ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ಸರ್ ಟಿವಿ ಮ್ಯೂಟ್ ಮಾಡಿಲ್ಲ ಸರ್ ತಾವು. ಹಲೋ ಸರ್ ಕೇಳ್ತಾ ಇದೆಯಾ ಸರ್? ಹಾ ಸರ್, ಕೇಳ್ತಾ ಹಾ ಸರ್, ತಮ್ಮಿಂದ ದೊಡ್ಡ ಸಹಾಯ ಆಗ್ಬೇಕಾಗಿತ್ತು ಸರ್. ಹಾ ಸರ್. ತಮ್ಮಿಂದ ದೊಡ್ಡ ಸಹಾಯ ಆಗ್ಬೇಕಾಗಿತ್ತು. ಹಾ ಸರ್ ಹೇಳಿ. ತಮ್ಮ ಟಿವಿ ಮ್ಯೂಟ್ ಮಾಡಿ ಸರ್. ಹಾ ಸರ್, ಮ್ಯೂಟ್ ಮಾಡಿದ್ದೀನಿ. ಮಾಡಿದ್ರ ಸರ್? ಎಸ್ ಸರ್, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ಐ ಆಮ್ ಬಸವರಾಜ್ ಚಂದ್ಗೇರಿ ಸರ್. ಬಸವರಾಜ್ ಎಲ್ಲಿಂದ? ನಾವು ಬಿಜಾಪುರ ಸರ್. ಬಿಜಾಪುರದಿಂದ. ಎಸ್ ಸರ್, ಬಿಜಾಪುರದಿಂದ ಬಸವರಾಜ್ ಅವರೇ, ತಮ್ಮ ಊರಿನ ನಿಖಿಲ್ ಅವರು ಸಾಧನೆಯನ್ನ ಮಾಡಿದ್ದಾರೆ, ಹೆಮ್ಮೆಯ ವಿಚಾರ. ಏನ್ ಹೇಳ್ತೀರಾ ಬಸವರಾಜ್ ಅವರೇ? ಸರ್ ಮೈ ಸಿಸ್ಟರ್ ವಾಸ್ ಗಾಟ್ ಲಾಂಗ್ ಟರ್ಮ್ ಸರ್. ಎಸ್ ಸರ್, ಮಾತಾಡಿ. ನಮ್ಮ ಸಿಸ್ಟರ್ ಲಾಂಗ್ ಟರ್ಮ್ ಮಾಡ್ಬೇಕಂತ ಅವ್ರೆ. ಹಾ, ಹ್ಯಾವ್ ಕ್ವಶನ್ ಟು ನಿಖಿಲಾ ಅಂಡ್ ನಿಖಿಲ್ ಫಾದರ್ ಸರ್. ಓಕೆ, ಮಾತಾಡಿ, ಕೇಳಿ ಕೇಳಿ ಸರ್. ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ. ಡಾಕ್ಟರ್ ಸರ್ ಕೇಳ್ಬೋದಾ? ಹಾ ಕೇಳಿ ಸರ್, ಮಾತಾಡಿ. ಸರ್ ನಿಖಿಲ್ ಗುರಿ ಡಾಕ್ಟರ್ ಆಗಿತ್ತಾ ಮತ್ತೇನ್ ಬೇರೆ ಇತ್ತಾ? ನಿಖಿಲ್ದು ಓಕೆ, ಅವರು ಕೇಳ್ತಾ ಇರೋದು ನಿಖಿಲ್ ಅವರ ಗುರಿ ಡಾಕ್ಟರ್ ಆಗ್ಬೇಕಂತಾನೆ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಾ ತಂದೆ ಸೆಟ್ ಮಾಡಿರೋ ಗುರಿನಾ ಅಂತ ಗೊತ್ತಾಯ್ತಾ ಇಲ್ಲ. ಓಕೆ, ಅದು ನಿಖಿಲ್ದು ಗುರಿಯಾ ಗೋಲಾ ಅಥವಾ ತಾವು ಸೆಟ್ ಮಾಡಿದಂತ ಗೋಲಾ ಅಂತ ಕೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ, ಯಾಕಂದ್ರೆ ತಾವು ಡಾಕ್ಟರ್ ಇದ್ದೀರಲ್ವಾ. ನಾನು ಸೆಟ್ ಮಾಡೇ ಇಲ್ಲ. ಆ್ಯಂಡ್ ಬಿಕಾಸ್ ಆಫ್ ಹೀಸ್ ಚಾಯ್ಸ್, ನಾವು ಫಸ್ಟಿಗೆ ಹೇಳಿದಾಗೆ ಅವನಿಗೆ ಎಲ್ಲ ಆಪ್ಷನ್ಸ್, ಬಿಕಾಸ್ he got NDA also selected ಆಗಿದ್ದ ಈ 6 months 4 to 6 months back. he got selected for the NDA exam. ಆವಾಗ ನಾನು ಇಲ್ಲ ಆಗಿದೆ, ಲೆಟ್ ಅಸ್ ಗೋ, ಏನು ಮುಂದಿಂದ ಯಾರು ಕಂಡಾರ, ನಾ ಏನೋ ನೇವಿಯಲ್ಲಿ ನೀನು ದೊಡ್ಡ ಇದು ಆಫೀಸರು ಆಗಬಾರ್ದು ಯಾಕೆ ಅಂದ್ಕೊಂಡು ಅದರಲ್ಲಿ ನಾವು ವಿ ವೆಂಟ್ ಟು ದಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆ್ಯಂಡ್ ಎಲ್ಲದರಲ್ಲಿ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ. ದೆನ್ ಐ ಟೋಲ್ಡ್ ದಿಸ್ ಈಸ್ ನಾಟ್ ಯುವರ್ way, because it is telling that. Correct. So there is no point in wasting here, we'll go back. Then we return back. So the ಇನ್ನೊಂದು ಅವರು ಕೇಳಿರೋದು ನನ್ನ ಫೀಲಿಂಗ್ಸ್, because I am a neurosurgeon and I know the psychology, even how the brain works, how the mind works, and my suggestion for the long term students, because I have seen many of the parents, many of the students, only ಅವ್ರಿಗೆ ತಂದೆ ಪ್ರಕಾರ ಮಗ ಆಗಬಾರ್ದು, ಆ ಮಗನಲ್ಲಿ ಏನಿದೆಯೋ ಅದನ್ನು ನಾನು ತಿಳ್ಕೊಂಡು ಅದರ ಪ್ರಕಾರ ಅವ್ನು ಬಿಡಬೇಕು. ಬಿಕಾಸ್ ಎಲ್ಲರದ್ದು ಬ್ರೈನ್ದು ನ್ಯೂರೋನಲ್ ಕನೆಕ್ಷನ್ ಸೇಮ್ ಇರಲ್ಲ. ನಾನು ವಿಚಾರ ಮಾಡಿದ ಥರ ನನ್ನ ಮಗನಲ್ಲಿ ಇದೇ ಒಂದು ನಾನು ಏನು ಮೆಡಿಕಲಿಗೆ ಹಾಕ್ತೀನಿ, ಅವಾಗ ನನಗೆ ಲಾಂಗ್ ಟರ್ಮ್ ಬರುತ್ತೆ. ಬಿಕಾಸ್ ಆ್ಯಕ್ಚುಲಿ ಹಿಸ್ ಬ್ರೈನ್ ಈಸ್ ನಾಟ್ ಫಿಟ್ ಫಾರ್ ದ್ಯಾಟ್ ಒನ್. ಆವಾಗ ಅದು ಪರ್ಫಾರ್ಮ್ ಕಡಿಮೆ ಆದಾಗ, ಬಟ್ ತಂದೆಗೆ ಬೇಕಾಗಿರುತ್ತೆ. ನಾಟ್ ಓನ್ಲಿ ತಂದೆ, ದ ಸೊಸೈಟೀಸ್. ಆ ಸ್ಟೂಡೆಂಟ್ ಏನು ಮಾಡ್ತಾನೆ, ಇಲ್ಲ ಡಾಕ್ಟರ್ನೇ ಆದರೆ ಒಳ್ಳೆ ವ್ಯಾಲ್ಯೂ, ಇಲ್ಲ ಇಂಜಿನಿಯರ್ ಆದ್ರೇ ಒಳ್ಳೆ ವ್ಯಾಲ್ಯೂ, ವೈ ನಾಟ್ ಬ್ಯಾಡ್ಮಿಂಟನ್ ಪ್ಲೇಯರ್, ವೈ ನಾಟ್ ಬಿಸ್ನೆಸ್ ಪರ್ಸನ್? ಬಿಕಾಸ್ ಈಗ ನನ್ನ ಜೊತೆ ನಮ್ಮ ಹೈಸ್ಕೂಲಲ್ಲಿ ಕಲ್ತಂಥ ಎಷ್ಟೋ ಜನರು ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಆಗಿದ್ದಾರೆ, ನಾನು ನ್ಯೂರೋ ಸರ್ಜನ್ ಆಗಿದ್ದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಪರ್ಸನ್ ಆಗಿದ್ದಾರೆ, ಇನ್ನೇನೇನೋ ಆಗಿದ್ದಾರೆ. ಅದಕ್ಕೆ ಏನು ಇದೇ ವಿದ್ಯಾಭ್ಯಾಸ ಅಂತ ಏನಿಲ್ಲ. ಬಿಕಾಸ್ ವಾಟ್ ದ ಪ್ರಿಂಟ್ ಈಸ್ ದೇರ್ ಇನ್ ಅವರ್ ದ ಬ್ರೈನ್,
ದ್ಯಾಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್, ದೆನ್ ಅದು ಕರೆಕ್ಟಾಗಿ ಪರ್ಫಾರ್ಮ್ ಮಾಡತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಇಲ್ಲ. ಸೊ ಲಾಂಗ್ ಟರ್ಮ್ ಇನ್ ದ ಸೆನ್ಸ್ ದಟ್ ವಿ ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ರೆಸಿಸ್ಟೆನ್ಸ್. ಅಲ್ಲೇ ತಿಳ್ಕೊಂಡು ನಾವು ಹುಡುಕ್ಬೇಕು ಏನು ಇದಕ್ಕೆ ಶಾರ್ಟ್ ಟರ್ಮ್ನಲ್ಲಿ ಎಲ್ಲಿದೆ ಅದನ್ನೇ ಹುಡುಕಿ ಅದನ್ನೇ ಮಾಡಿಸ್ಬೇಕು ವಿನ. ಯಾಕಂದರೆ ವಿ ಹ್ಯಾವ್ ಸೀನ್ ಭಾಳ ಕಷ್ಟಪಟ್ಟು 1 ಟೈಮು 2 ಟೈಮು 3 ಟೈಮು ಡಾಕ್ಟರ್ ಸೇರಿಬಿಟ್ಟು ಅಲ್ಲಿ ಪಾಸ್ ಆಗೋದು. ಯಾಕಂದರೆ ಇಟ್ಸ್ ನಾಟ್ ಎ ಶಾರ್ಟ್ ಜರ್ನಿ. MBBS ಆದ ತಕ್ಷಣ ಎಲ್ಲನೂ ಆಯ್ತಪ್ಪ ಅನ್ನೋದು ಏನೂ ಇಲ್ಲೇ ಇಲ್ಲ ಅಲ್ಲಿ. ಇಟ್ ಈಸ್ MBBS ಆದಮೇಲೆ ಮತ್ತೆ ಅಗೇನ್ PG ಅಂತಿದೆ. ಅದರಲ್ಲಿ ಅದಾದ ತಕ್ಷಣ ಇವಾಗಿನ ಮಟ್ಟದಲ್ಲಿ PG MD MS ಇವು ಏನೂ ವ್ಯಾಲ್ಯೂ ಇಲ್ಲ. ಸೂಪರ್ ಸ್ಪೆಷಲೈಸೇಷನ್ ಮಾಡಬೇಕು. ಅದನ್ನು ಮಾಡಿದ ತಕ್ಷಣ ಪೇಷಂಟ್ಗಳು ಬರಬೇಕು, ಅಷ್ಟರಲ್ಲೇ ಆಯುಷ್ ಮುಗಿದೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಬೆಟರ್ ನಾವು ಯಾವುದರಲ್ಲಿ ಆ ವಿದ್ಯಾರ್ಥಿದು ಇಂಟ್ರೆಸ್ಟ್ ಇದೆ, ಅವನಲ್ಲಿ ಯಾವ್ದು ಈಸಿ ಇದೆ ಅದನ್ನೇ ಮಾಡಿಸೋದು ಬೆಟರ್. ಏನೋ ಲಾಂಗ್ ಟರ್ಮ್ ಏನೋ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂ ಅಥವಾ ಯಾವುದೋ ಒಂದು ರೀಸನ್ಗೋಸ್ಕರ ಅವನು ಕಲಿಯೋದಕ್ಕೆ ತೊಂದರೆ ಆಗಿದ್ದರೆ ಲಾಂಗ್ ಟರ್ಮ್ ಮಾಡಿಸೋದು. ಲಾಂಗ್ ಟರ್ಮ್ ಇಸ್ ಸೆಕೆಂಡ್ ಟೈಮ್. ಏನೋ ಅವ್ಗೆ ಹೆಲ್ತ್ ಇಶ್ಯೂ ಆಗಿ ಅಥವಾ ಯಾವುದೋ ಒಂದು ಇದರಲ್ಲಿ ಆಗಿದ್ದರೆ ಅದನ್ನು ಮಾಡಿಸೋದು ಒಳ್ಳೆಯದು. ಬಟ್ ರಿಪೀಟೆಡಾಗಿ ಕೂಡಿಸಿ ನಾನು ತಲೆಯಲ್ಲಿ ಹೋಗ್ತಾ ಇಲ್ಲ, ಅದು ಫೋರ್ಸಿಬಲಿ ಹೋಗಿಸಿ ಮಾಡೋವಂಥದ್ದು ಇದು ವಿದ್ಯೆ ಅಂತೂ ಅಲ್ಲೇ ಅಲ್ಲ ಮೆಡಿಕಲ್. ಬಿಕಾಸ್ ಮೆನಿ ಟೈಮ್ಸ್ ನಾವು ಸ್ಟೂಡೆಂಟ್ಗೆ ಮಕ್ಕಳಿಗೆ ಡಾಕ್ಟ್ರನ್ನ ಮಾಡ್ತೀವಿ, ಅವನು MBBS ಏನೋ ಮಾಡಿ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಯೂಸ್ ಇಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ಮೆನಿ ಡಾಕ್ಟರ್ಸ್ ಈವನ್ ಗೆಟ್ಟಿಂಗ್ ಸೋ ಮಚ್ ಆಫ್ ಡಿಗ್ರಿ, ದೇ ಆರ್ ನಾಟ್ ಡೂಯಿಂಗ್ ವೆಲ್. ಎಲ್ಲರೂ ಅದು ಅಷ್ಟೊಂದು ಮಾಡೋಂಗಿಲ್ಲ. ಯಾಕಂದರೆ ಯಾವುದೋ ಒಂದು ಸೊಸೈಟಿ ಅವ್ರನ್ನ ಡಾಕ್ಟ್ರನ್ನಾಗಿ ಮಾಡಿರ್ತೈತೆ. ಎಲ್ಲರೂ ಡಾಕ್ಟ್ರಿಗೆ ತೊಗೊಂಡಾರ ಅಂದ್ಕೊಂಡು ನಾನು ಡಾಕ್ಟ್ರನ್ನ ಆಗ್ತೀನಿ, ಇಲ್ಲ ನಮ್ಮ ತಂದೆ ಹೇಳಿದಾನ ಅಂದ್ಕೊಂಡು ನಾನು ಡಾಕ್ಟರ್ ಆಗ್ತೀನಿ, ಇಲ್ಲ ನನ್ನ ಸೀನಿಯರ್ ಡಾಕ್ಟರ್ ಆಗಿದ್ದಾನೆ, ಇಲ್ಲ ನನ್ನ ಮನೆ ಪಕ್ಕದವನು ಹೋಗಿದ್ದಾನೆ ಅಂದ್ಕೊಂಡು ನಾನು ಡಾಕ್ಟರ್ ಆಗಬಾರ್ದು. ಅವನಿಗೆ ಅದು ಅವ್ನು ಬಿಟ್ಟಿದ್ದು, ನಾನು ಏನಿದ್ದೀನಿ ನಾನು ಹುಡ್ಕೋಬೇಕು. ಇದು ಅವರ ಗೋಲ್, ನಿಮ್ಮ ಗೋಲ್ ಅಲ್ಲ ಸರ್. ಅದು ಇದು ಅವ್ರ ಗೋಲ್. ಕೇಳೋಣ ಅವ್ರ ಜೊತೆ ಕೂಡ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಕರೆ ಕಟ್ ಆಗಿದೆ. ಒಂದ್ ಸೆಕೆಂಡ್, ಕರೆ ಮಾಡಿದಾಗ ಸ್ವಲ್ಪ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ ಅದು ಕೂಡ. ಜೊತೆಗೆ ತಮ್ಮ ಗೋಲ್ ಪಕ್ಕ, ತಂದೆ ಗೋಲ್ ಅಲ್ಲ ಅದು, ಶೋರ್ ಅಲ್ವಾ? ಯಾಕಂದ್ರೆ ಒಬ್ರು ಕರೆ ಮಾಡಿ ಕೇಳಿದ್ರು, ಯಾಕಂದ್ರೆ ತಂದೆ ಡಾಕ್ಟರ್ ಇದ್ದಾರೆ, ಮಗ ಕೂಡ ಡಾಕ್ಟರ್ ಆಗ್ಬೇಕು ಅನ್ನೋ ತಂದೆ ಪ್ರೆಷರ್ ಆಗ್ತಾ ಇದಾರೆ ಅನ್ನುವಂಥದ್ದು ಇಲ್ಲ. ನೋ ಡೌಟ್, ಅಲ್ಲಿ ಪ್ರೆಷರ್ ಹಾಕುವಂತ ಸಿಚುವೇಶನ್ ಇಲ್ಲ. ಅದಾಗೆ ನಿಧಿ ಅವರು, ಮೇಡಮ್ ತಾವೇನ್ ಮಾಡ್ಬೇಕಂತ ಇದ್ದೀರಿ ಇನ್ನು ಮುಂದಕ್ಕೆ, ತಮ್ಮ ಫ್ಯೂಚರ್ ಲೈಫ್ ಅಂಡ್ ತಮ್ಮ ಫ್ಯೂಚರ್ ಗೋಲ್? ಸರ್, ಆ್ಯಕ್ಚುಲಿ ನಂದು ಗೋಲ್ ಸೈನ್ಸ್ ತಗೊಳ್ಳೋದೇ. ನಂಗೆ ಸೈನ್ಸ್ ಆ್ಯಕ್ಚುಲಿ ತಗೊಳಕ್ಕೆ ಅಷ್ಟು ಇಷ್ಟ ಇರಲಿಲ್ಲ 9th ಇರುವಾಗ. ನನ್ನ ಪಾಪ ಬಂದು ಹೇಳಿದ್ರು, ನೀನು ಸೈನ್ಸ್ ತಗೊಂಡು. ನಾನು ಹೇಳಿದೆ, ಪಾಪ ಆರ್ಟ್ಸ್ ತಗೊಳ್ತೀನಿ, ಸೈನ್ಸ್ ಅಂತ. ಬಿಕಾಸ್ ನಂದು ಅಂದರೆ ನಾನು ಸಿವಿಲ್ ಸರ್ವಿಸ್ ಅಲ್ಲಿ ಆ ಫೀಲ್ಡ್ಗೆ ಎಂಟರ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸರ್. ಸೊ ನಾನು ಅಂದ್ಕೊಂಡಿದ್ದೆ, ಓಕೆ ಆರ್ಟ್ಸ್ ತೊಗೊಂಡು ನೆಕ್ಸ್ಟ್ ಆ ಕಡೆ ಜಂಪ್ ಆಗೋಣ ಅಂತ. ಬಟ್ ನಂದು ಪಾಪ ಹೇಳಿದ್ರು, 9th ಡಿಸೈಡ್ ಆಗಿತ್ತು ಎಕ್ಸ್ಪರ್ಟ್ ಕಾಲೇಜಿಗೆ ಜಾಯ್ನ್ ಆಗಬೇಕು, ನೀವು ಬಂದು ಸೈನ್ಸ್ ತಗೋ ಅಂತ. ಮತ್ತು ನಾನು ಆ್ಯಕ್ಚುಲಿ ಅದನ್ನ ಹತ್ತಿದ್ದೆ, ಅಯ್ಯೋ ಪಪ್ಪ ನಂಗೆ ಬೇಡ ಸೈನ್ಸ್, ನಂಗೆ ಆರ್ಟ್ಸೇ ತಗೋತೀನಿ. ಆಮೇಲೆ ಏನು ಮಾಡಿದೆ ಅಂದರೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಪಪ್ಪ ಹೇಳಿದ್ರು ಒಂದು ಪಾಯಿಂಟ್ ಇರುತ್ತೆ ಅಂತ. ಪಪ್ಪ ಏನು ಹೇಳಿದಂದರೆ, ನೀನು ಸಿವಿಲ್ ಸರ್ವಿಸ್ ಓಕೆ ನೀನು ಇಷ್ಟ ಇದ್ದರೆ ನಿಂಗೆ ಮಾಡ್ಬೋದು, ಬಟ್ ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡ್ತೀಯಾ? ಮನೆಗೆ ಬಂದಂದು ಕೂರೋಕ್ಕಾಗಲ್ಲ. ಆ್ಯಸ್ ಅ ವುಮೆನ್ ಐ ಶುಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ ನೀ ಏನು ಮಾಡೋದು, ಒಂದು ಸಾಲಿಡ್ ಬ್ಯಾಕಪ್ ಇರಲಿ ಅಂತ. MBBS ಏನೋ ಒಂದು ಲೈಫ್ ಸೆಕ್ಯೂರ್ ಆಗಿರುತ್ತೆ, ಅಕಸ್ಮಾತ್ ಏನೂ ಮಾಡೋಕ್ಕಾಗಲಿಲ್ಲದಿದ್ರು ಲಾಸ್ಟಿಗೆ ಒಂದು ಕ್ಲಿನಿಕಲ್ಲಿ ಇಟ್ಕೊಂಡು ಜೀವನ ಮಾಡ್ಬೋದಲ್ಲ. ಸೊ ಒಂದು ಬ್ಯಾಕಪ್ ಇರಲಿ ನಿನಗೆ, ಒಂದು ಸಾಲಿಡ್ ಬ್ಯಾಕಪ್ ಬೇಕು, MBBS ಮಾಡು ಅಂತ. ಆಮೇಲೆ ನಾನು ಓಕೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅವ್ರು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಉಂಟಲ್ಲ. ಸೊ ಲಾಸ್ಟಿಗೆ ಆಮೇಲೆ ನಂಗೆ ಗೊತ್ತಾಯಿತು, ನಂದು ಬ್ರೈನ್ MBBS ಮಾಡೋಕ್ಕೂ ಸೆಟ್ ಆಗಿದೆ ಈಗ ಆಲ್ರೆಡಿ ಅಂತ. ಸೊ ಮತ್ತು ನಾನು MBBS ಮಾಡೋಣ ಅಂತ ಡಿಸೈಡ್ ಮಾಡಿದೆ, ಎಕ್ಸ್ಪರ್ಟ್ ಕಾಲೇಜಿಗೆ ಬಂದೆ. ಆಮೇಲೆ ಜಸ್ಟ್ ಒಂದೇ ಫೋಕಸ್ ಇದು, ನೀಟ್ ಮಾಡಿ ಮುಗಿಸೋಣ, ಫಸ್ಟ್ MBBS ಮಾಡಿ ಮುಗಿಸೋಣ ಅಂತ. ಈಗ ಜಸ್ಟ್ ಪ್ಲಾನಿಂಗ್ ಇರೋದು MBBS ಮಾಡೋಣ ಅಂತ. ಆಮೇಲೆ ಮುಂದೆ ನೋಡ್ಬೇಕು. ಈಗ ನೆಕ್ಸ್ಟ್ MBBS ಮಾಡಬೇಕು ಅಂತ ಹೇಳಿ. MBBS ಮಾಡಬೇಕು ಅಂತ. ಮುಂದೆ ಏನಾದರೂ ಇದೆಯಾ ಗೋಲ್, ಅಂದ್ರೆ ಇದಾಗಬೇಕು ಅನ್ನುವಂಥದ್ದು? ನಾನು ಆಕ್ಚುಲಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ MBBS ಮಾಡ್ತೀನಿ, ಅದಾದ್ಮೇಲೆ ಸಿಚುವೇಶನ್ ಪ್ರಕಾರ ನೋಡ್ಬೇಕು. ಆಮೇಲೆ ನಂಗೆ ಅಂದ್ರೆ MBBS ಮಾಡಾದ್ಮೇಲೆ ನನ್ನ ಇಂಟ್ರೆಸ್ಟ್ ಚೇಂಜ್ ಆಗ್ಬಿಟ್ಟು ಚೇಂಜ್ ಆದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ಸೊ ಸದ್ಯಕ್ಕೆ MBBS ಮಾಡಿ ಮುಗಿಸ್ತೀನಿ. ಆ್ಯಂಡ್ ನಂದು ಮೇನ್ ಡ್ರೀಮ್ ಸಿವಿಲ್ ಸರ್ವಿಸ್ ಎಂಟರ್ ಆಗೋದು. ಐ ವಿಲ್ ಟ್ರೈ ಫಾರ್ ದಟ್.
ವೆಲ್ ಮೆಚ್ಯೂರ್ಡ್ ನೋ ಡೌಟ್. ಯಾಕಂದ್ರೆ ಈ ಮಕ್ಕಳಲ್ಲಿ ಇಂತಹ ಮೆಚ್ಯೂರ್ಡ್ ಟಾಕ್ ಬರುತ್ತೆ ಅಂತ ಬಂದಾಗ ಯಾವತ್ತೂ ಕೂಡ ಎಲ್ಲೂ ಕೂಡ ದಾರಿ ತಪ್ಪಲ್ಲ. ಅಂದ್ರೆ ಹೋಗುವಂತಹ ಆ ಒಂದು ವಿಷನ್ ಇದೆ, ಕ್ಲಿಯರ್ ಆಗಿದೆ, ನೋ ಡೌಟ್. ಎಸ್, ಇದು ಬೇಕು ನಮ್ಮ ಯುವ ಜನತೆಗೆ. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಕೇಳ್ತಾ ಇದ್ದೆ ಸರ್. ಕೇಳ್ತಾ ಇದೆಯಾ ಸರ್? ತಮ್ಮ ಹೆಸರು, ಎಲ್ಲಿಂದ ಸರ್? ಸರ್ ಅವಾಗ್ಲೇ ಕೇಳಿದ ಕ್ವಶನ್ ಸರಿ ಇತ್ತು ಸರ್. ತಾವು ಬಿಜಾಪುರದಿಂದ ಕರೆ ಮಾಡಿದವರಾ? ಹಾ ಸರ್. ಓಕೆ ಸರ್, ಇಲ್ಲ ಅದು ನೀವು ಇದು ನಮ್ಮ ಕಾರ್ಯಕ್ರಮ ನೋಡ್ಬೇಕಾಗಿತ್ತು ಸರ್. ಅಂದ್ರೆ ಹೇಳಿದ್ರು ಏನಂತ ಹೇಳಿದ್ರೆ, ಅದು ಸ್ವತಃ ನಿಖಿಲ್ ಅವರ ಗೋಲ್, ಅವರ ತಂದೆಯವರ ಗೋಲ್ ಅಲ್ಲ ಸರ್. ಹಾ ಸರ್. ಓಕೆ, ಎಸ್ ಸರ್, ಆ ಪ್ರೊಸೆಸ್ ಬಗ್ಗೆ ನಾನು ಮಾತಾಡ್ತೀನಿ ಮತ್ತೆ. ಎಸ್ ಸರ್, ಬೇರೆ ಪ್ರಶ್ನೆ ಇದೆಯಾ ಸರ್? ಹಾ ಸರ್, ಬೇರೆ ಪ್ರಶ್ನೆ ನಿಖಿಲ್ ಕೇಳೋಲ್ಲ ಸರ್. ಯಾವುದು? ನಿಖಿಲ್ ಸರ್. ಕೇಳಿ ಮಾತಾಡಿ. ಎಷ್ಟು ಅವರ್ ಸ್ಟಡಿ ಮಾಡ್ತಿದ್ರ ಅಂತ. ಫಿಸಿಕ್ಸ್ ಜಾಸ್ತಿ ಟಫ್ ಇರುತ್ತಲ್ಲ, ಅದನ್ನ ಹೆಂಗ್ ಕವರ್ ಮಾಡಿದ್ರಿ ಅಂತ ಸರ್. ಓಕೆ, ಎಸ್ ಸರ್, ಮೋಸ್ಟ್ಲಿ ಅವರು ಟ್ಯೂಷನ್ ಕರೀತಾರೆ ಅಂತ ಕಾಣ್ತದೆ ಅಲ್ವಾ? ಓಕೆ, ಎಷ್ಟು ಅವರ್ ಕಲಿತಾ ಇದ್ರಿ ತಾವು? ಅಂಡ್ ಫಿಸಿಕ್ಸ್ ಜಾಸ್ತಿ ಟಫ್ ಇರುತ್ತಲ್ವಾ, ಹೇಗೆ ಕವರ್ ಮಾಡಿದ್ರೆ ಅನ್ನೋದು? ಎಷ್ಟು ಅವರ್ ಸ್ಟಡಿ ಮಾಡಿದೆ ಅಂದರೆ, ನಮ್ಮ ಕಾಲೇಜಲ್ಲಿ 7 to 7 ಅಂತ ಇದು ಸ್ಕೆಡ್ಯೂಲ್ ಇರುತ್ತೆ. 7 to 7 AM to 7 PM ಅಂತ. ಈ ನಡುವೆ ಬ್ರೇಕ್ಫಾಸ್ಟ್ ಡಿನ್ನರ್ ಆಗ್ತದೆ, ನೈಟಲ್ಲಿ ಊಟ ಆಗುತ್ತೆ. ಸೊ ಇದು ಬ್ರೇಕ್ಸ್ ಅನ್ನು ಬಿಟ್ಟು ನಮಗೆ 3 to 4 hours ಸ್ಟಡಿ ಅವರದ್ದು ಕೊಡ್ತಿದ್ರು. ಈ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ, ನಂದು ಒನ್ ಪಾಲಿಸಿ ಯೂಸ್ ಟು ಫಾಲೋ, ಅದನ್ನು ನಮ್ಮ ಪಪ್ಪನೇ ಹೇಳ್ಕೊಟ್ಟಿದ್ದು, ಏನೇ ಇದ್ರೂ ಕರೆಕ್ಟಾಗಿ ಲಿಸನ್ ಮಾಡಬೇಕು. ಆ್ಯಂಡ್ ದ ರೀಸನ್ ಐ ಬಿಲೀವ್ ಹಿಮ್ ಈಸ್, ನಾ ಯಾವುದೇ ಒಂದು ದೊಡ್ಡ ಪರ್ಸ್ನಾಲಿಟಿ ತೊಗೊಂಡ್ರೆ ಅವರು ಇದೇ ಪಾಯಿಂಟ್ಸ್ ಹೇಳ್ತಿದ್ರು, ನಮ್ಮ ಅಪ್ಪ ಹೇಳಿದ್ದೆ. ಸೊ ದೇರ್ ವಾಸ್ ಅ ಸ್ಟ್ರಾಂಗ್ ರೀಸನ್ ಫಾರ್ ಮೀ ಟು ಬಿಲೀವ್ ವಾಟ್ ಈ ಸೆಡ್. ಯಾಕಂದರೆ ಅವ್ರು ಏನೇ ಹೇಳಿದ್ರು ಅವ್ರು ಅದೇ ಹೇಳ್ತಿದ್ರು. ಎಲ್ಲ APJ ಅಬ್ದುಲ್ ಕಲಾಂ ಸರ್ ಆಗಲಿ, ಬಿಲ್ ಗೇಟ್ಸ್ ಆಗಲಿ, ಜೆಫ್ ಬೆಜೋಸ್ ಆಗಲಿ, ದೊಡ್ಡ ಪರ್ಸ್ನಾಲಿಟೀಸ್ ಆಗಲಿ. ಸೊ ನನಗೆ ಇದಕ್ಕೊಂದು ರೀಸನ್ ಇತ್ತು ಬಿಲೀವ್ ಮಾಡೋಕ್ಕೆ. ಸೊ ಐ ಯೂಸ್ ಟು ಲಿಸನ್ ದ ಕ್ಲಾಸಸ್ ವೆರಿ ವೆರಿ ಕೇರ್ಫುಲಿ. ಅವ್ರು ಏನೇ ಪಾಯಿಂಟ್ ಹೇಳಿದ್ರು ಭಾಳ ಸೂಕ್ಷ್ಮದಿಂದ ಕೇಳ್ತಿದ್ದೆ. ಆಮೇಲೆ ನೋಟ್ಸ್ ಮಾಡ್ತಿದ್ದೆ ಅವ್ರು ಕ್ಲಾಸಲ್ಲಿ ಅವ್ರು ಹೇಳುವಾಗ. ಆ ನೋಟ್ಸನ್ನು ಈ 3 to 4 hours ಸ್ಟಡಿ ಅವರಲ್ಲಿ ರಿವೈಸ್ ಮಾಡ್ತಿದ್ದೆ. ಈ ರಿವಿಷನ್ ಮಾಡಿ ಆ ಕನ್ಸೆಪ್ಟ್ ರಿಲೇಟೆಡ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಯಾಕಂದರೆ ಕನ್ಸೆಪ್ಟನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಹೀಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಎಷ್ಟು ಅವರ್ ಸ್ಟಡಿ ಮಾಡ್ತಿದ್ದೆ ಅಂದರೆ, ಜನರಲಿ 6 to 7 hours, ಸಮಟೈಮ್ಸ್ 7 to 8 hours ಪರ್ ಡೇ. 6 to 7 hours ಲಿವಿಂಗ್ ದ ಏನಂತಾರೆ ಇದು ಕ್ಲಾಸಸ್ ಟೈಮ್ ಬಿಟ್ಟು 6 to 7 hours. 6 to 7 hours. ಅಂದರೆ ತಾವು ಮಾರ್ನಿಂಗ್ ಎಷ್ಟು ಗಂಟೆಗೆ ಹೇಳ್ತೀರಿ? ಯಾವಾಗ ಎಷ್ಟು ಇರುತ್ತೆ? ನೈಟ್ ಅವರ್ ಪ್ರಿನ್ಸಿಪಲ್ ಸರ್ ಯೂಸ್ ಟು ಅಡ್ವೈಸ್ ಟು ಸ್ಲೀಪ್ ಅರ್ಲಿ, ಆ್ಯಂಡ್ ಇವನ್ ದಿಸ್ ಪಾಯಿಂಟ್ ವಾಸ್ ಆಲ್ರೆಡಿ ನೋನ್. ಯಾಕಂದರೆ ಸರಿಯಾಗಿ ನಿದ್ದೆ ಆಯಿತು, ಕರೆಕ್ಟ್ ಟೈಮ್ ನಿದ್ದೆ ಆಯಿತು, ನಾವು ಕರೆಕ್ಟ್ ಟೈಮ್ ಹೇಗೆ ನಾವು ಯೂನಿವರ್ಸ್ ಜೊತೆ ಇದು ಅಟ್ಯಾಚ್ಮೆಂಟ್ ಇರುತ್ತೆ, ಹಾಗೆ ನಮ್ಮ ಪರ್ಫಾರ್ಮೆನ್ಸ್ ಹೆಚ್ಚಿಗಾಗತ್ತೆ. ಸೊ ನಾವು ಕತ್ಲಾದಾಗ ಮಕ್ಕೋಬೇಕು. ಯಾಕಂದರೆ ಕತ್ಲಾದಾಗ ವಿ ಶುಡ್ ಆಲ್ಸೋ ಬಿಕಮ್ ಬ್ಲೈಂಡ್. ವೆನ್ ಇಟ್ಸ್ ಡಾರ್ಕ್ ಔಟ್ಸೈಡ್ ವಿ ಶುಡ್ ಆಲ್ಸೋ ಬಿಕಮ್ ಬ್ಲೈಂಡ್. ಅದು ಕರೆಕ್ಟಾಗಿ ನಿದ್ದೆ ಆಯ್ತಂದರೆ ಮನುಷ್ಯಗೆ ರಿಫ್ರೆಶ್ಮೆಂಟ್ ಇರುತ್ತೆ ನೆಕ್ಸ್ಟ್ ಡೇ. ಹೀ ಕ್ಯಾನ್ ಪರ್ಫಾರ್ಮ್ ಟು ಹಿಸ್ ಫುಲ್ಲೆಸ್ಟ್ ದ ನೆಕ್ಸ್ಟ್ ಡೇ ಅಗೇನ್. ಸೊ ನಾ ರಾತ್ರಿ 11 o'clock 10:30 ಮಕ್ಕೋತಿದ್ದೆ. ಮುಂಜಾನೆ 5 o'clock 5:30 ಹೇಳ್ತಿದ್ದೆ. 5:30 ಎದ್ದು ಒಂದಿಷ್ಟು ಫಾರ್ಮುಲಾ ಇಲ್ಲಿಕ್ಕೆ ವಾಪಸ್ ರಿವಿಷನ್ ಮಾಡ್ತಿದ್ದೆ. ಆಮೇಲೆ ಮತ್ತೆ ರಾತ್ರಿ ಪ್ರಾಬ್ಲಮ್ ಸಾಲ್ವ್ ಅಂತ ಈಗ ಇದು ಇದೆ. ಈಗ ರಾತ್ರಿ 7 to 7 ತಮ್ಮದು. ಆಫ್ಟರ್ ದಟ್ 7, 10, 11:30ಗೆ ಮಲಗ್ತೀರಿ. ಸೊ ಆ ಟೈಮ್ ಇದ್ದಾಗ ಸ್ವಲ್ಪ ಸ್ಟಡಿ ಮಾಡಿ ಮಲಗುವಂಥದ್ದು. ಪ್ರಾಬ್ಲಮ್ ಅರ್ಲಿ ಮಾರ್ನಿಂಗ್ ಹೇಳ್ತೀರಿ 5:30ಗೆ, ದೆನ್ ಅಗೇನ್ ಅಲ್ಲಿ ಕಲಿಯುವಂಥದ್ದು, ರಿವಿಷನ್ ಮೆಡಿಟೇಷನ್ ಮಾಡಿ ರಿವಿಷನ್ ಮಾಡಿ. ಮೆಡಿಟೇಷನ್ ಅದು ಎಷ್ಟು ಮೆಡಿಟೇಷನ್ ತಮ್ಮದು? 10 to 15 minutes ಮಾಡ್ತಿದ್ದೆ. ಆಮೇಲೆ ನಮ್ಮ ಸ್ಕೂಲಲ್ಲಿ ಹಿಂಗೆ ಲಂಚ್ಗಿಂತ ಮುಂಚೆ ಪ್ರಾಣಾಯಾಮ ಯೋಗ ಸೆಷನ್ ಇರ್ತಿತ್ತು, ಅದು ಮಾಡ್ತಿದ್ದೆ. ಅದು ಎಫೆಕ್ಟಿವ್ ಇರ್ತಿತ್ತು. ಆದರೆ ಭಾಳ ಸ್ಟೂಡೆಂಟ್ಸ್ ಫಾಲೋ ಮಾಡ್ತಿದ್ದಿಲ್ಲ. ಬಟ್ ಐ ಪರ್ಸ್ನಲಿ ಯೂಸ್ ಟು ಫಾಲೋ ಆ್ಯಂಡ್ ಐ ಟೋಲ್ಡ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಟು ಡೂ ಇಟ್. ಅದು ಯಾರಿಗೆ ರಿಯಲೈಸ್ ಆಗೈತಿ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ವೆರಿ ಎಫೆಕ್ಟಿವ್ ಆಗಿದೆ. ಅದೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಪ್ಪ, ಆವಾಗ ಮಾತ್ರ ನಮ್ಗಳಿಗೆ ಗೊತ್ತಾಗುತ್ತೆ. ಇದ್ರೆ ಕಷ್ಟ, ನಾವು ಏನಾಗಲ್ಲ ಅಂತ ಅನ್ಕೊಳ್ತೀವಿ, ಅದೇ ದುರಂತ. ಮತ್ತೊಂದು ಕರೆ ಇದೆ, ಅಂಡ್ ಕ್ಷಮಿಸಿ. ಅಂಡ್ ಇವತ್ತಿನ ಕಾರ್ಯಕ್ರಮ 8:30 ತನಕ ಮಾಡ್ತಾ ಇದೀವಿ. ಅಂಡ್ ಯಾಕಂತ ಬಂದಾಗ ಬಹಳಷ್ಟು ಕರೆ ಇದೆ, ಬಹಳಷ್ಟು ಕರೆ ಮಾಡ್ತಾ ಇದ್ದೀರಿ.
ನಮಗೆ ನಿರಾಶೆ ಆಗ್ಬಾರ್ದು ಒಂದ್ ಕಡೆ. ಇನ್ನೊಂದ್ ಕಡೆ ನಾನು ಇವರಲ್ಲೂ ಕೂಡ ಸಾರಿ ಕೇಳ್ಬೇಕಂದ್ರೆ ಪಾಪ ಇವತ್ತು ಒಂದ್ ಕಡೆ ಊರಿಗೆ ಹೋಗ್ಬೇಕು ಅಂಡ್ ಇನ್ನೊಂದ್ ಕಡೆ ಮಡಿಕೇರಿಗೆ ಹೋಗ್ಬೇಕು, ಇವರ ಜೊತೆಗೆ ಆ ಒಂದು ಪ್ಲಾನ್ ಕೂಡ ಕ್ಯಾನ್ಸಲ್ ಆಯ್ತು. ಬಟ್ ಸ್ಟಿಲ್ ಬೆಳಿಗ್ಗೆಯಿಂದ ತುಂಬಾ ಬಿಸಿ ಇದ್ದಾರೆ. DC ಅವರ ಆಫೀಸಲ್ಲೂ ಕೂಡ ಸನ್ಮಾನ ಆಯಿತು, ಕಾಲೇಜಲ್ಲೂ ಕೂಡ ಸನ್ಮಾನ ಆಯಿತು. ಸೊ ಹಾಗಿದ್ರೆ ಎಲ್ಲ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ಸೊ ಹಾಗಿದೆ ಆದಷ್ಟು ಬೇಗ ಕಳಿಸಿಕೊಡ್ಬೇಕಾಗುತ್ತೆ, ವೆರಿ ಟಯರ್ಡ್. ಸೊ ದಟ್ಸ್ ವೈ ಆಗಿದ್ದಾಗ ಇನ್ನು ಮುಂದಕ್ಕೆ ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ. ತದನಂತರ ನಾನು ಸ್ಟಾಪ್ ಮಾಡ್ತೀನಿ, ದಯಮಾಡಿ ಕ್ಷಮಿಸಿ. ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ವೆಂಕಟೇಶ್ ಅಂತ ದೇವನಹಳ್ಳಿ. ವೆಂಕಟೇಶ್ ಅವರು ದೇವನಹಳ್ಳಿಯಿಂದ. ನಮಸ್ತೆ ವೆಂಕಟೇಶ್ ಅವರೇ, ಮಾತಾಡಿ ಸರ್. ನಿಖಿಲ್ ಅವ್ರಿಗೆ, ನಿಧಿ ಅವ್ರಿಗೆ ಇಬ್ರಿಗೂ ಕಂಗ್ರಾಚುಲೇಷನ್, ಮತ್ತೆ ಅವ್ರ ಪೇರೆಂಟ್ಸ್ಗೆ. ನಿಖಿಲ್, ನೀನು ಏಮ್ಸ್ ಹೋಗ್ತೀಯಲ್ವಾ? ಹಾ ಸರ್. ನಿಮ್ಮ ಸೀನಿಯರ್ ಅವರ ಫಾದರ್ ನಾನು, ತನುಷ್ ಗೌಡ ಅಂತ, ಫಸ್ಟ್ ಏಮ್ಸ್ ಹೋಗಿರೋನು. ನಾಳೆ ನಾಡ್ದ ಕಾಲ್ ಮಾಡ್ತಾನೆ ನೋಡ, ನಿಮ್ದೆಲ್ಲ ಗ್ರೂಪ್ ಮಾಡ್ತಾ ಇದಾರೆ. ಓಕೆ ಸರ್, ಓಕೆ. ತನುಷ್ ಗೌಡ ಅವ್ರ ಫಾದರ್ ಫಸ್ಟ್ ಬ್ಯಾಚ್ ನಿಮ್ಮ ಏಮ್ಸ್ ಇಂದ ಇದಕ್ಕೆ ಹೋಗಿರೋದು. ಹಾ ಸರ್, ಗೊತ್ತಾಯ್ತು ಸರ್. ಅರ್ಜುನ್ ಹೋಗಿದೆ, ಅರ್ಜುನ್ ಇದಕ್ಕೆ ಹೋಗಿದ್ದಾನೆ. ಸಂಜನಾ ಮತ್ತೆ ಸಂಜನಾ ಹೋಗಿದ್ದಾರೆ. ಅದಕ್ಕೆ ಮೊದಲು ನಮ್ಮ ಕೋಲಾರದ ಬೈರೇಶ್ ಹೋಗಿದ್ದಾನೆ. 21 ಇಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೀರಾ, ಹಿಂಗೆ ಮುಂದುವರಿಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಗ್ರೂಪ್ ಮಾಡಿ ಫೋನ್ ಮಾಡ್ತಾರೆ ನೋಡಿ ನಿಮ್ಗೆ ಅಲ್ಲಿಂದ ಏಮ್ಸ್ ಇಂದ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಈ ವಾರ ಎಕ್ಸ್ಪರ್ಟ್ಗೂ ಹೋಗ್ತಿದ್ದಾನೆ, ಬರಕ್ಕೆ ಹೇಳಿದಾರಂತೆ ಚೇರ್ಮನ್. ಓಕೆ ಸರ್, ಹೋಗ್ತಿದ್ದಾನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಬಹಳಷ್ಟು ಕರೆಗಳು ಬರ್ತಾ ಇದೆ, ಅದೇ ಕ್ಷಮಿಸಿ. ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಹೊತ್ತು ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ನಿಧಿ ಅವರು ತಮ್ಮ ಒಂದು ಟೈಮಿಂಗ್ಸ್ ಅನ್ನ ಹೇಳಿ, ಯಾವ ರೀತಿ ಕಲಿತಾ ಇದ್ರಿ ತಾವುಗಳು? ಎಸ್, ನಮ್ದು ಸ್ಟಡಿಯರ್ಸ್ ಅಂದ್ರೆ ನೀವು ಇರುವಂತದ್ದು ನಮ್ಗೆ 7 to 7 ಕ್ಲಾಸಸ್ ಇರ್ಲಿಲ್ಲ. 7 o'clock ಸ್ಟಡಿ ಇರ್ತಿತ್ತು ಟಿಲ್ 8:30. ಅವಾಗ ಒಂದೊಂದ್ಸರಿ ನಿದ್ದೆ ಬರ್ತಾ ಇತ್ತು. ಆಮೇಲೆ ಓದ್ತಾ ಇದ್ದೆ, ಅಂದ್ರೆ ಜಾಸ್ತಿ ಓದ್ತಿರ್ಲಿಲ್ಲ. ಬೆಳಿಗ್ಗೆ ಆಗಿದ್ರಿಂದ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೆ. ಅಕಸ್ಮಾತ್ ಬಯೋ ಓದಕ್ಕೆ ಹೋಗಿದ್ರೆ ನಾನು ಆಬ್ವಿಯಸ್ಲಿ ನಿದ್ದೆ ಮಾಡ್ತಾ ಇದ್ದೆ ಅಂತ ಗೊತ್ತಿತ್ತು. ಸೊ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೆ. ಆ್ಯಂಡ್ ಊಟ ಆದ ತಕ್ಷಣ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ, ಬಿಕಾಸ್ ಊಟ ಆದ ತಕ್ಷಣ ಒಂಥರ ನಿದ್ದೆ ಮಾಡೋ ಟೈಮ್, ಅಂದರೆ ಒಂಥರ ನಿದ್ದೆ ಬರ್ತಾ ಇತ್ತು. ಸೊ ಜಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೆ. ಅದಾದಮೇಲೆ ಆಮೇಲೆ ನಮಗೆ ಕ್ಲಾಸಲ್ಲಿ ಸ್ಟಡಿ ಅವರ್ಸ್ ಇರ್ತಾಯಿತ್ತು ಒಂದೊಂದ್ಸತಿ, ಮತ್ತು ನೈಟ್ ಸ್ಟಡಿ ಅವರ್ಸ್ ಇರ್ತಿತ್ತು. ನೈಟ್ 8 o'clock ಟು ಸಮ್ಟೈಮ್ಸ್ 11, 10:30 ಆ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಡೈರೆಕ್ಟ್ ಬಂದು ಪೇರೆಂಟ್ಸ್ಗೆ ಕಾಲ್ ಮಾಡ್ತಾಯಿದ್ದೆ. ಸ್ಟಡಿ ಅವರ್ಸ್ ಇದನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ತಾಯಿದ್ದೆ ನಾನು. ಆಮೇಲೆ ಒಂದೊಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಗಿತ್ತು ಅಂದರೆ ನಾನು ನೈಟ್ ತುಂಬ 1 o'clock ತನಕ ಎದ್ದಿರ್ತಿದ್ದೆ. ಸೊ ನೆಕ್ಸ್ಟ್ ಟೈಮ್ ಸ್ಟಡಿ ಅವರ್ಸಲ್ಲಿ ಎದ್ದಿರೋಕ್ಕೆ ಕೂಡ ನಂಗೆ ಕಷ್ಟ ಆಗ್ತಾಯಿತ್ತು. ಸೊ ಆಮೇಲೆ ನಾನು ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ನನಗೆ ಒಂಥರ ಸ್ಟಡಿ ಅವರ್ಸಲ್ಲಿ ಫುಲ್ ಫೋಕಸ್ಡ್ ಆಗಿ ಸ್ಟಡಿ ಮಾಡ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ಬ್ರೇಕ್ ಕೊಡ್ತಾ ಇದ್ದೆ ಸ್ಟಡಿ ಅವರ್ಸಲ್ಲಿ. ವಾರ್ಡನ್ ಫುಲ್ ವಾಚ್ ಮಾಡ್ತಾ ಇದ್ರು, ಬಟ್ ನಾನು ಜಸ್ಟ್ ಬುಕ್ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ, ಅಥವಾ ಏನಾದ್ರು ಇದ್ರೆ ಬಿಡಿಸ್ತಾ ಇದ್ದೆ, ಚಿತ್ರ ಬಿಡಿಸ್ತಾ ಇದ್ದೆ. ನಂದು ಹಾಬಿ ಅದು. ಮತ್ತೆ ಸುಮ್ಮನೆ ಕಣ್ಮುಚ್ಕೊಂಡು ಒಂದೊಂದ್ಸತಿ ಕೂರ್ತಾ ಇದ್ದೆ. ಆಮೇಲೆ ಆಗುಂಟು. ಬಂದಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಜಸ್ಟ್ ಅಲ್ಲಿ ನಮ್ಮದು ಲೈಬ್ರರಿ ಮೇಲೆ ಟಾಪ್ ಫ್ಲೋರಲ್ಲಿ ಇರೋದು. ಜಸ್ಟ್ ಅದು ವಿಂಡೋಸ್ ಫುಲ್ ವೈಡ್ ಆಗಿದೆ, ಫುಲ್ ಓಪನ್ ಆಗಿತ್ತು. ಆಮೇಲೆ ಅಲ್ಲಿ ಹೋಗಿ ಸುಮ್ಮನೆ ನಿಂತ್ಕೋತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ನಾನು ಫುಲ್ ನೇಚರ್ ವಾಚಿಂಗ್ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ಇದು ಕುದ್ರೋಳಿ ಭಗವತಿ ಟೆಂಪಲ್ ಇತ್ತು, ಅಲ್ಲಿ ನಿಂತ್ಕೊಂಡು ಏನಾದರೂ ಹಾಡಾಡೋದು ದೇವ್ರದ್ದು, ಅಥವಾ ಏನಾದರೂ ಹೇಳೋದು, ಮಾತಾಡೋದು ದೇವ್ರ ಜೊತೆ. ರಿಪ್ಲೈ ಬರ್ತಿರ್ಲಿಲ್ಲ, ಜಸ್ಟ್ ಮಾತಾಡೋದು ಒಂದು ಸೈಡಿಂದ, ಆ ಥರ ಆಗ್ತಾ ಇತ್ತು. ಆಮೇಲೆ ಹೇಳ್ತಾ ಇದ್ದೆ, ಈ ಥರ ಸ್ಟ್ರೆಸ್ ಆಗ್ತಾ ಉಂಟು, ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಲಿ, ಕಾಮ್ ಡೌನ್, ಒಂದು ಡೀಪ್ ಬ್ರೀತ್ ತಗೊಳ್ಳೋದು, ಆಮೇಲೆ ಕಮ್ಮಿ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೆ. ಮತ್ತೆ ಒಂದು ಸ್ಟ್ರೆಸ್ ಆದರೆ ಪಪ್ಪಂಗೆ ಹೇಳ್ತಾ ಇದ್ದೆ. ಪಪ್ಪ ಅಲ್ಲಿ ಫುಲ್ ದೇವ್ರಿಗೆ ಎಲ್ಲ ಪ್ರೇಯರ್ ಮಾಡ್ತಿದ್ರು ಅಲ್ಲಿಂದ ಕೂಡ. ಅಷ್ಟೇ, ಸ್ಟ್ರೆಸ್ ಅನ್ನೋದು ಆಗುಂಟು, ಬಟ್ ಆಗ್ಲೇಬೇಕು, ಲೈಫಲ್ಲಂತೂ ಆಗೇ ಆಗುತ್ತೆ ಮುಂದೆ ಎಲ್ಲ. ಮ್ಯಾನೇಜ್ ಮಾಡಿದ್ರೆ ಹೌದು. MBBS ಮಾಡಿದಾಗಂತೂ ಇನ್ನೂ ಜಾಸ್ತಿ ಸ್ಟ್ರೆಸ್ ಬರುತ್ತೆ. ಇದೆಲ್ಲ ಜಸ್ಟ್ ಟ್ರೈಲರ್ ನೋಡಿದೀವಿ ನಾವು, ಪಿಕ್ಚರ್ ಬಾಕಿ ಉಂಟು. ಜೊತೆಗೆ ತಾವು ಸ್ಟ್ರೆಸ್ ಹೇಗೆ ಕಡಿಮೆ ಮಾಡ್ತಾ ಇದ್ದೀರಿ? ಸ್ಟ್ರೆಸ್ ಇತ್ತ ತಮಗೆ? ಸ್ಟ್ರೆಸ್ ಇದ್ದೇ ಇರುತ್ತೆ ಸರ್, ಅದೇ ಹೆಂಗೆ ಇರಂಗಿಲ್ಲ. ಅಂದ್ರೆ ಅದೇ ಅಂದಿದ್ದೆ, ಪೊಯಮ್ ಬೇಸರಾದಾಗ ಪೊಯಮ್ ಅದು ಬರೀತಿದ್ದೆ. ಇಲ್ಲಿಕ್ಕೆ ಫ್ರೆಂಡ್ಸ್ ಜೊತೆದು ಅವರಿಗೂ ಬೇಸರ ಇದ್ದಾಗ ಸುಮ್ಮ 5 minutes ಟಾಕ್ ಅದು ಮಾಡಿ, ಏನು ಕ್ಲಾಸ್ ಒಳಗೆ ಏನು ಹೇಳಿದ್ರು ಸುಮ್ಮ ಈ ಕಡೆ ಮಾತಾಡಿ ವಾಪಸ್ ಬರ್ತಿದ್ದೆ. ಇಲ್ಲಿಕ್ಕೆ ನಮ್ಮ ರೂಮಲ್ಲಿ ಏನರೇ ಸ್ಟ್ರೆಸ್ ಬಂತು, ಫಟಿಗ್ ಆಗಿತ್ತು, ಸಾಕಾಗಿತ್ತು ಅಂತಂದರೆ ನನ್ನ ರೂಮಿನ ಥರ ಒಂದು ಒಳ್ಳೆ ವ್ಯೂ ಇತ್ತು.
ಅದು ವ್ಯೂನ ಯಾವಾಗೂ ಮರೆಯೋಕ್ಕಾಗಲ್ಲ. ನಾ ಏನು ಮಿಸ್ ಮಾಡಿದ್ದೆ ಅಂದರೆ ಅದೊಂದು ಫೋಟೋ ಸಿಗ್ಲಿಲ್ಲ ಅಂತ. ಹೌದಾ? ಅಂದ್ರೆ ನಮ್ಮಲ್ಲಿ ಫೋನ್ ಅಲೋಡ್ ಇರ್ಲಿಲ್ಲ, ಸೊ ಅದು ಇಲ್ಲೇ ಇಲ್ಲ. ಸೊ ಅದು ಫೋಟೋನೇ ಸಿಗ್ಲಿಲ್ಲ ಅಂತ ನನಗೊಂದು ಬೇಜಾರಾಗಿದೆ. ಒಂದು ಕೋರಿಕೆ, ಒಂದು ಸಣ್ಣ ರಿಕ್ವೆಸ್ಟ್ ಅಲ್ವಾ, ಏನು ನಿಮ್ಮ ಹಾಸ್ಟೆಲ್ ಇಂದ ಎಲ್ಲಿಂದ ಅದು? ನಮ್ಮ ರೂಮ್ ಹಾಸ್ಟೆಲ್ ರೂಮ್ ಹಾಸ್ಟೆಲ್ ಇಂದ ಚೇರ್ಮನ್ ಸರ್ ಒಂದು ವಾರ್ಡನ್ ಅವರ ಹತ್ರ ಒಂದು ಹೇಳಿ, ಇವರ ರೂಮ್ ನ ಹಾಸ್ಟೆಲ್ ಇಂದ ಕಿಟಕಿಯಿಂದ ವಿಂಡೋ ಇಂದ ಒಂದು ವ್ಯೂ ಕಾಡ್ತಾ ಇದೆ, ಅದೊಂದು ಫೋಟೋ ಬೇಕು ಅಂತ ಹೇಳಿ. ಒಂದು ವೆರಿ ಬ್ಯೂಟಿಫುಲ್ ಆಸೆ ಅಪ್ಪ, ನಾನು ಬಹಳಷ್ಟು ಖುಷಿ ಆಯ್ತಪ್ಪ. ಅದೊಂದು ಮಿಸ್ ಮಾಡ್ಕೊಡ್ತೀನಿ ಮುಂದೆ ಅಲ್ವಾ? ಸರ್ ನೋಡ್ತಾ ಇದ್ದಾರೆ, ಅದು ನಿಮ್ಗೆ ಫೋಟೋ ಸಿಗುತ್ತೆ ಆದಷ್ಟು ಬೇಗ, ನಾನು ಕೂಡ ಹೇಳ್ತೀನಿ ಒಂದು. ಸೊ ಅದನ್ನ ಮಿಸ್ ಮಾಡ್ಕೊಡ್ತೀನಿ ಮುಂದಕ್ಕೆ ಅಲ್ವಾ? ಅಂಡ್ ಏನ್ ಮಿಸ್ ಮಾಡ್ಕೊಂಡ್ರು ಕೂಡ ಒಂದು ಅಚೀವ್ಮೆಂಟ್ ಮಾಡಿದೀನಿ, ಸಕ್ಸಸ್ ಇದೆ, ಸಾಧನೆ ಮಾಡಿದೀನಿ ಅನ್ನುವಂತ ಖುಷಿಯಿಂದ ಆ ಒಂದು ಮೆಮೊರಿಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ ತಮ್ಮ ಊರಿಗೆ. ನಿಜವಾಗ್ಲೂ ಕೂಡ ಖುಷಿ ಇದೆ ಸರ್, ಖುಷಿ ಇದೆ ಮೇಡಮ್. ಯಾಕಂದ್ರೆ ಕಳೆದ ಬಾರಿ ಕೂಡ ನಾನು ಮಾತಾಡಿದಾಗ ಅರ್ಜುನ್ ಅವರೆಲ್ಲ ಬಂದಿದ್ರು, ಮತ್ತೆ ಇನ್ನೊಬ್ರು ಬಂದಿದ್ರು ಸಾಧಕ ವಿದ್ಯಾರ್ಥಿಗಳು, ಅವ್ರು ಕೂಡ ಜೊತೆ ಮಾತಾಡಿದಾಗ ಆ ಒಂದು ಸ್ಟಡಿ ಲೈಫ್ ಅನ್ನೋದು, ಎಜುಕೇಶನ್ ಲೈಫ್ ಒಂದು ಬೇರೆ ಊರಿಗೆ ಬರುತ್ತೆ, ತಂದೆ ತಾಯಿಯನ್ನ ಬಿಟ್ಟು ಬೇರೆ ಊರಿಗೆ ಬರಬೇಕು, ಅಲ್ಲಿ ಕಲಿಬೇಕು, ಆ ಒಂದು 2 years ಒಂದು ಗೋಲ್ಡನ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ಸಾಧನೆಯನ್ನ ಮಾಡಿ ಮತ್ತೆ ನಾವು ನಮ್ಮ ಊರಿಗೆ ಹೋಗುವಂಥದ್ದು, ಆ ಒಂದು ನೆನಪಿನ ಬುತ್ತಿಗಳನ್ನು ಇಟ್ಕೊಂಡು ಹೋಗುವಂಥದ್ದು ವೆರಿ ಬ್ಯೂಟಿಫುಲ್. ಅದು ಎಲ್ಲರಿಗೂ ಬರಲ್ಲ ಅಂತ ಭಾಗ್ಯ ತಮ್ಗಳಿಗೆ ಬಂದಿದೆ, ಅಂಡ್ ತಂದೆಗೆ ತಾಯಿಗೂ ಕೂಡ ಬಂದಿದೆ, ಮಕ್ಕಳಿಗೆ ಕೂಡ ಬಂದಿದೆ. ಬರುವಾಗ ಖುಷಿಯಲ್ಲಿ ಅಡ್ಮಿಷನ್ ಮಾಡಿಸ್ದೆ, ಮಧ್ಯೆ ಬರೋ ದೂರ ಫೀಲ್ ಆಗ್ತಾ ಇತ್ತು, ಮಗಳಲ್ಲಿ ಇದ್ದಾಳೆ, ಸೆಕೆ ಬೇರೆ, ಊಟ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಅಂತ. ಮತ್ತೆ ಕೊನೆ ಗೊತ್ತಾಯ್ತು, ಹೇಳಿದ್ರು ಇಲ್ಲ ಪಾಪ ನನಗೆ ಸಮಸ್ಯೆ ಇಲ್ಲ, ಚೆನ್ನಾಗಿದ್ದೀನಿ ಅಂತ. ಬಟ್ ಅದಕ್ಕಿಂತ ಇವತ್ತು ನಾನು ಏನು ಅಡ್ಮಿಷನ್ ಮಾಡೋ ಖುಷಿ ಬಂದೆ, ಅದಕ್ಕಿಂತ 100 ಪಟ್ಟು ಖುಷಿ ಇದೆ ಸರ್ ಅಲ್ವಾ? ಹೌದು, ಯಾಕಂದ್ರೆ ಒಂದು ವಿದ್ಯಾಸಂಸ್ಥೆ ನಡೆಸೋದು ಹಾಗೆ ಸಾಮಾನ್ಯ ಕೆಲಸ ಇಲ್ಲ ಸರ್. ಒಂದು ಶಿಲ್ಪಿಯಾಗಿ ಕಲ್ಲಿಗೆ ಕೆತ್ತಿ ಸಿದ್ಧ ಮಾಡ್ತಾರೆ ನೋಡಿ ವಿಧಾನ, ಅದು ಮಾಡ್ಬೇಕಾದ್ರೆ ವಿದ್ಯಾಸಂಸ್ಥೆ ಸುಲಭವಾದ ಕೆಲಸ ಅಲ್ಲ. ನಾವು ಹೇಳ್ಬೋದು ಅವರು ಹಾಗೆ ಹೀಗೆ ಅಂತ, ಬಟ್ ಬಹಳ ಜವಾಬ್ದಾರಿ ಸರ್. ಅವ್ರಿಗೆ ಹೆಚ್ಚು ಕಡಿಮೆ ಎಕ್ಸ್ಪರ್ಟ್ ಕಾಲೇಜ್ ಅವರಿಗೆ 3000 ಮಕ್ಕಳಿದ್ದಾರೆ. ಚೇರ್ಮನ್ ಸರ್, ವೈಸ್ ಚೇರ್ ಮೇಡಮು, ಪ್ರಿನ್ಸಿಪಲ್ಸು, ಲೆಕ್ಚರ್ಸು, ಅವ್ರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮ ಮನೇಲಿ ಸರ್ 2 ಮಕ್ಕಳೇ ನಿಮ್ಗೆ ಕಷ್ಟ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಯಾಕೆ ನಾವು ಒಂದು ಸಂಸ್ಥೆ ನಡೆಸಬೇಕಾದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ ಸರ್, ಅದ್ರ ಕಷ್ಟ ಪಡಬೇಕು, ಎಷ್ಟು ಬಹಳ ರಿಸ್ಕ್ ಇದೆ. ಇವತ್ತು ನಮ್ಮ ಸರ್ ನಮ್ಮ ಜೊತೆಗೆ DC ಆಫೀಸಿಗೆ ಬಂದಿದ್ರು, ನಮ್ಮ ಚೇರ್ಮನ್ ಸರ್, ತುಂಬಾ ಖುಷಿ ಆಯ್ತು. ನಮ್ಮ ಜೊತೆಗೆ ಒಂದು DC ಸಾಹೇಬ್ರಿಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಹ್ಯಾಂಡ್ಸ್ ಆಫ್ ಥ್ಯಾಂಕ್ಸ್ ಸರ್ ಸಂಸ್ಥೆ, ಎಷ್ಟು ಹೇಳೋ ಸಾಲದು. ಯಾಕಂದ್ರೆ ನನ್ನ ಮಗಳಿಗೆ ಮಾರ್ಕ್ ಬಂದು ಅಂತ ಹೇಳ್ತಿಲ್ಲ, ನಾನು ಎಲ್ಲ ಪ್ರತಿ ಒಂದು ಕಡೆ ಹೋದ್ರೆ ಹೇಳ್ತೀನಿ. ಒಂದು ಶಾಲೆ ದೇವಸ್ಥಾನ ಇದೆ ಸರ್, ದೇವಸ್ಥಾನ ಇದೆ ಶಾಲೆ. ಹಾಗಾಗಿ ನನ್ನ ಮಗು, ನಮ್ಮಮ್ಮ ಇವರು ನಿಖಿಲಿಗೆ, ನಮ್ಮವರಿಗೆ ಸುಮಾರು ಜನ MBBS ಸೀಟ್ ಆಗಿದೆ, ಅವ್ರಿಗೂ ಸಹ ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಎಲ್ಲರಿಗೂ ಸಹ ತುಂಬ ನಮಸ್ಕಾರಗಳು. ಸರ್ ತುಂಬಾ ಇದು ಮಾಡ್ತಾ ಇದ್ದಾರೆ ಸರ್, ಅವರು ಬಂದು ಬಹಳ ಚೆನ್ನಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಸ್ಟ್ರಗಲ್ ಗೊತ್ತಿದೆ, ಅವರು ಈ ಶಿಕ್ಷಣ ಅನ್ನುವಂಥದ್ದು ಏನಿದೆ ನೋಡಿ, ಅದನ್ನ ಬಹಳಷ್ಟು ಪ್ರೀತಿಸ್ತಾರೆ. ಮತ್ತೆ ಸುಲಭವಾದ ಕೆಲಸ ಅಲ್ಲ ಸರ್, ಅವರು ಅಷ್ಟು ಟ್ರಸ್ಟ್ ತಗೊಂಡು ಮಾಡ್ತಾರೆ. ಸರ್ ನೋಡಿದ್ರೆ ಫೀಲಿಂಗ್ ಗೊತ್ತಾಗಲ್ಲ, ಖುಷಿ ಆಗುತ್ತೆ ಫೇಸ್ ನೋಡಿದ್ರೆ ಸರ್. ಅದಕ್ಕೆ ಹೇಳ್ತೀವಿ ದ ಮ್ಯಾನ್ ವಿತ್ ವಿಷನ್, ದ ಮ್ಯಾನ್ ವಿತ್ ಪ್ಯಾಷನ್ ಅನ್ನುವಂಥದ್ದು ನರೇಂದ್ರ ನಾಯಕ್ ಸರ್. ಸೊ ಯಾಕಂದ್ರೆ ಅವರು ಕೂಡ ಅಷ್ಟು ಬೇಸಿಂದ ಕಷ್ಟಪಟ್ಟು ಬಂದಂತಹ ವ್ಯಕ್ತಿ. ಸೊ ಆಗಿದ್ದಾಗ ಗೊತ್ತಿದೆ ಆ ಒಂದು ಕಷ್ಟ ಎಲ್ಲವೂ ಕೂಡ. ಎಸ್ ಸರ್, ಥ್ಯಾಂಕ್ ಯು ಸರ್. ಅದೇ ರೀತಿ ಕೊನೆಯದಾಗಿ ನಮ್ಮ ನಿಧಿ ಮೇಡಮ್ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಅಂಡ್ ಎಸ್ ಸರ್, ಕೊನೆಯದಾಗಿ ಅಥವಾ ಮಕ್ಕಳಿಗೆ ಏನಾದ್ರು ಟಿಪ್ಸ್ ಕೊಡೋದಕ್ಕೆ ಏನಾದ್ರು ಇದ್ರೆ ಒಂದು ಕಿವಿ ಮಾತು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬೇಸಿಕ್ನ ಕರೆಕ್ಟಾಗಿ ಸ್ಟ್ರಾಂಗ್ ಮಾಡ್ಕೊಂಡು, ಮ್ಯಾಥ್ಸ್ ಬೇಕು. ನಾವು ಏನು ಮಾಡ್ತೀವಿ ಅಂದರೆ PCMB ಸ್ಟೂಡೆಂಟ್ ಆಗಿರೋ ಕಾರಣ, ನೀಟ್ ಅಂದರೆ ಆಸ್ಪಿರೆಂಟ್ಸ್ ಆಗಿರೋ ಕಾರಣ ಮ್ಯಾಥ್ಸ್ನ ತುಂಬ ಇಗ್ನೋರ್ ಮಾಡ್ತೀವಿ. ಅಟ್ಲೀಸ್ಟ್ ನೀವು 10th ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ರೆ ಸಾಕು. 11th ಸ್ವಲ್ಪ ಇಂಟಿಗ್ರೇಷನ್, ಆಮೇಲೆ ಎಲ್ಲ ಡಿಫ್ರೆನ್ಸಿಯೇಷನ್, ಮತ್ತು ಸ್ವಲ್ಪ ಗ್ರಾಫ್, ಅದ್ರದ್ದು ಸ್ವಲ್ಪ ಆ ಕಾನ್ಸೆಪ್ಟ್ನ ಅಂದರೆ ಚೂರು ಜಾಸ್ತಿ ಏನು ಬೇಡ, ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಸಾಕು. ಆ್ಯಂಡ್ 10th ಮ್ಯಾಥ್ಸ್, ಯಾಕಂದರೆ ಜೂನಿಯರ್ಸ್ ಎಲ್ಲ ನಂಗೆ ಡೌಟ್ ಕೇಳೋಕೆ ಬರ್ತಾರೆ, ನಾನು ನೋಡ್ತಿದ್ದೆ ಅವ್ರಿಗೆ ಅಂದರೆ ಲೆಕ್ಕಾಚಾರ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ಏನು ಮಾಡೋದಕ್ಕ, ನನಗೆ ಎಂತ ತುಂಬ ಕಷ್ಟ ಆಗ್ತಾ ಉಂಟು ಫಿಸಿಕ್ಸ್, ಸಮ್ಮೆಲ್ಲ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂದರೆ ಅವ್ರದ್ದು ಬೇಸಿಕ್ ಕರೆಕ್ಟ್ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅಂತ. ಸೊ ಅದೊಂದು. ಇನ್ನೊಂದು ಈ ಸತಿ ನೀಟ್ ಪೇಪರ್ ತುಂಬ ಕಾನ್ಸೆಪ್ಚುಯಲ್ ಇತ್ತು. ನಾವು ಕಾನ್ಸೆಪ್ಟನ್ನ ತುಂಬ ಚೆಂದ ಅರ್ಥ ಮಾಡ್ಕೋಬೇಕು, ಅದ್ರ ವೆರಿ ಸ್ಟ್ರಾಂಗ್ ಆಗಿರಬೇಕು. ಸೊ ದಟ್
ಅಷ್ಟು ಸ್ಟ್ರಾಂಗ್ ಮಾಡ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಈಗ ಒಂದು ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಎಷ್ಟೇ ಫ್ಲೋರ್ ಎಷ್ಟೇ ನಂಬರ್ ಆಫ್ ಫ್ಲೋರ್ ಕೂಡ ಕಟ್ಬೋದು ಅದ್ರ ಮೇಲೆ. ಅದೇ ತರ ಕಾನ್ಸೆಪ್ಚುಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಸೊ ದಟ್ ಯಾವುದೇ ಕ್ವಶನ್ ಬಂದ್ರು ಕೂಡ ನಾವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಅಂತ. ಸೊ ಅದೇ ಒಂದು ಬೇಸಿಕ್ಸ್ ಕರೆಕ್ಟ್ ಆಗಿರ್ಬೇಕು, ಕಾನ್ಸೆಪ್ಟ್ ಫುಲ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಓಕೆ, ತಾವು ಏನ್ ನೆನಪಿನ ಬುತ್ತಿ ಇಟ್ಕೊಂಡು ಹೋಗ್ತಾ ಇದೀರಿ ಊರಿಗೆ ರಿಟರ್ನ್ ಮಡಿಕೇರಿಗೆ? ನೆನಪಿನ ಬುದ್ಧಿ ಅಂದ್ರೆ ನನಗೆ ತುಂಬಾ ನಗುವ ವಿಷಯ ಏನಂದ್ರೆ ಟೀಚರ್ಸ್ ಇಂದ ಓಡೋದು ಮತ್ತೆ ಡೌಟ್ ಇರೋದು. ಅದೊಂದು ತುಂಬಾ ನಗು. ಏನ್ ಹೇಳ್ತೀರಿ ತಮ್ಮ ಕಲಿತಂತಹ ಕಾಲೇಜ್ಗೆ ಏನಾದ್ರು ಹೇಳಲಿಕ್ಕಿದ್ರೆ? ಎಸ್, ಅಂದ್ರೆ ಕಲಿತಂತ ಕಾಲೇಜಲ್ಲಿ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವರೊಂದು ಪೇರೆಂಟ್ಸ್ ತರನೇ ಇದ್ರು. ನನಗೆ ಹುಷಾರಿಲ್ಲದಿದ್ರು ಕೂಡ ನಾನು ಹೋಗಿ ಹೇಳ್ತಾ ಇದ್ದೆ, ನಂಗೆ ಹುಷಾರಿಲ್ಲ ಮ್ಯಾಮ್ ಅಂದ್ರೆ. ಆಕ್ಚುಲಿ ಒಂದು ನನಗೆ ಮಿಡಲ್ ಆಫ್ ದ ಇಯರ್ ಅಲ್ಲಿ ಒಂಥರ ಹೊಟ್ಟೆ ನೋವು ಜಾಸ್ತಿ ಬರ್ತಾ ಇತ್ತು. ಡಾಕ್ಟರ್ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ, ಬಟ್ ನಮ್ಮ ಮ್ಯಾಮ್ ಐಡೆಂಟಿಫೈ ಮಾಡಿದ್ರು ಏನು ಅಂತ. ನನಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಅದಾದ್ಮೇಲೆ ನಂಗೆ ಫುಲ್ ಹುಷಾರಾಯ್ತು. ಮ್ಯಾಮ್ ನನ್ ಕರ್ಕೊಂಡು ಹೋಗಿ ಹೊರಗಡೆ ಎಂತ ಎಳ್ನೀರೆಲ್ಲ ಕುಡಿಸಿ ನಂಗೆ ಸಮಾಧಾನ ಮಾಡಿದ್ರು. ಅದು ನಮ್ಮ ಬಯೋ ಟೀಚರ್ ಆ ತರ. ಮತ್ತೆ ಬೇರೆಯವರು ಇದ್ದಾರೆ, ನಮ್ಮ ಕೆಮಿಸ್ಟ್ರಿ ಟೀಚರ್ ಎಲ್ಲ, ಅವ್ರ ಹತ್ರ ಹೋಗ್ತಿದ್ದೆ. ಅವ್ರು ಅಂದ್ರೆ ಹೋದಾಗ ಅಕಸ್ಮಾತ್ ಏನಾದ್ರು ಮುಖ ಸ್ವಲ್ಪ ಬಾಡ್ಕೊಂಡಿದ್ರೆ ಸಾಕು, ಏನು ಸ್ಟ್ರೆಸ್ ಆಗ್ತಾ ಉಂಟಾ ನಿನಗೆ, ಏನಾದ್ರು ಆಯ್ತಾ? ನಾನು ಹೇಳಿದೆ ಸ್ವಲ್ಪ ಸ್ಟ್ರೆಸ್ ಆಗಿದೆ, ಸ್ವಲ್ಪ ಆಂಗ್ಸೈಟಿ ಥರ ಆಗ್ತಾ ಉಂಟು ಅಂತ. ಏನು ಎಂತ ಟೆನ್ಷನ್ ಮಾಡ್ಕೊಳ್ಳೋ ಅಂದ್ರೆ ಯಾವ ರೀಸನ್ ಇಲ್ಲ. ಆ್ಯಕ್ಚುಲಿ ನೀನು ಕಲಿತಿದ್ಯಾ, ನಿಂಗೆ ಗೊತ್ತು ನೀನು ಏನು ಮಾಡ್ತಿದ್ಯಾ ಅಂತ. ಸ್ಟ್ರೆಸ್ ಆಗಲೇಬೇಡ. ಆದರೆ ಮತ್ತೆ ನೀನು ಎಕ್ಸಾಮ್ ನನಗೆ ಬರೆಯೋಕ್ಕಾಗಲ್ಲ, ನಿಂಗೆ ಪೊಟೆನ್ಷಿಯಲ್ ಉಂಟು, ನೀ ಅದನ್ನ ಯೂಸ್ ಮಾಡ್ಕೋ, ಸುಮ್ಮನೆ ಎಂತ ಹಾಳು ಮಾಡ್ತೀಯ ಅಂತ ಕೇಳ್ತಾ ಇದ್ದೆ. ಸೊ ಅವ್ರದ್ದು ಆ ಮೋಟಿವೇಶನಲ್ ಸ್ಪೀಚ್ ಮತ್ತೆ ಅವ್ರದ್ದು ಪಾಠ ಮಾಡ್ತಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಮೆಮೊರೀಸ್ ವಿತ್ ಮೈ ಜೂನಿಯರ್ಸ್ ಅಂದರೆ ನನ್ನ ಸ್ವಂತ ಅಕ್ಕ ಥರ ಟ್ರೀಟ್ ಮಾಡ್ತಾ ಇದ್ರು ಎಲ್ಲರೂ. ಎಲ್ಲರ ಹತ್ರ ಹೋದ್ರೆ ಅಕ್ಕ ನಮ್ದು ಹೇಳ್ತಿದ್ರು, ಲೆಕ್ಚರರ್ಸ್ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಕ್ಲಾಸಲ್ಲಿ ಆಗಿದ್ದ ಬಗ್ಗೆ ಹೇಳ್ತಾ ಇದ್ರು. ನಾನು ಕೇಳ್ಕೊತಾ ಇದ್ದೆ, ನನ್ನ ಮೈಂಡ್ ಒಂಥರ ಫುಲ್ ರಿಫ್ರೆಶ್ ಆಗ್ತಾ ಇತ್ತು. ಅದನ್ನ ಇಡೀ ಕ್ಲಾಸ್ಗೆ ಹೇಳ್ಕೊಬಂದು ಲಾಸ್ಟಿಗೆ ಇವ್ರ ಜೊತೆ ಎಷ್ಟು ಒಳ್ಳೆ ಮಾತಾಡಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಅದೆಲ್ಲ ಮಿಸ್ ಮಾಡ್ಕೊಳ್ತೀರಿ ಈಗ? ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಜೂನಿಯರ್ಸ್ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅವ್ರು ಇವಾಗಲೂ ಅವ್ರದ್ದು ಪೇರೆಂಟ್ಸ್ ಜೊತೆ ಕಾನ್ಫರೆನ್ಸ್ ಆಗಿ ನನ್ ಕಾಲ್ ಮಾಡ್ತಾರೆ. ಈಗ ಅವ್ರಿಗೆ ಕೂಡ ಖುಷಿ ಆಗುತ್ತೆ, ಯಾಕಂದ್ರೆ ಸೀನಿಯರ್ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಬಂದಾಗ. ಅಂಡ್ ಎಕ್ಸ್ಪರ್ಟಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಎಲ್ಲ ಮೆಮೊರಿಗಳನ್ನ, ಸ್ವೀಟ್ ಮೆಮೊರೀಸ್ ಗಳನ್ನ ಇಟ್ಕೊಂಡು ಹೋಗುವಂತ ಸಂದರ್ಭ. ಎಸ್ ಸರ್, ಡಾಕ್ಟರ್ ಸರ್, ಲಾಸ್ಟ್ ಎಕ್ಷನ್ ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲ ನಮ್ಮ ಫ್ಯೂಚರ್, ನಮ್ಮ ಯುವ ಸಮೂಹಕ್ಕೆ ಅಂಡ್ ವಿದ್ಯಾರ್ಥಿಗಳಿಗೆ ಅಂಡ್ ನಮಗೂ ಕೂಡ ಎಲ್ಲರಿಗೂ ಕೂಡ ಆಸ್ ಎ ಡಾಕ್ಟರ್ ಆಗಿ? ಅಂಡ್ ಎಸ್ ಸರ್, ತಾವು ಒಂದು ಸಂದೇಶ ಕೊಡ್ಬೇಕಂತ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಒಂದು ಸಂದೇಶ ಅಂದರೆ, ಆ್ಯಸ್ ಎ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ನಾವು ಯಾವ ರೀತಿಯೂ ಫೋರ್ಸ್ ಮಾಡಿ ಇದನ್ನೇ ಮಾಡಿರಿ ಅಂತ ಹೇಳೋದಕ್ಕಿಂತ ಅವ್ರನ್ನ ಯಾವ ಫೀಲ್ಡಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ಕೊಂಡು ತಿಳ್ಕೊಳ್ಳೋದು ಭಾಳ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲರೂ ವಿ ಹ್ಯಾವ್ ಸೀನ್ ಮೆನಿ ಪೇರೆಂಟ್ಸ್ ಎಜುಕೇಷನ್ಗೆ ನಾಟ್ ಓನ್ಲಿ ಇನ್ ಕರ್ನಾಟಕ, ಥ್ರೂಔಟ್ ಇನ್ ಇಂಡಿಯಾ, ಬಿಕಾಸ್ ಇಟ್ಸ್ the insecurity in the parents, because of low socio-economic status in the society. Most of them are insecure. ಏನೋ ಡಾಕ್ಟ್ರು ಇಂಜಿನಿಯರು ಆದ್ರೇ ನಮ್ಮ ಲೈಫ್ ಅನ್ನೋ ಒಂದು ನಾವು ಈ ಒಂದು ಭ್ರಮೆಯಲ್ಲಿ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂತಂದರೆ, ಇದಾದರೆ ಒಳ್ಳೆಯದಪ್ಪ ಫಸ್ಟಿಗೆ ಅಂದ್ಕೊಂಡು ನಾವು ಭಾಳ ಫೋರ್ಸ್ ಮಾಡ್ತೀವಿ ಮಕ್ಕಳಿಗೆ. Because there we are losing lot of talents from our India, because as a India it's 1.5 crore, 150 crore population alli, and if you see the gold medal, not only gold medalist, if you see the number of scientists from the Japan, from the very small countries, like many small countries, maybe England, maybe where the population is less, not only scientists, maybe any talent. In fact, in the Olympic gold medal irbodu, ಅಥವಾ ಯಾವುದೋ ಒಂದು ಕಂಪ್ನಿ ಬಿಲ್ಡಪ್ ಮಾಡೋದು ಇರ್ಬೋದು. ಆಲ್ ಮೇಜರ್ ಕಂಪ್ನೀಸ್ ಬೇಸ್ ಆರ್ ಇನ್ ದ ವೆಸ್ಟ್, ಬಿಕಾಸ್ ದೇರ್ ಇಸ್ ಎ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಅದು ಅಲೌ ಮಾಡ್ತಾರೆ ಅವರು. ಅಲ್ಲಿ ಯಾವುದೂ ಫೋರ್ಸ್ ಇಲ್ಲ. ದ ಮೇನ್ ಬೇಸಿಕ್ ರೀಸನ್ ಈಸ್ ದೇರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಈಸ್ ವೆರಿ ಸ್ಟ್ರಾಂಗ್. ಆದರೆ ನಮ್ಮ ಇದರಲ್ಲಿ ಇಟ್ಸ್ ವೆರಿ ಅಷ್ಟೊಂದಿಲ್ಲ. ಸೊ ದ್ಯಾಟ್ಸ್ ದ ಮೇನ್ ರೀಸನ್ that we have to understand where we can transform
the young population, the education population into a great transformation by allowing what they are really meant for. Because each brain is same, whether it is, because ನಂದು ಹೇಳೋದ ಪ್ರಕಾರ many gold medalists, many scientists, they are working in the field, either they are cleaning the gutter or they are doing somewhere else because of this. If given the right opportunities, they are the gold medalists. So that's the difference where ಈಗ ಒಂದು ನಾನು ಪ್ಲ್ಯಾಂಟ್ ಬೆಳೀತಾ ಇರುತ್ತೆ, ಅದರ ಪೊಟೆನ್ಷಿಯಲ್ ಇದೆ ಒಳ್ಳೆ ಹಣ್ಣು ಕೊಡೋದು, ಬಟ್ ಅದಕ್ಕೆ ಸರಿಯಾಗಿ ಗಾಳಿ ನೀರು ಸಿಗಲಿಲ್ಲ ಅಂದರೆ ಅದು ಹಣ್ಣು ಬರೋದೇ ಇಲ್ಲ. ಈ ಥರ ನಮ್ಮಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಈ ರೀತಿ ಏನೋ ಇದು ನಮ್ದು ಅಜ್ಞಾನನೇ ಅನ್ಬೋದು ನಾವು ಇದರಲ್ಲಿ. ಇಟ್ಸ್ ಅನ್ಫಾರ್ಚುನೇಟ್ ಆ್ಯಂಡ್ ಲೆಟ್ ಅಸ್ ಮೇಕ್ ದ ಡೇಸ್ ವಿಲ್ ಕಮ್ ಆ್ಯಂಡ್ ವಿ ವಿಲ್ come out of this. Yes sir, thank you, yes, very beautiful doctor sir. Yes, Dr. Sidhu Sanal sir. ಅದೇ ರೀತಿ ಕೊನೆಯದಾಗಿ ನಿಖಿಲ್ ಅವರು ಅವ್ರ ಲಾಸ್ಟ್ ರಿಯಾಕ್ಷನ್ ಏನಾದರೂ ಹೇಳ್ಬೇಕಂತಿದ್ರೆ, ಯಾರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಂತಿದ್ರೆ, ಅಂಡ್ ಎಸ್ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ? ದೊಡ್ಡ ಥ್ಯಾಂಕ್ಸ್ ಎಕ್ಸ್ಪರ್ಟ್ಗೆ, ಯಾಕಂದರೆ ಅದು ಇದ್ದಿದ್ದಿಲ್ಲ ಅಂದರೆ ನಾನು ಇಲ್ಲಿ ಇರ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್. ಮತ್ತು ಚೇರ್ಮನ್ ಸರ್ ಆಗಲಿ, ನಮ್ಮ ಟೀಚರ್ಸ್ ಆಗಲಿ, ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಸ್ಟೂಡೆಂಟ್ಸಿಗೆ ಒಂದು ಮೆಸೇಜ್ ಏನಂದರೆ, ಜನ ಹೇಳ್ತಾರ ಎಲ್ಲ ಕಡೆ ಇರ್ತೈತಿ ಡೋಂಟ್ ಡೂ ಹಾರ್ಡ್ ವರ್ಕ್, ಡೂ ಸ್ಮಾರ್ಟ್ ವರ್ಕ್ ಅಂತ. ನಮ್ಮ ಸ್ಕೂಲ್ ಹೇಳುತ್ತೆ ಡೂ ಹಾರ್ಡ್ ವರ್ಕ್ ಅಂತ. ನಾನು ಹಾರ್ಡ್ ವರ್ಕಲ್ಲಿ ಭಾಳ ಬಿಲೀವ್ ಮಾಡ್ತೀನಿ, ಬಟ್ ಅದಕ್ಕೆ ನಾನು ಒಂದು ಟ್ವೀಕ್ ಮಾಡಿದ್ದೀನಿ, ಅಂದರೆ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದೆ ಎಂಡಿಂಗ್ ಬರೋ ಅಂತ, ಡೂ ಹಾರ್ಡ್ ವರ್ಕ್ ಸ್ಮಾರ್ಟ್ಲಿ ಅಂತ. ಡೂ ಹಾರ್ಡ್ ವರ್ಕ್ ಸ್ಮಾರ್ಟ್ಲಿ ಅಂತ. ಓಕೆ, ಆರ್ಗನೈಸ್ ಮಾಡಿ ಹಾರ್ಡ್ ವರ್ಕ್ ಮಾಡ್ರಿ ಅಂತ. ಕರೆಕ್ಟ್ ನಿಜ, 100ಕ್ಕೆ 100. ನೀವು ಎಲ್ಲೋ ಬೇರೆ ಕಡೆ ಹಾರ್ಡ್ ವರ್ಕ್ ಮಾಡಿದರೆ ಈ ಕಡೆ ಏನೋ ಬೇರೆ ಕಡೆ ಮಾಡಕ್ತಿದ್ರೆ ವರ್ಕ್ ಆಗಲ್ಲ. ಸೊ ಅದಕ್ಕೆ ಎಫೆಕ್ಟಿವ್ ಆಗಿ ಹಾರ್ಡ್ ವರ್ಕ್ ಮಾಡಿ ಅಂತ ನಂದು. ಮತ್ತು APJ ಅಬ್ದುಲ್ ಕಲಾಂ ಒಂದು ಕೋಟ್ ಶೇರ್ ಮಾಡ್ಬೇಕಂತ ನಾತೀನಿ. ಅವ್ರದ್ದೊಂದು ಕೋಟ್ ಹೀಗಿದೆ, ಇಫ್ ಯು ವಾಂಟ್ ಟು ಬರ್ನ್ ಲೈಕ್ ದ ಸನ್, ಇಫ್ ಯು ವಾಂಟ್ ಟು ಶೈನ್ ಲೈಕ್ ದ ಸನ್, ಫಸ್ಟ್ ಬರ್ನ್ ಲೈಕ್ ದ ಸನ್. ಸೂರ್ಯ ಥರ ಶೈನ್ ಆಗಬೇಕಂದ್ರೆ ಅದ್ರ ಥರ ಮೊದಲು ಉರಿಬೇಕಂತ ಈಗ ಹೇಳುತ್ತಾ. ಎಸ್, ಬಹಳಷ್ಟು ಖುಷಿ ಆಯ್ತು. ಇಬ್ರು ಸಾಧಕ ವಿದ್ಯಾರ್ಥಿಗಳು ಜೊತೆಗೆ ಅವರ ಪೋಷಕರ ಜೊತೆ ಮಾತುಕತೆ, ಅಂಡ್ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ. 7 ಗಂಟೆಗೆ ಶುರು ಮಾಡಿದ್ವಿ, ಈಗ 8:45 ಆಗ್ತಾ ಬಂತು. ಅಂಡ್ ನಾನು ಹೇಳಿದೆ 1 ಗಂಟೆ ಒಳಗಡೆ ಬಿಟ್ಟು ಬಿಡ್ತೀನಿ ಅನ್ನೋದು, ಆದರೆ ಆಗಿಲ್ಲ. ಯಾಕಂದ್ರೆ ಬಂದಾಗ ಬಂಡಲ್ ಆಫ್ ನಾಲೆಡ್ಜ್ ಇದೆ, ಬಹಳಷ್ಟು ಅಗಾಧವಾಗಿರುವಂತಹ ಜ್ಞಾನ ಭಂಡಾರ ಇದೆ. ಇವೆಲ್ಲದರ ಜೊತೆಗೆ ಹಂಬಲ್ನೆಸ್ ಇದೆ, ಇವೆಲ್ಲ ಜೊತೆಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ತುಡಿತ ಇದೆ, ಹಠ ಇದೆ, ಛಲ ಇದೆ. ಇವೆಲ್ಲರ ಜೊತೆಗೆ ಪೋಷಕರ ಪ್ರೀತಿ, ಯಾವ ಒಂದು ಸಪೋರ್ಟ್, ಜೊತೆಗೆ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶನ ಇದೆಲ್ಲವೂ ಕೂಡ ಇದೆ. ಅಂಡ್ ಇವತ್ತಿನ ಸೆಷನ್ ಬಹುಶಃ ನಮಗೆ ಪ್ರತಿ ಬಾರಿ ಕೂಡ ನಾವು ಈ ಪೊಲಿಟಿಕಲ್ ಡಿಬೇಟ್ಸ್ಗಳು ಅಥವಾ ಇಂತಹ ಕಾಂಟ್ರವರ್ಸಿಗಳ ನಡುವೆ ಇವತ್ತು ಒಂದು ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಅಂಡ್ ನನಗೂ ಕೂಡ ಒಂದು ಬಹಳಷ್ಟು ಇನ್ಸ್ಪಿರೇಷನ್ ಕೊಡುವಂತಹ ಒಂದು ಸೆಷನ್ ಕೂಡ ಆಯಿತು ಬಹುಶಃ ತಮಗೂ ಕೂಡ. ಯಾಕಂದ್ರೆ ಕರೆಗಳ ಮೇಲೆ ಕರೆಗಳು ಬರ್ತಾನೆ ಇದೆ, ಯಾಕಂತ ಬಂದಾಗ ಇವುಗಳು ಮಾಡಿದಂತಹ ಸಾಧನೆಗಳ ಮೇಲೆ. ಅಂಡ್ ಕ್ಷಮಿಸಿ, ನಿಮ್ಮ ಎಲ್ಲರ ಕರೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಮಯ ಸಿಗ್ಲಿಲ್ಲ, ಸಮಯದ ಭಾವ ತುಂಬಾನೇ ಇತ್ತು. ಹಾಗಿದ್ದಾಗ ಸಾರಿ ಫಾರ್ ದಟ್, ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಅದೇನೇ ಇರಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಮಾಡಿರುವಂತಹ ಸಾಧನೆ, ಆ ಸಾಧನೆಯ ಬಗ್ಗೆ ನಾವು ಮಾತಾಡಿದ್ದೀವಿ, ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಸಾಧನೆ ಮಾಡಿದ ಮೇಲೆ ಯಾವುದೇ ರೀತಿಯ ಹಮ್ಮು ಬಿಮ್ಮುಗಳಿಲ್ಲ, ಅತ್ಯಂತ ಹಂಬಲ್ ಆಗಿ ಇನ್ನೂ ಸಾಧನೆ ಮಾಡ್ಲಿಕ್ಕೆ ಬಹಳಷ್ಟು ಇದೆ ಅನ್ನುವಂಥದ್ದು ನಿಖಿಲ್ ಅವರು ಹೇಳುವಂಥದ್ದು, ನಿಧಿ ಅವರು ಕೂಡ ಅದನ್ನೇ ಹೇಳುವಂಥದ್ದು. ಅದೇ ರೀತಿ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ 99% ವಿದ್ಯಾರ್ಥಿಗಳು ಮೆಡಿಕಲ್ಗೆ ಪ್ರವೇಶಕ್ಕೆ ಅರ್ಹರಾಗಿದ್ದಾರೆ, ಇದು ಕೂಡ ಸಾಧನೆ. ಇವರ ಜೊತೆಗೆ ನಮ್ಮ ಸಂಸ್ಥೆ 40 ವರ್ಷಗಳಿಂದ ಅಗಾಧ ಪ್ರಮಾಣದ ಸಾಧನೆಯನ್ನ ಮಾಡ್ತಾ ಇದೆ, ಇದು ನಮಗೆ ಹೆಮ್ಮೆ ಅನ್ನುವಂಥದ್ದು ಶಿಕ್ಷಣ ಸಂಸ್ಥೆಯ ಚೇರ್ಮನ್, ವೈಸ್ ಚೇರ್ಪರ್ಸನ್ ಹೇಳ್ತಾ ಇರುವಂಥದ್ದು. ಇವೆಲ್ಲದರ ಜೊತೆಗೆ ನಮ್ಮ ಮಂಗಳೂರಿಗೆ ಪ್ರತಿ ಬಾರಿ ಕೂಡ ಇಂತಹ ಪ್ರತಿಷ್ಠಿತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಈ ಶಿಕ್ಷಣ ಸಂಸ್ಥೆ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ನೀಟ್ ಅಲ್ಲಿ ಈ ಶಿಕ್ಷಣ ಸಂಸ್ಥೆ ಸಾಧನೆಯನ್ನ ಮಾಡಿದೆ, ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಅದೇ ರೀತಿ ಆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಅಂಡ್ ಅವರ ಪೋಷಕರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅಂಡ್ ಎಲ್ಲರೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೊನೆಯದಾಗಿ ಒಂದು ಸಣ್ಣ ವಿಚಾರ ಏನ್ ಗೊತ್ತಾ, ಒಂದು ವಿಚಾರ ಹೇಳ್ತಾರೆ, ಕಲಿಯುವಂತ ಸಂದರ್ಭಗಳಲ್ಲಿ ರಾತ್ರಿ ಹೊತ್ತು ಕಲಿಬೇಕು, ಬೆಳಿಗ್ಗೆ ಹೊತ್ತು ಕಲಿಬೇಕು ಅನ್ನೋದು ಇದು ಬಹಳಷ್ಟು ಚರ್ಚೆ ಆಗುವಂತಹ ವಿಚಾರ, ಸೈಕಾಲಜಿ ಆಗಿರ್ಬೋದು. ಸೊ ಹಾಗಿದ್ದಾಗ ತಮ್ದು ಏನ್ ಪ್ರಿಫರ್ ಮಾಡ್ತೀರಿ, ರಾತ್ರಿ ಬೆಟರ್ ಬೆಳಿಗ್ಗೆ ಬೆಟರ್? ಬೆಳಿಗ್ಗೆ ಬೆಟರ್, ರಾತ್ರಿ ಬೇಡ ಅಂತ ಹೇಳ್ತೀರಿ? ಆದ್ರೆ ಬೆಳಿಗ್ಗೆ ಬೆಸ್ಟ್ ನಿಮ್ಗೆ? ರಾತ್ರಿ ನಿದ್ದೆ ಕೆಡಿಸ್ಕೊಂಡು ಓದೋದತ್ತಲ್ಲ, ಆದ್ರೆ ನಂದು ಏನ್ ಅಡ್ವೈಸ್ ಅಂದ್ರೆ ರಾತ್ರಿ ಹೊತ್ತಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಯಾಕೆಂದ್ರೆ ಪ್ರಾಬ್ಲಮ್ಸ್ ನಿಂಗೆ ಏನಾರ ಬರ್ಲಿಕ್ಕೆ ನೀವು ಮುಖಂದ್ರೆ ಮೇ ಬಿ
ನಿನ್ನ ಕನಸಲ್ಲಿ ಅದ್ರ ಸೊಲ್ಯೂಷನ್ ಬರ್ಬೋದು, Okay. ಯಾಕಂದ್ರೆ ಅದು ಥಿಂಕ್ ಮಾಡ್ಕೊಂಡು ಮಾಡ್ತಿರ್ತೀಯ. ಬೆಳಗ್ಗೆ ಅದು ಕನ್ಸೆಪ್ಟ್ ಏನ್ರಿ ಕಲಿಯೋದಿತ್ತಂದ್ರೆ ಮಾಡುವಂತ, ಯಾಕಂದ್ರೆ ಬ್ರೈನ್ ಜಸ್ಟ್ ಫ್ರೆಶ್ ಇರುತ್ತೆ. ಬೆಳಿಗ್ಗೆ ಬೆಟರ್ ಅಂತ ಹೇಳ್ತೀರಿ ತಾವು ಕೂಡ, ಹಾ ಬೆಸ್ಟ್ ಅಲ್ವಾ? ಓಕೆ, ಎಸ್, ಇದು ಸಣ್ಣ ವಿಚಾರ. ಪ್ರತಿಭೆಗಳು ಇರುತ್ತೆ. ಮಕ್ಕಳು ರಾತ್ರಿ ಹೊತ್ತು ಓದೋದು ಬೆಟರ, ಬೆಳಿಗ್ಗೆ ಓದೋದು ಬೆಟರ ಅಂತ ಬಂದಾಗ ಇಬ್ರು ಕೂಡ ಪ್ರಿಫರ್ ಮಾಡುವಂಥದ್ದು ಬೆಳಿಗ್ಗೆ ಎನ್ವೈರನ್ಮೆಂಟ್ ಪ್ರಿಫರ್ ಮಾಡ್ತಾ ಇದ್ದಾರೆ, ಅಂದ್ರೆ ಬೆಸ್ಟ್ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಅಂಡ್ ಥ್ಯಾಂಕ್ ಯು ಎಲ್ರು ಕೂಡ. ಅಂಡ್ ನಿಖಿಲ್ ಸೊನ್ನದವರಿಂದ ನಾನು ಬಿಜಾಪುರ ಭಾಷೆ ಕೂಡ ಸ್ವಲ್ಪ ಕಲ್ತ್ರಿ ಇವತ್ತು. ಹೆಂಗೈತ್ರಿ ಸರ್? ಅಲ್ಲ, ಸೊ ಹಾಗೆ ಬಹಳಷ್ಟು ಖುಷಿ ಆಯ್ತು. ತುಂಬಾ ಗಟ್ಟಿತನದ ಕನ್ನಡ ಅದು, ಬಿಜಾಪುರ ಭಾಷೆ ಅಂತ ಬಂದಾಗ ಅಷ್ಟು ಕನ್ನಡದಲ್ಲಿ ತಾಕತ್ತಿದೆ, ದಮ್ ಇದೆ ಅದರಲ್ಲಿ, ಅಲ್ವಾ? ನಮ್ದು ಕನ್ನಡ ಸ್ವಲ್ಪ ಎಂತ ಹೇಳ್ತಾರೆ, ಜಾಲಿ ಕನ್ನಡ ಅಂತ ಹೇಳ್ತಾರೆ. ಸೊ ಎನಿವೆ, ಬಹಳಷ್ಟು ಖುಷಿ ಆಯ್ತು ಇವ್ರ ಜೊತೆ ಮಾತಾಡಿ. ಅಂಡ್ ಆ ಒಂದು ಖುಷಿ ಇದೆ, ಜೀವನ ಉತ್ಸಾಹ ಇದೆ, ಅದಿರ್ಬೇಕು. ಜೀವನ ಉತ್ಸಾಹ ಯಾರಲ್ಲಿ ಇರ್ತಾರೆ ನೋಡಿ, ಅವ್ರು ಪಕ್ಕ ಸಾಧನೆ ಮಾಡೇ ಮಾಡ್ತಾರೆ. ಸೊ ಆ ರೀತಿ ಇದೆ ಎಲ್ಲರಲ್ಲೂ ಕೂಡ. ಅಂಡ್ ಥ್ಯಾಂಕ್ ಯು. ತಮ್ಮ ಮುಂದಿನ ಭವಿಷ್ಯ ಒಳ್ಳೆದಾಗ್ಲಿ, ಮತ್ತಷ್ಟು ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ನಿಖಿಲ್ ಸೊನ್ನದವರಿಗೆ ಸರ್ ಥ್ಯಾಂಕ್ ಯು, ಧನ್ಯವಾದ. ಅಂಡ್ ಡಾಕ್ಟರ್ ಸರ್, ಸಿದ್ದು ಸೋನಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಸ್ ಮೇಡಮ್, ನಿಧಿ KG ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಅದೇ ರೀತಿ ಪೊಲೀಸ್ ಸರ್, KG ಗಣಪತಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮಕ್ಕಳು ಮಾಡಿರುವಂತಹ ಸಾಧನೆ ಜೊತೆಗೆ ಆ ಸಾಧನೆ ಹಿಂದಿರುವಂತಹ ಶಿಕ್ಷಣ ಸಂಸ್ಥೆ, ಮಾರ್ಗದರ್ಶಕರು, ಇವೆಲ್ಲದರ ಜೊತೆಗೆ ಪೋಷಕರು ಬಹಳಷ್ಟು ಖುಷಿಯಿಂದ ಇದ್ದಾರೆ ಅಂತ ಬಂದಾಗ ಈ ಸಾಧನೆ ವಿದ್ಯಾರ್ಥಿಗಳಿಗೆ ಸೇರಿದೆ, ಜೊತೆಗೆ ಆ ಪೋಷಕರು ಕೂಡ ಸೇರಿದೆ. ಮಕ್ಕಳ ಒಂದು ಸಾಧನೆಯಲ್ಲಿ ಪೋಷಕರ ಒಂದು ಖುಷಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ. ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ಸೆಷನ್. ನನಗೆ ತಮಗೂ ಕೂಡ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸಾರಿ ಕರೆಯನ್ನು ತೆಗೆಯೋದಕ್ಕೆ ಎಲ್ಲರದು, ಆ್ಯಂಡ್ ಸಾರಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.